हरे कृष्ण माता जी। हरे कृष्ण माता जी। हरे कृष्ण माता जी। हरे कृष्ण। हरे कृष्ण माता जी। 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 हरे कृष्ण। हरे कृष्ण माता जी। भक्त माता जी, संगीता माता जी, थैंक्स माता जी। हरे कृष्ण। ಒಂದು ನಿಮಿಷ ಮಾತಾಜಿ, ಪೋಸ್ಟ್ ಮಾಡ್ತೇನೆ. ಹರೇ ಕೃಷ್ಣ. हरे कृष्ण माता जी। हरे कृष्ण माता जी। हरे कृष्ण माता जी। हरे कृष्ण। जयो राधा माधव कुंज बिहारी, जयो राधा माधव कुंज बिहारी, जयो गोपी जन वल्लभा गिरिवरधारी, जयो गोपी जन वल्लभा गिरिवरधारी, यशोदनन्दन व्रज जन रंजन, यशोदनन्दन व्रज जन रंजन, यमुना तीरा वनचारी, यमुना तीरा वनचारी, जयो राधा माधव कुंज विहारी। हरे कृष्ण 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 हरे हरे, हरे राम 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 हरे हरे। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश। हे कृष्ण करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। हरे कृष्ण ಎಲ್ಲರಿಗೂ. हरे कृष्ण माताजी। हरे कृष्ण प्रभु जी। हरे कृष्ण। माता जी। हरे कृष्ण माता जी। ಹರೇ ಕೃಷ್ಣ ಮಾತಾಜಿ. हरे कृष्ण माता जी। हरे कृष्ण। ಮಾತಾಜಿ ಪಂಚಾಂಗ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾಕೆ ಮಾತಾಜಿ ಕತ್ಲಿದೆ? ಮಾತಾಜಿ ಇಲ್ಲಿ ಬೆಳಗ್ಗೆಯಿಂದ ಪವರ್ ಇಲ್ಲ, ನಾನು ಅದೇ ಮೊಬೈಲ್ ಇಂದ ಟ್ರೈ ಮಾಡ್ತಾ ಇದ್ದೀನಿ ಮಾಡಕ್ಕೆ, ಅದರಿಂದ ಸ್ವಲ್ಪ ಸಮಯನೂ ಹಿಡಿತಾ ಇದೆ, ಕ್ಷಮಿಸ್ಬೇಕೆಲ್ಲರೂ.
ಇಲ್ಲ ಮಾತಾಜಿ, ಕ್ಷಮೆ ಯಾಕೆ, ಪಾಪ ನೀವು ಟ್ರೈ ಮಾಡ್ತೀರಲ್ಲ. ಪ್ರಭುಪಾದ್ ಕಿ ಜೈ. ಆ ರಾಧಾ ಗೋವಿಂದ್ ಕಿ ಜೈ, ಗೌರ್ನಿತಾಯ್ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತು ನಾವು ಸ್ಕ್ರೀನ್ ಕಾಣಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ. ಎಕ್ಸಾಕ್ಟ್ಲಿ ಕಾಣಿಸ್ತಾ ಇದೆ ಮಾತಾಜಿ. ಈಗ ನಾವು ಘಟಕ 2 ಅಂದ್ರೆ ಭಕ್ತಿ ಯೋಗದ ಬಗ್ಗೆ ತಿಳ್ಕೊತಾ ಇದ್ವಿ. 7ರಿಂದ 12 ಅಧ್ಯಾಯಗಳು. ಅದರಲ್ಲಿ ಇವತ್ತು 7ನೇ ದಿನ, ಪಾಠ 7, ಅಧ್ಯಾಯ. ಇದರಲ್ಲಿ ನಾವು 12ನೇ ಶ್ಲೋಕದಿಂದ 10ನೇ ಅಧ್ಯಾಯದ ಕೊನೆಯ ಶ್ಲೋಕದವರೆಗೂ ತಿಳ್ಕೊಳ್ಲಿಕ್ಕಿದೀವಿ. ಕಳೆದ ವಾರ ನಾವು 1ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ತಿಳ್ಕೊಂಡಿದ್ವಿ. ಈಗ ಮುಂದುವರಿದ ಭಾಗ 6ನೇ ದಿನ ನಾವೇನೆಲ್ಲ ತಿಳ್ಕೊಂಡಿದ್ವಿ, ಏನೆಲ್ಲ ವಿಷಯಗಳು ಅದ 10ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸತಿ ಮೆಲುಕು ಹಾಕ್ತಾ ಮುಂದಕ್ಕೆ ಹೋಗೋಣ. ಕೃಷ್ಣನ ವಿಭೂತಿ ಯೋಗದ ಜ್ಞಾನದ ಪ್ರಾಮುಖ್ಯತೆ ಶ್ಲೋಕಗಳ ಉಲ್ಲೇಖ. 1ನೇ ಶ್ಲೋಕದಿಂದ 10ನೇ ಅಧ್ಯಾಯದ 7ನೇ ಶ್ಲೋಕದವರೆಗೆ. ಅಂದ್ರೆ ಭಗವಂತ ತಿಳಿಸ್ಕೊಡ್ತಾನೆ, ನನಗೆ ನೀನ್ ತುಂಬಾ ಏನಾದವನಾದ ಕಾರಣ ನಾನು ಇನ್ನಷ್ಟು ಮತ್ತಷ್ಟು ನನಗೆ ಅರ್ಜುನನಿಗೆ ಎಲ್ಲ ಭಗವಂತನ ರಹಸ್ಯ ಭಾಗವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವನ ವಿಭೂತಿಗಳು, ಅವನ ಐಶ್ವರ್ಯ ಭಾವ, ಅದು ಯಾರಿಂದಲೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ದೇವತೆಗಳೇ ಆಗ್ಲಿ ಅಥವಾ ಋಷಿ ಮುನಿಗಳೇ ಆಗ್ಲಿ ಭಗವಂತನಿಂದ ಬಂದ ಕಾರಣ ಅವರಿಗೆ ಸಂಪೂರ್ಣವಾಗಿ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭಕ್ತರಿಂದ ಮಾತ್ರ ಅವನನ್ನ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನ ನಾವು ಹೇಗೆ ಮುಂದೆ ನಾವು ನೋಡಿದ್ವಿ ಅಂದ್ರೆ ಅಶುದ್ಧ ಭಕ್ತಿ, ಅವರಲ್ಲಿ ಯಾರು ಅನನ್ಯ ಭಕ್ತರಿದ್ದಾರೆ ಅವರಲ್ಲಿರುವಂತಹ ಗುಣಗಳ ಬಗ್ಗೆ ನಾವು ನೋಡಿದ್ವಿ. ಅಂದ್ರೆ 4ರಿಂದ 5 ಶ್ಲೋಕದಲ್ಲಿ ಅಂದ್ರೆ ಹೇಗೆ ಆ ಗುಣಗಳನ್ನ ನಾವು ಬೆಳೆಸ್ಕೋಬಹುದು. ನಾವು ಕೃಷ್ಣ ಪ್ರಜ್ಞೆಗೆ ಬರುವ ಮೂಲಕ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಭಗವಂತನ ಆಧ್ಯಾತ್ಮಿಕ ಜ್ಞಾನವನ್ನ ಸರಿಯಾದ ಗುರುಗಳ ಮೂಲಕ ನಾವು ಅದನ್ನ ಕೇಳಿ ತಿಳಿಯುವ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಭಕ್ತಿ ಸೇವೆ ಮಾಡುವ ಮೂಲಕ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ, ಆ ಗುಣಗಳನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದನ್ನ ತಿಳ್ಕೊಂಡಿದೀವಿ. ನಂತರ ಶಾಸ್ತ್ರದಲ್ಲಿ ನಿರೂಪಿಸಿದ ಭಕ್ತರ ಉದಾಹರಣೆಗಳು, ಇದು ನೀವು ಕೊಟ್ಟಿದ್ದು ಒಂದು ಚಟುವಟಿಕೆಯಲ್ಲಿ ನೀವು ಉದಾಹರಣೆಗಳನ್ನ ಕೊಟ್ಟಿರಿ. ಅಂದ್ರೆ ಭಗವಂತನಲ್ಲಿ ಇರುವಂತಹ ಎಲ್ಲಾ ಗುಣಗಳು ಅವೆಲ್ಲವೂ ಕೂಡ ಭಗವಂತನಿಂದಲೇ ಬಂದಿರುವಂತದ್ದು. ಆ ಗುಣಗಳು ಭಕ್ತರಲ್ಲೂ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕೆ ಒಂದೊಂದು ಉದಾಹರಣೆಯಾಗಿ ಭಕ್ತರ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ರಿ. ಮತ್ತೆ ಇದನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೋಬಹುದು ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬರುವ ಮೂಲಕ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದನ್ನ ನಾವು ನೋಡಿದೀವಿ. ನಂತರ ಚತುರ್ಶ್ಲೋಕಿ ಭಗವದ್ಗೀತಾ ಅಂದ್ರೆ ಅದರಲ್ಲಿ 10ನೇ ಅಧ್ಯಾಯದ 8ರಿಂದ 11 4 ಶ್ಲೋಕಗಳು ಇಡೀ ಭಗವದ್ಗೀತೆಯ ಸಾರ, ಅದರ ಬಗ್ಗೆನೂ ನಾವು ಚರ್ಚೆ ಮಾಡಿದೀವಿ. ಅಂದ್ರೆ 8ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಭಗವಂತನ ಜೊತೆ ನಮಗಿರುವಂತಹ ಸಂಬಂಧ, ನಾವ್ಯಾರು, ಭಗವಂತ ಯಾರು, ಅವನ ಜೊತೆ ನಮ್ಮ ಸಂಬಂಧ ಏನು ಅನ್ನುವಂಥದ್ದು. ನಂತರ ಆ ಸಂಬಂಧವನ್ನ ನಾವು ಈಗ ಹೇಗೆ ಅದರಿಂದ ಬೇರ್ಪಟ್ಟಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಮತ್ತೆ ಆ ಸಂಬಂಧವನ್ನ ನಾವು ಪುನರ್ಸ್ಥಾಪನೆ ಹೇಗೆ ಮಾಡ್ಬೋದು ಅನ್ನೋದು ಅಭಿದಯ. ನಂತರ ಆ ರೀತಿ ನಾವು ಪುನರ್ಸ್ಥಾಪನೆ ಮಾಡುವಂತದ್ದು, ಅದಕ್ಕಾಗಿ ನಾವು ತಪಸ್ ಮಾಡ್ಬೇಕಾಗತ್ತೆ. ತಪಸ್ಸು ಅಂತಂದ್ರೆ ಸ್ವಯಂ ಅಂದ್ರೆ ಬೇರೆ ಯಾರು ನಮ್ಮ ಮೇಲೆ ಬಲವಂತವಾಗಿ ಮಾಡಿಸುವಂತದ್ದಲ್ಲ, ಅದು ನಾವೇ ಸ್ವಇಚ್ಛೆಯಿಂದ ಮಾಡುವಂತದ್ದು. ಅದರಿಂದ ನಮಗೆ ಏನು ಲಾಭ ಸಿಗುತ್ತೆ, ಅದರಿಂದ ನಮ್ಗೆ ಏನು ಪ್ರಯೋಜನ ಸಿಗುತ್ತೆ ಅಂದ್ರೆ ಅದರಿಂದ ನಮ್ಗೆ ಕೃಷ್ಣನ ಆ ಸಂಬಂಧ, ಆ ಪ್ರೇಮ, ಆ ಭಕ್ತಿ ನಮ್ಗೆ ಅದು ಸಿಗುತ್ತೆ. ಅದು ಚತುರ್ಶ್ಲೋಕಿ ಭಗವದ್ಗೀತಾ ಅದರಲ್ಲಿ ನಾವು ನೋಡಿದೀವಿ. ಮತ್ತೆ ಈ 10ನೇ ಅಧ್ಯಾಯದಲ್ಲಿ ಪ್ರಮುಖವಾದ ವಿಷಯಗಳು ಯಾವ್ದೆಲ್ಲ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಕೃಷ್ಣ ಎಲ್ಲದರ ಮೂಲ, ಎಲ್ಲವೂ ಕೂಡ ಭಗವಂತನಿಂದಲೇ ಬಂದ ಕಾರಣ ಋಷಿಮುನಿಗಳಾಗ್ಲಿ ತಪಸ್ವಿಗಳಾಗ್ಲಿ ಯಾರು ಕೂಡ ಅವನನ್ನ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ಪರಿಪೂರ್ಣವಾಗಿ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಸ್ವಯಂ ಭಗವಂತ ಕೃಷ್ಣನಿಂದಲೇ ಅವನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು, ಅಥವಾ ಅವನ ಕೃಪೆಯಿಂದ ಅವನ ಭಕ್ತರು ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಬೇರೆ ಯಾರಿಂದಲೂ ಅವನನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಎಲ್ಲದರ ಮೂಲ ಅವನೇ ಆಗಿದ್ದಾನೆ. ಮತ್ತೆ ಚತುರ್ಶ್ಲೋಕಿ ಭಗವದ್ಗೀತೆ ಅದನ್ನು ಕೂಡ ತಿಳ್ಕೊಂಡಿದೀವಿ. ಈಗ ಇವತ್ತು ಇನ್ನ 2 ಉಳಿದ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದೀವಿ. ಅರ್ಜುನನ ಪ್ರತಿಕ್ರಿಯೆ ಮತ್ತು ವಿನಂತಿ 12ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ. ಅಂದ್ರೆ ಚತುರ್ಶ್ಲೋಕಿ ಭಗವದ್ಗೀತೆ, ಆ ಭಗವದ್ಗೀತೆಯ ಸಾರವನ್ನ
ಭಗವಂತನಿಂದ ಕೇಳಿದಂತಹ ಅರ್ಜುನ ಅವನು ಯಾವ ರೀತಿ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ, ಮತ್ತೆ ಏನೆಲ್ಲ ವಿನಂತಿ, ಏನೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾನೆ ಅನ್ನೋದನ್ನ ನಾವು ಮುಂದೆ ನೋಡ್ಲಿಕ್ಕಿದ್ದೀವಿ. ನಂತರ ಇಲ್ಲಿ ಕೃಷ್ಣನ ಐಶ್ವರ್ಯಗಳು, ಈ ಅಧ್ಯಾಯದ ಹೆಸರೇ ಅದು, ಭಗವಂತನ ವಿಭೂತಿ ವಿಸ್ತಾರ ಯೋಗ. ಅಂದ್ರೆ ಭಗವಂತನ ಐಶ್ವರ್ಯಗಳ ಬಗ್ಗೆ ನಾವು ಪರಮಾತ್ಮ ಮುಂದೆ ನೋಡ್ತೀವಿ. ನಾವು ಅರ್ಜುನ ಕೇಳ್ತಾನೆ, ಇಲ್ಲಿಗೆ ಅವನಿಗೆ ಅರ್ಥ ಆಗುತ್ತೆ ಪರಮಾತ್ಮ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ. ಆದ್ರೆ ಸಾಮಾನ್ಯ ಜನರಿಗೂ ಕೂಡ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಅವನು ಆ ಕೃಷ್ಣನ ಐಶ್ವರ್ಯಗಳ ಬಗ್ಗೆ ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳನ್ನ ವಿನಂತಿ ಮಾಡ್ಕೋತಾನೆ. ಅದನ್ನ ನಾವು ಮುಂದೆ ನೋಡೋಣ. ಈಗ ಅರ್ಜುನ ಮೊದಲಿಗೆ ಮಾತಾಡ್ತಿದ್ದಾನೆ, ಏನಂತ ಹೇಳ್ತಿದ್ದಾನೆ. ಅರ್ಜುನ ವಾಚ ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನೀನು ದೇವೋತ್ತಮ ಪರಮ ಪುರುಷ, ಪರಮಧಾಮ, ಪವಿತ್ರ, ಸಂಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ಜನ್ಮರಹಿತ. ನೀನೇ ಅತ್ಯಂತ ಶ್ರೇಷ್ಠನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಚತುರ್ಶ್ಲೋಕಿ ಭಗವದ್ಗೀತೆ ಕೇಳಿದ ನಂತರ ಅರ್ಜುನನ ಪ್ರತಿಕ್ರಿಯೆ ಇದಾಗಿದೆ. ಅರ್ಜುನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾನೆ ಅಂದ್ರೆ, ಇಲ್ಲಿವರೆಗೂ ಅವನು ಪ್ರಶ್ನೆಗಳನ್ನ ಮಾತ್ರನೇ ಮಾಡ್ತಿದ್ದ. ಈಗ ಮೊದಲನೇ ಬಾರಿ ಅವನು ಏನನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅದನ್ನ ಅವನು ಕೃಷ್ಣನ ಮುಂದೆ ಹೇಳ್ತಾ ಇದ್ದಾನೆ ಅವನು, ಭಗವಂತ ನೀನು ದೇವೋತ್ತಮ ಪರಮ ಪುರುಷ, ಪರಂ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಎಲ್ಲ ಜೀವಿಗಳನ್ನು ಕೂಡ ಬ್ರಹ್ಮ ಅಂತ ಕರೀತಾರೆ. ಆದ್ರೆ ನಿಜವಾಗ್ಲೂ ನಮ್ಗೆ ಗೊತ್ತಿರುವಂತ ಬ್ರಹ್ಮ ಅಂದ್ರೆ ಅದು ಚತುರ್ಮುಖಿ ಬ್ರಹ್ಮ, ಸೃಷ್ಟಿ ಕಾರ್ಯದಲ್ಲಿ ಇರುವಂತವನು. ಯಾರು ಬೇಕಾದ್ರೂ ಬ್ರಹ್ಮ ಆಗ್ಬೋದು. ಎಲ್ಲ ಜೀವಿಗಳು ಕೂಡ ಬ್ರಹ್ಮ ಅಂತಾನೆ ಕರೀತಾರೆ. ಮತ್ತೆ ಬ್ರಹ್ಮನಲ್ಲಿ ಆ ವಿಶೇಷತೆ ಇದೆ, ಆ ಗುಣಗಳು ಇದ್ದ ಕಾರಣ ಅವನು ಬ್ರಹ್ಮ ಆಗಿದ್ದಾನೆ. ಅಂತಹ ಬ್ರಹ್ಮನಿಗೂ ಕೂಡ ಶ್ರೇಷ್ಠನಾದವನು, ಅವನಿಗೂ ಕೂಡ ಮೂಲ ಪುರುಷ, ಅವನಿಗಿಂತಲೂ ಶ್ರೇಷ್ಠನಾದವನು, ಅವನಿಗಿಂತ ಹಿರಿಯನು ಅಂದ್ರೆ ಅದು ಪರಬ್ರಹ್ಮ, ದೇವೋತ್ತಮ ಪರಮ ಪುರುಷ ಅಂತ ಕರೀತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ, ಏನು ಕೇಳಿಸ್ತಾ ಇಲ್ಲ? ಕೇಳಿಸುದಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾಬ್ಲಮ್ ಆಗಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಅವರಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ. ಇದು ಕೇಳಿಸ್ತಿತ್ತ ಮಾತಾಜಿ? ಹಾ ಮಾತಾಜಿ, ಅದ್ ಕೇಳಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಪರಮಾತ್ಮನನ್ನ, ದೇವೋತ್ತಮ ಪರಮ ಪುರುಷ, ನೀನೇ ಪರಬ್ರಹ್ಮ ಅಂದ್ರೆ ಬ್ರಹ್ಮನಿಗೂ ಕೂಡ ಮೂಲ, ಮತ್ತೆ ಪರಂಧಾಮ, ನಿನ್ನ ಧಾಮಕ್ಕೆ ಬರುವಂತದ್ದೇ ಎಲ್ಲರ ಜೀವನದ ಪರಿಪೂರ್ಣತೆ ಅನ್ನುವಂಥದ್ದು. ಮತ್ತೆ ಪವಿತ್ರ, ಅವನಿಂದಲೇ ಗಂಗೆ, ಎಲ್ಲರನ್ನು ಪವಿತ್ರಗೊಳಿಸುವಂತ ಗಂಗೆ ಕೂಡ ಅವನಿಂದಲೇ ಬರುವಂತದ್ದು. ಮತ್ತೆ ಪರಮ ಸತ್ಯ, ಸಂಪೂರ್ಣ ಸತ್ಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಿಜವಾಗ್ಲೂ ಕೂಡ ಯಾವ್ದು ಸತ್ಯ ಅಂತಾರೆ ಅದು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಹಾಗೆ ಭಗವಂತ ಅವನು ನಿತ್ಯವಾಗಿ ಇರುವಂತವನು, ಅವನೇ ನಿಜವಾದ ಸತ್ಯ. ಅವನಲ್ಲದೆ ಅವನಿಗಿಂತ ಶ್ರೇಷ್ಠವಾದ ಉತ್ತಮವಾದ ಇನ್ನೊಂದು ಸತ್ಯ ಇಲ್ಲ. ಮತ್ತೆ ಅವನು ದಿವ್ಯ ಪುರುಷ. ನಮ್ಮ ಹಾಗೆ ಅವನು ಐಹಿಕ ಜೀವಿ ಅಲ್ಲ, ಮೂರು ತ್ರಿಗುಣಗಳಲ್ಲಿ ಇರುವಂತವನಲ್ಲ, ಅವನು ದಿವ್ಯನಾದವನು. ಮತ್ತೆ ಅವನು ಆದಿಪುರುಷ, ಅಂದ್ರೆ ಎಲ್ಲದರ ಮೂಲ ಪುರುಷ ಅವನು, ಅವನಿಂದಲೇ ಎಲ್ಲರೂ ಕೂಡ ಬಂದಿರುವಂತದ್ದು. ಮತ್ತೆ ಜನ್ಮರಹಿತ, ಅಂದ್ರೆ ಅವನು ಭಗವಂತನಿಗೆ ಹುಟ್ಟು ಅಂದ್ರೆ ಅವನು ಹುಟ್ಟು ಅನ್ನೋದಾಗ್ಲಿ ಸಾವು ಅನ್ನೋದಾಗ್ಲಿ ಅದು ಪರಮಾತ್ಮನಿಗಿಲ್ಲ, ಅವನು ಜನ್ಮರಹಿತ.
ನೀನೇ ಅತ್ಯಂತ ಶ್ರೇಷ್ಠ, ನೀನು ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದವನು ಅಂತ ಹೇಳಿ ಹೀಗೆ ಅವನು ಭಗವಂತನನ್ನ ಹಾಡಿ ಹೊಗಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಇದು ನಿಜವಾಗ್ಲೂ ಅವನು ಸಾಕ್ಷಾತ್ಕರಿಸಿಕೊಂಡಿರುವಂತಹ ಒಂದು ಜ್ಞಾನ ಆಗಿದೆ, ಅದನ್ನ ಅವನು ತಿಳಿಸ್ತಾ ಇದ್ದಾನೆ. ಪರಂಬ್ರಹ್ಮ, ಇಲ್ಲಿ ಪರಮಾತ್ಮನು ಪ್ರತ್ಯೇಕ ಆತ್ಮಕ್ಕಿಂತ ಭಿನ್ನ ಎಂಬುದು ಸ್ಪಷ್ಟವಾಗಿದೆ. ಪ್ರತಿಯೊಂದು ಜೀವಿಯು ಬ್ರಹ್ಮನ್, ಆದರೆ ಪರಮ ಜೀವಿ ಅಥವಾ ದೇವೋತ್ತಮ ಪರಮ ಪುರುಷ ಪರಮ ಬ್ರಹ್ಮನ್. ಅಂದ್ರೆ ಎಲ್ಲ ಜೀವಿಗಳನ್ನು ಕೂಡ ಬ್ರಹ್ಮನ್ ಅಂತ ಕರೀತಾರೆ. ನಾವು 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅರ್ಜುನ ಪ್ರಶ್ನೆ ಮಾಡ್ತಾನೆ, ಆತ್ಮ ಅಂದ್ರೆ ಏನು, ಆ ರೀತಿ ಎಲ್ಲ ಪ್ರಶ್ನೆ ಮಾಡುವಾಗ ಭಗವಂತ ಅವನಿಗೆ ಆ ಜ್ಞಾನವನ್ನ ಕೊಡ್ತಾನೆ. ಕ್ಷೇತ್ರ ಅದು ಮುಂದೆ ಬರುತ್ತೆ ಅನ್ಕೋತೀನಿ. ಆಗ ಹೇಳ್ತಾನೆ ಪರಮಾತ್ಮ ಅಂದ್ರೆ ಜೀವಿಗಳನ್ನ ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮನ್ ಅಂತಂದ್ರೆ ಭಗವಂತನ ವಿಭಿನ್ನಾಂಶಗಳು ಬ್ರಹ್ಮನ ಸ್ಥಾನಕ್ಕೆ ಅಲ್ಲಿವರೆಗೂ ಅವರಲ್ಲಿ ಪ್ರಯತ್ನ ಪಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅವರಲ್ಲಿ ಅಂತಹ ಒಂದು 50 ಗುಣಗಳು ಇದೆ ಅಂತ ಹೇಳ್ತಾರೆ ಬ್ರಹ್ಮನಲ್ಲಿ. ಆ ಗುಣಗಳನ್ನ ಯಾರಾದ್ರೂ ಹೊಂದಿದ್ರೆ ಅವರು ಕೂಡ ಬ್ರಹ್ಮನ ಆ ಸ್ಥಾನವನ್ನ ಹೊಂದಬಹುದು ಅಂತ. ಹಾಗೆ ಎಲ್ಲ ಜೀವಿಗಳು ಏನಿದ್ದಾರೆ ಅವರೆಲ್ಲರಲ್ಲೂ ಕೂಡ ಶ್ರೇಷ್ಠನಾದವನು, ಪರಮ ಶ್ರೇಷ್ಠ ಉತ್ತಮವಾದವನು ಅವನು ಪರಬ್ರಹ್ಮ. ಹಾಗೆ ಪರಮಾತ್ಮನನ್ನ ದೇವೋತ್ತಮ ಪರಮಪುರುಷ, ನೀನು ಪರಬ್ರಹ್ಮ ಅಂತ ಹೇಳಿ ಹೇಳ್ತಿದ್ದಾನೆ. ಏಕೆಂದರೆ ಕೃಷ್ಣನು ಅರ್ಜುನನ ಆತ್ಮೀಯ ಸ್ನೇಹಿತ, ಅವನನ್ನು ಹೊಗಳುವುದು, ಅರ್ಜುನನು ಕೃಷ್ಣನನ್ನು ಪರಮ ಪರಿಶುದ್ಧನೆಂದು ಒಪ್ಪಿಕೊಳ್ಳುವುದು ವೈದಿಕ ಸಾಹಿತ್ಯದ ಸೂಚನೆಗಳನ್ನು ಅನುಸರಿಸುತ್ತದೆ. ನಾರದರು ಮುಖ್ಯರಾದ ಮಹಾನ್ ವ್ಯಕ್ತಿಗಳು ಸಹ ಇದನ್ನು ದೃಢೀಕರಿಸುತ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಅರ್ಜುನ ಭಗವಂತನನ್ನ ಪರಬ್ರಹ್ಮ ಪರಂಧಾಮ ಅಂತೆಲ್ಲ ಹೇಳ್ತಿರುವಂತದ್ದು ನಾವ್ ಅನ್ಕೋಬಹುದು ಯಾರಾದ್ರೂ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಹಾಡಿ ಹೊಗಳ್ಬಹುದು ಅಂತ. ಇಲ್ಲಿ ಆ ರೀತಿ ಅರ್ಜುನ ಕೃಷ್ಣನನ್ನ ಹಾಡಿ ಹೊಗಳ್ತಿರುವಂತದ್ದಲ್ಲ. ಅವನು ಸ್ವತಃ ಭಗವಂತ ಅಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣನನ್ನ ಸಾಕ್ಷಾತ್ಕರಿಸಿಕೊಂಡಿರುವುದನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನು ಮುಂದೆ ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಡ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ನಾರದರು, ಅಸಿತ, ದೇವಲ, ವ್ಯಾಸ, ನಾರದ ಇವರು ಕೂಡ ಅದನ್ನ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವನಿಗೆ ಮೊದಲೇ ಈ ಜ್ಞಾನ ಇದೆಯಾ ಅಂತಂದ್ರೆ ಹೌದು ಇದೆ ಅವನಿಗೆ. ಅವನು ಇಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಈ ಜ್ಞಾನವನ್ನ ಕೊಡ್ತಿದ್ರು. ಆದ್ರೆ ಅಲ್ಲಿ ಅವನಿಗೆ ಆ ಜ್ಞಾನ ಸಿಕ್ಕಿದೆ. ದೇವೋತ್ತಮ ಪರಮ ಪುರುಷ ಅಂತಂದ್ರೆ ಯಾರು ಅಂತ ಅವ್ನಿಗೆ ಗೊತ್ತಿದೆ. ಆದ್ರೆ ಆ ದೇವೋತ್ತಮ ಪರಮ ಪುರುಷ ನನ್ನ ಸ್ನೇಹಿತ ಕೃಷ್ಣನೇ ಅನ್ನೋದು ಅವ್ನಿಗೀಗ ಅದು ಸಾಕ್ಷಾತ್ಕಾರ ಆಗ್ತಿದೆ, ಅದು ಅವನ್ಗೆ ತಿಳಿದು ಬರ್ತಾ ಇದೆ. ಆದ ಕಾರಣ ಅವನು ಹೇಳ್ತಾ ಇದ್ದಾನೆ, ಹೌದು ಇದೆಲ್ಲ ಕೂಡ ಸತ್ಯ. ಇದನ್ನ ಋಷಿಮುನಿಗಳು ಕೂಡ ಹೇಳಿದ್ದಾರೆ. ಅವರು ಕೂಡ ಅದಕ್ಕೆ ಒಂದು ಏನ್ ಹೇಳ್ತಾರೆ ಪ್ರೂಫ್ ಕೊಡ್ತಾ ಇದ್ದಾನೆ. ನಾರದರು ಮತ್ತೆ ಅಸಿತ, ದೇವಲ, ವ್ಯಾಸ ಇವರು ಕೂಡ ಅದನ್ನ ದೃಢೀಕರಿಸಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾನೆ. ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಈ 2 ಶ್ಲೋಕಗಳಲ್ಲಿನ ಹೇಳಿಕೆಗಳನ್ನು ನಾವು ಒಪ್ಪಿಕೊಳ್ಳಬೇಕು. ಇದನ್ನು ಪರಂಪರಾ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಶಿಸ್ತಿನ ಉತ್ತರಾಧಿಕಾರದ ಸ್ವೀಕಾರ. ಒಬ್ಬನು ಶಿಷ್ಯ ಪರಂಪರೆ ಇಲ್ಲದಿದ್ದರೆ ಅವನು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ತಥಾಕಥಿತ ಶೈಕ್ಷಣಿಕ ಶಿಕ್ಷಣದಿಂದ ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಭಗವದ್ಗೀತೆಯನ್ನ ಮುಖ್ಯವಾಗಿ ನಾವು ಏನ್ ಮಾಡ್ತಾ ಇದೀವಿ ಇವಾಗ ಅಂದ್ರೆ ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇದೀವಿ. ಭಗವದ್ಗೀತೆಯನ್ನ ಯಥಾರ್ಥವಾಗಿ ನಾವು ತಿಳ್ಕೊಳ್ಳೇಬೇಕು ಅಂತ ಏನಾದ್ರು ಇದ್ರೆ ಅದಕ್ಕೆ ನಾವು ಮೊದಲಿಗೆ ಮೂಲದಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದು. ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಆ ರೀತಿ ಒಂದು ವಿಷಯವನ್ನ ನಮ್ಗೆ ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೂ ಕೂಡ ಅದನ್ನ ಒಪ್ಪಿ ನಾವು ಅದನ್ನ ಏನಾದ್ರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಂದ್ರೆ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಏನ್ ಮಾಡಿದ್ರು ಅಂದ್ರೆ, ಅವರು ದೀಕ್ಷೆ ಕೊಡುವಂತ ಸಂದರ್ಭದಲ್ಲಿ ಅವರ ಶಿಷ್ಯರಿಂದಿರಿಗೆ ಯಾರಾದ್ರೂ ಬಂದ್ರು ಅಂದ್ರೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತಿದ್ರಂತೆ, ಕೃಷ್ಣ ಯಾರು ಅಂತ ಕೇಳ್ತಿದ್ರಂತೆ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಬ್ಬ ವ್ಯಕ್ತಿ ಹೇಳ್ದ ಅಂದ್ರೆ ಅವ್ರಿಗೆ ದೀಕ್ಷೆ ಕೊಡ್ತಿದ್ರಂತೆ. ಹಾಗೆ ಭಗವದ್ಗೀತೆನ ಯಾರಾದ್ರೂ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಅವ್ರಿಗೆ ಭಗವಂತ ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದು ತಿಳಿದಿರ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನ ನಾವು ಈ ತಥಾಕಥಿತ ಶೈಕ್ಷಣಿಕ ಶಿಕ್ಷಣದಿಂದ, ಅಂದ್ರೆ ನಾವು ಈಗ ಏನು ಶಿಕ್ಷಣ ಪಡಿತಾ ಇದೀವಿ, ಭೌತಿಕ ಶಿಕ್ಷಣ, ಅದರಿಂದ ನಾವು ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ತಿಳ್ಕೊಳ್ಬೇಕು ಅಂತಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ಬೇಕು.
ಗುರುಗಳಿಂದ ದೀಕ್ಷೆ ಪಡೆದು ಗುರುಗಳನ್ನ ಅವರಲ್ಲಿ ಶರಣಾಗತಿಯನ್ನ ಹೊಂದಿ ವಿನಮ್ರರಾಗಿ ಅವರಿಗೆ ಸೇವೆ ಮಾಡಿ ನಂತರ ಅವರಿಂದ ಸತ್ಯವನ್ನ ಕೇಳಿ ತಿಳ್ಕೋಬೇಕು. ಆ ರೀತಿ ತಿಳ್ಕೊಂಡ್ರೆ ಮಾತ್ರನೇ ಅದು ನಮ್ಗೆ ತಿಳಿಲಿಕ್ಕೆ ಸಾಧ್ಯ ಅನ್ನೋದನ್ನಲ್ಲಿ ಹೇಳ್ತಿದ್ದಾರೆ ಪ್ರಭುಪಾದರು. ಅಂದ್ರೆ ನಾವು ಕೂಡ ಈಗ ಭಗವದ್ಗೀತೆಯನ್ನ ಇಷ್ಟು ದಿನ ಕೇಳಿದೀವಿ, ಅರ್ಜುನನ ರೀತಿಯಲ್ಲೇ ನಾವು ಕೇಳಿದೀವಿ ಅನ್ನೋದ ನಿಜ. ಆದ್ರೆ ಅರ್ಜುನಿಗೆ ಈಗ ಏನ್ ಸಾಕ್ಷಾತ್ಕಾರ ಆಗಿದೆ ಅಂದ್ರೆ ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ ಅನ್ನೋದು ಹೇಗೆ ಅವ್ರಿಗೆ ಅರ್ಥ ಆಗಿದೆ, ಅದೇ ರೀತಿ ನಾವು ಕೂಡ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಭಗವದ್ಗೀತೆ ಅಧ್ಯಯನ ಮಾಡಿದೀವಿ ಅಂತ ಅರ್ಥ. ಹಾಗೆ ನಮ್ಗೆ ಅದು ಅರ್ಥ ಆಗಿಲ್ಲ ಅಂತಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಗುರುಗಳು ನೀವು ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ. ಸರ್ವಮೇತದ್ ಋತಂ ಮನ್ಯೆ ಯನ್ಮಾಂ ವದಸಿ ಕೇಶವ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಅಂದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನೀನ್ ಇಲ್ಲಿವರೆಗೂ ಏನೆಲ್ಲ ಹೇಳಿದ್ಯಾ ಅದನ್ನ ನಾನು ಪರಿಪೂರ್ಣವಾಗಿ ಒಪ್ಕೋತಾ ಇದ್ದೀನಿ. ಅಂದ್ರೆ ನನಗೆ ಈ ಭಾಗ ಇಷ್ಟ ಆಗಿದೆ, ನಾನು ಇದನ್ನ ಒಪ್ಕೋತೀನಿ, ಇನ್ನೊಂದು ಭಾಗ ನನ್ಗೆ ಅರ್ಥ ಆಗಿಲ್ಲ ಅಥವಾ ಇಷ್ಟ ಆಗಿಲ್ಲ, ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಅರ್ಜುನ ಆ ರೀತಿ ಹೇಳ್ತಾ ಇಲ್ಲ. ಅವ್ನು ಹೇಳ್ತಾ ಇದ್ದಾನೆ, ನೀನ್ ಏನೆಲ್ಲ ಇಲ್ಲಿವರೆಗೂ ತಿಳಿಸಿದ್ಯಾ ಅಂದ್ರೆ ಅವನನ್ನ ನಾನ್ ನಿನಗೆ ಶರಣಾಗತನಾದ ಆತ್ಮ, ನೀನ್ ನನ್ನ ಗುರು, ನೀನ್ ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿ ಅವನು ಭಗವಂತನಿಗೆ ಶರಣಾಗತಿನ ಹೊಂತಾನೆ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈಗ ಪರಮಾತ್ಮ ಅವನಿಗೆ ಎಲ್ಲಾ ವಿಚಾರಗಳನ್ನ ಅವನ ರಹಸ್ಯಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಆದ ಕಾರಣ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಹೌದು ನೀನ್ ಹೇಳಿದ್ದೆಲ್ಲ ಸತ್ಯ, ನಾನ್ ನಿನ್ನನ್ನ ಒಪ್ಕೋತಾ ಇದ್ದೀನಿ ಪರಮಾತ್ಮ, ನೀನ್ ಹೇಳಿದ್ದನ್ನ ಸಂಪೂರ್ಣವಾಗಿ ಒಪ್ಕೋತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದು ಏನು ಅರ್ಜುನನ ಸ್ಥಾನ ನಾವು ಈಗ ಪ್ರಾರಂಭಿಸುತ್ತಿರುವ ಈ ಅಧ್ಯಾಯದಲ್ಲಿ ನೀವು ಕಾಣುವಿರಿ. ಅವರು ಸರ್ವಮೇತದ್ ಋತಂ ಮನ್ಯೆ ಯನ್ವಾಂ ವದಸಿ ಕೇಶವ, ನನ್ನ ಪ್ರೀತಿಯ ಕೃಷ್ಣನೇ ನೀನು ಹೇಳುವುದನ್ನೆಲ್ಲ ಸತ್ಯವೆಂದು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಹಾಗಾಗಿ ಅದು ಕೃಷ್ಣ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಾಗಬೇಕು. ಕೃಷ್ಣ ಮತ್ತೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಅಂತಂದ್ರೆ ಅರ್ಧ ಕುಕ್ಕುಟ ಯೋಗ ಅಂತ ಏನೋ, ಕುಕ್ಕುಟ ನ್ಯಾಯ ಅಂತ ಏನೋ ಹೇಳ್ತಾರೆ. ಅಂದ್ರೆ ಕುಕ್ಕುಟಿ ನ್ಯಾಯ, ಅರ್ಧ ಕುಕ್ಕುಟಿ ನ್ಯಾಯ ಅಂತಂದ್ರೆ ನನಗೆ ಕೋಳಿಯಿಂದ ಚಿನ್ನದ ಮೊಟ್ಟೆ ಬೇಕು, ಆದ್ರೆ ಆ ಕೋಳಿಗೆ ಆಹಾರ ಕೊಡೋದಕ್ಕೆ ನಾನು ಸಿದ್ಧನಿಲ್ಲ ಅನ್ನುವಂಥದ್ದು. ಆ ರೀತಿ ಅಲ್ಲ, ಅಂದ್ರೆ ನನ್ಗೆ ಈ ಭಾಗ ಒಪ್ಪಿಗೆ ಆಗುತ್ತೆ, ನಾನು ಇದನ್ನ ಫಾಲೋ ಮಾಡ್ತೀನಿ, ಈ ಭಾಗ ನನ್ಗೆ ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಇದನ್ನ ಫಾಲೋ ಮಾಡೋದಿಲ್ಲ. ಅಂದ್ರೆ ಈಗ ಗುರುಗಳು 4 ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಇದನ್ನ ಫಾಲೋ ಮಾಡಕ್ಕೆ ಆಗ್ತಿದೆ, ನಾನು ಇದನ್ನ ಮಾಡ್ತೀನಿ, ಇನ್ನೊಂದು ನನ್ನಿಂದ ಆಗದೆ ಇರುವಂತದನ್ನ ನಾ ಬಿಟ್ಟು ಬಿಡ್ತೀನಿ. ಆ ರೀತಿ ಮಾಡದಿರಾ ಪರಿಪೂರ್ಣವಾಗಿ ಅವ್ರು ಏನನ್ನ ಹೇಳಿದ್ದಾರೆ ಅದನ್ನ ನಿಷ್ಠೆಯಿಂದ ಅವ್ರು ಹೇಳಿದ ರೀತಿಯಲ್ಲಿ ಯಾರು ಮಾಡ್ತಾರೆ ಅವರು ನಿಜವಾದ ಪರಿಪೂರ್ಣ ಫಲವನ್ನ ಪಡಿಲಿಕ್ಕೆ ಸಾಧ್ಯ. ಹಾಗೆ ಭಗವಂತನನ್ನಾಗ್ಲಿ ಅಥವಾ ಆ ಭಗವಂತನ ಶಾಸ್ತ್ರ ಅವನು ಹೇಳಿರುವಂತಹ ಜ್ಞಾನ ಏನಿದೆ ಅದನ್ನ ನಾವು ಪರಿಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಗುರುವಿಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳಿಗೆ ಮತ್ತೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅವ್ರು ಹೇಳಿದ್ದನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಇದು ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಸೆಸ್, ಈ ರೀತಿ ನಾವು ಮಾಡ್ಬೇಕಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಪ್ರಭುಪಾದರು. ಇದು ನನಗೆ ಇಷ್ಟವಿಲ್ಲವೆಂದಲ್ಲ, ಹಾಗಾಗಿ ಈ ಭಾಗವನ್ನು ತಿರಸ್ಕರಿಸುತ್ತೇನೆ, ನಾನು ಈ ಭಾಗವನ್ನು ಇಷ್ಟಪಡುತ್ತೇನೆ, ಆದ್ದರಿಂದ ನಾನು ಅದನ್ನು ಸ್ವೀಕರಿಸುತ್ತೇನೆ. ಈ ರೀತಿಯ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜಕ, ಅಸಂಬದ್ಧ, ನೀವು ಏನೇ ಹೇಳಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ. ಅಂದ್ರೆ ಭಗವದ್ಗೀತೆನ ಓದುವಾಗ ನನಗೆ ಇದು ಅರ್ಥ ಆಗ್ತಿದೆ, ಇದು ನನ್ನಿಂದ ಫಾಲೋ ಮಾಡಕ್ಕೆ ಆಗುತ್ತೆ, ಅದ ಕಾರಣ ನಾನು ಇದನ್ನ ಒಪ್ಕೋತೀನಿ. ಯಾವ್ದೋ ಒಂದು ವಿಷಯ ಅದು ನನಗೆ ಇಷ್ಟ ಇಲ್ಲ, ಆದ ಕಾರಣ ನಾನು ಅದನ್ನ ಬಿಟ್ಬಿಡ್ತೀನಿ, ಆ ರೀತಿ ಮನೋಭಾವ ಇಟ್ಕೋಬಾರ್ದು. ಭಗವಂತನಿಂದ ಏನು ಜ್ಞಾನ ಪಡೆದಿದ್ದೀವಿ ಅದನ್ನ ಪರಿಪೂರ್ಣವಾಗಿ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನಲ್ಲಿ ಹೇಳ್ತಿದ್ದಾರೆ. ಈಗ ಅರ್ಜುನನು ತನ್ನ ಸ್ನೇಹಿತನಾದ ಕೃಷ್ಣನನ್ನು ಪರಮಾತ್ಮನೆಂದು ಮನವರಿಕೆ ಮಾಡಿಕೊಂಡಿದ್ದಾನೆ. ಆದರೆ ಸರ್ವವ್ಯಾಪಿಯಾದ ಭಗವಂತನನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ಪ್ರಕ್ರಿಯೆಯನ್ನು ತಿಳಿಯಲು ಅವನು ಬಯಸುತ್ತಾನೆ. ಅಂದ್ರೆ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಭಗವಂತ ನಾನು ನಿನ್ನ ದೇವೋತ್ತಮ ಪರಮ ಪುರುಷ ಪರಮಾತ್ಮ ಅಂತ ಈಗ ನನಗೆ ಸಾಕ್ಷಾತ್ಕಾರ ಆಗಿದೆ, ಆದ್ರೆ ನೀನು ಸರ್ವವ್ಯಾಪಿಯಾದ ಭಗವಂತನನ್ನ ಸಾಮಾನ್ಯ ಮನುಷ್ಯ ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ಪ್ರಕ್ರಿಯೆಯನ್ನು ತಿಳಿಯಲು ನಾನು ಬಯಸುತ್ತೇನೆ. ಅಂದ್ರೆ ಇದು ಶುದ್ಧ ಭಕ್ತರ
ಗುಣ ಅಂತ ಹೇಳ್ತಾರೆ. ಶುದ್ಧ ಭಕ್ತರು ಯಾವ ರೀತಿ ಇರ್ತಾರೆ ಅಂದ್ರೆ ಅವರು ಅವರಿಗೆ ಒಂದು ಫಲ ಸಿಕ್ಕಿದ್ರೆ ಸಾಕು ಆಯ್ತು, ಅಲ್ಲಿಗೆ ಅವರು ತೃಪ್ತರಾದ್ರು ಅಂತ ಹೇಳಿ ಬಿಟ್ಟಿ ಹೋಗುವಂತದ್ದಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇತರರಿಗೂ ಅದರಿಂದ ಪ್ರಯೋಜನ ಸಿಗ್ಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಆದ ಕಾರಣ ಇಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಭಗವಂತ ನೀನು ದೇವೋತ್ತಮ ಪರಮ ಪುರುಷ ಅನ್ನೋದು ನನಗೆ ತಿಳಿದಿದ್ದಾಗಿದೆ. ಈಗ ಸಾಮಾನ್ಯ ಜನರು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಗೆ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನನಗೆ ತಿಳಿಸು ಅಂತೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗೋಸ್ಕರ ಅವನು ಕೇಳ್ಕೊತಾ ಇದ್ದಾನೆ. ಹೀಗೆ ಪ್ರಭುಪಾದರು ಕೂಡ ಹೇಳ್ತಾರೆ. ಅಂದ್ರೆ ಪ್ರಭುಪಾದರು ಅವರು ಬೃಂದಾವನದಲ್ಲಿ ಇದ್ರು. ಅಂದ್ರೆ ಅವರು ವಾನಪ್ರಸ್ಥಾಶ್ರಮವನ್ನ ಸ್ವೀಕಾರ ಮಾಡಿದ್ರು, ಬೃಂದಾವನದಲ್ಲಿದ್ರು. ಅಲ್ಲಿ ಭಾಗವತ ಅವರು ಟ್ರಾನ್ಸ್ಲೇಷನ್ಸ್ ಬರಿತಿದ್ರು, ಭಾವಾರ್ಥಗಳನ್ನ ಬರಿತಿದ್ರು, ಭಾಗವತ ಪ್ರವಚನಗಳನ್ನ ಕೊಡ್ತಿದ್ರು. ಅಷ್ಟು ಮಾತ್ರ ನಾವು ಯಾರಾದ್ರೂ ಅಲ್ಲಿ ಇದ್ದಿದ್ರೆ ಆಯ್ತು, ನನ್ನ ಜೀವನ ಪರಿಪೂರ್ಣ ಆಯ್ತು, ಇಲ್ಲಿಗೆ ನನ್ನ ಜೀವನ ಸಾರ್ಥಕ ಆಯ್ತು, ಇನ್ನೇನ್ ಬೇಕು ಇದಕ್ಕಿಂತ ಹೆಚ್ಚಿಗೆ ಅಂತ ಹೇಳಿ ನಾವು ಅಲ್ಲಿಯೇ ನಮ್ ಜೀವನವನ್ನ ಕಳೆದು ಬಿಡ್ತಾ ಇದ್ವಿ. ಬೃಂದಾವನದಲ್ಲಿ ಇರುವಂತಹ ಒಂದು ಸಂದರ್ಭ ಸಾಯೋ ಸಂದರ್ಭದಲ್ಲಿ ಅಂತಂದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿದೆ ಅಂತ ಹೇಳಿ ನಾವು ಅಲ್ಲಿಗೆ ತೃಪ್ತರಾಗ್ಬಿಡ್ತಾ ಇದ್ವಿ. ನನ್ನ ಜೀವನ ಪರಿಪೂರ್ಣ ಆಯ್ತು ಅಂತ. ಆದ್ರೆ ಪ್ರಭುಪಾದ್ರು ಆ ರೀತಿ ಯೋಚನೆ ಮಾಡ್ಲಿಲ್ಲ. ಪ್ರಭುಪಾದ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಶುದ್ಧ ಭಕ್ತರು ಯಾರಿರ್ತಾರೆ ಅವ್ರು ಜನಸಾಮಾನ್ಯರ ಬಗ್ಗೆ ಕೂಡ ಒಂದು ಕರುಣೆಯನ್ನ ಹೊಂದಿರ್ತಾರೆ. ಆದ ಕಾರಣ ಅವರಿಗೂ ಕೂಡ ಒಳ್ಳೇದು ಮಾಡ್ಬೇಕು ಅಂತ ಬಯಸ್ತಾರೆ. ಆ ಇಳಿ ವಯಸ್ಸಿನಲ್ಲಿ ಅವ್ರು ಅಷ್ಟೆಲ್ಲ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಏನೂ ಇರ್ಲಿಲ್ಲ. ಆದ್ರೂ ಒಂದ್ ನಿಮಿಷ.
ಹರೇ ಕೃಷ್ಣ. ಕೇಳಿಸ್ತಿದೆ ಅಲ್ವಾ ಎಲ್ಲರಿಗೂ? ಕೇಳಿಸ್ತಾ ಇದೆ, ವಾಯ್ಸ್ ಕಮ್ಮಿ ಇದೆ. ಕೃಷ್ಣ ಕೇಳಿಸ್ತಾರೆ ಮಾತಾಜಿ. ಇಲ್ಲಿ ಆ ಇಚ್ಛೆನ ಪ್ರಕಟಪಡಿಸ್ತಾ ಇದ್ದಾನೆ ಅರ್ಜುನ, ಶುದ್ಧ ಭಕ್ತನಾಗಿ ಅವನು ಹೇಳ್ತಾ ಇದ್ದಾನೆ, ಇಲ್ಲಿಗೆ ನಾನು ನಿನ್ನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಭಗವಂತ. ಈಗ ಜನಸಾಮಾನ್ಯರು, ಶ್ರೀಸಾಮಾನ್ಯರು ಕೂಡ ನಿನ್ನನ್ನು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಅವ್ರಿಗೂ ಅರ್ಥ ಆಗೋ ಹಾಗೆ ಹೇಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ, ನಿನ್ ದೇವು ತಮ್ಮ ಪರಮ ಪುರುಷ ಅನ್ನೋದನ್ನ ನಾನಂತ ಅವನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ. ಶ್ರೇಷ್ಠ ಭಕ್ತನು ತನ್ನ ಸ್ವಂತ ತಿಳುವಳಿಕೆಗಾಗಿ ಮಾತ್ರವಲ್ಲದೆ ಎಲ್ಲ ಮಾನವ ಕುಲದ ತಿಳುವಳಿಕೆಗಾಗಿ ಚಿಂತಿಸುತ್ತಾನೆ. ಆದ್ದರಿಂದ ಅರ್ಜುನನು ತನ್ನ ಕರುಣೆಯಿಂದ ಅವನು ವೈಷ್ಣವ ಭಕ್ತನಾಗಿರುವುದರಿಂದ ಶ್ರೀಸಾಮಾನ್ಯರಿಗೆ ಮಹಾತ್ಮನ ಸರ್ವವ್ಯಾಪಕತೆಯ ತಿಳುವಳಿಕೆಯನ್ನ ತೆರೆಯುತ್ತಿದ್ದಾನೆ. ಈಗ ಅವನು ಮುಂದಿನ ಶ್ಲೋಕಗಳಲ್ಲಿ ಕೇಳ್ತಾ ಇದ್ದಾನೆ, ಅಂದ್ರೆ ಭಗವಂತನ ಐಶ್ವರ್ಯ ಭಾವವನ್ನ, ಅವನ ವೈಭವಗಳನ್ನ ಅವನು ಎಲ್ಲರಿಗೂ ಕೂಡ ಸಿಗುವಂತೆ ಹೇಗೆ ಮಾಡುವಂತದ್ದು ಅನ್ನೋದನ್ನ ಅವನು ಕೇಳ್ತಾ ಇದ್ದಾನೆ. ಅದಕ್ಕೆ ಮುಂದೆ ಕೃಷ್ಣ ಏನಿರ್ತಾನೆ ನೋಡೋಣ. ಕೃಷ್ಣನ ಬಗ್ಗೆ ಪ್ರೀತಿ ಇಲ್ಲದ ಸಾಮಾನ್ಯ ಮನುಷ್ಯನು ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ಭೌತಿಕವಾಗಿ ಯೋಚಿಸಬೇಕು. ಭೌತವಾದಿಗಳು ಕೃಷ್ಣನನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಭೌತಿಕ ವಿಷಯಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ಭೌತಿಕ ಪ್ರಾತಿನಿಧ್ಯಗಳಿಂದ ಕೃಷ್ಣನನ್ನು ಹೇಗೆ ಪ್ರಕಟವಾಗುತ್ತಾನೆ ಎಂಬುದನ್ನು ನೋಡಲು ಪ್ರಯತ್ನಿಸಲು ಅವರಿಗೆ ಸಲಹೆ ನೀಡಲಾಗುತ್ತದೆ. ಅಂದ್ರೆ ನಾವೆಲ್ಲರೂ ಕೂಡ ಸಾಮಾನ್ಯ ಜನರು, ನಾವು ಯಾವತ್ತೂ ಕೂಡ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರು ಅನನ್ಯ ಭಕ್ತಿನ ಮಾಡ್ತಾ ಇದ್ದಾರೆ, ಯಾರು ಶುದ್ಧ ಭಕ್ತರಿದ್ದಾರೆ, ಅವರು ಸದಾಕಾಲ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಅವರಿಗೆ ಅವನ ಮೇಲೆ ಪ್ರೀತಿ ಇದೆ. ಭಗವಂತನನ್ನ ನಾವು ಕೂಡ ಎಲ್ಲರೂ ಸಾಮಾನ್ಯವಾಗಿ ಯಾರನ್ನಾದ್ರೂ ಸದಾಕಾಲ ನೆನೆಸ್ಕೋಬೇಕಂದ್ರೆ ಒಂದು ಅವ್ರನ್ನ ನಾವು ತುಂಬಾ ಪ್ರೀತಿಸ್ತಿರ್ಬೇಕು, ಇಲ್ಲ ಅವ್ರ ಮೇಲೆ ನಮಗೆ ತುಂಬಾ ಕೋಪ ಇರ್ಬೇಕು, ದ್ವೇಷ ಇರ್ಬೇಕು. ಈ ಎರಡು ವ್ಯಕ್ತಿಗಳನ್ನ ನಾವು ಜೀವನದಲ್ಲಿ ಮರೆಯಕ್ಕಾಗೋದಿಲ್ಲ. ಹಾಗೆ ನಾವು ಭಗವಂತನನ್ನ, ಅಂದ್ರೆ ಕಂಸ ಕೂಡ ಸದಾಕಾಲ ಕೃಷ್ಣನನ್ನ ನೆನೆಸ್ತಿದ್ದ, ಆದ್ರೆ ಅದು ಅನುಕೂಲೇನ ಅಲ್ಲ, ಅನುಕೂಲೇನ ಕೃಷ್ಣಾನುಶೀಲನಂ ಅಂತಾರೆ. ಅಂದ್ರೆ ನಾವು ಅನುಕೂಲಕರವಾಗಿ ಭಗವಂತನನ್ನ ನೆನೆಸ್ಬೇಕು, ಪ್ರೀತಿಪೂರ್ವಕವಾಗಿ ನೆನೆಸ್ಬೇಕು. ಆ ರೀತಿ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ನಾವು ಅನನ್ಯ ಭಕ್ತಿ ಮಾಡ್ತಿಲ್ಲ, ಶುದ್ಧ ಭಕ್ತರು ನಾವಲ್ಲ. ಆದ್ರೂ ಕೂಡ ನಾವು ಭಗವಂತನನ್ನ ಹೇಗೆ ಕಾಣ್ಲಿಕ್ಕೆ ಸಾಧ್ಯ, ಅವನನ್ನ ಎಲ್ಲಾದ್ರಲ್ಲೂ ಹೇಗೆ ಕಾಣ್ಲಿಕ್ಕೆ ಸಾಧ್ಯ? ನಾವೆಲ್ಲ ಕೂಡ ಸಾಮಾನ್ಯ ಜನ, ನಾವೆಲ್ಲ ಭೌತವಾದಿಗಳು. ಅಂದ್ರೆ ನಾವು ಭೌತಿಕ ಪ್ರಕೃತಿ, ಈ ಚರ್ಮ ಚಕ್ಷುವಿನಿಂದ ಏನ್ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಷ್ಟೇ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ ಕಾರಣ ಅದ್ರಲ್ಲೂ ಕೂಡ ಭಗವಂತನನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಚಿನ್ನವನ್ನ ಕಂಡಿಲ್ಲ, ಅವನು ಕಬ್ಬಿಣವನ್ನ ನೋಡಿದ್ದಾನೆ. ಅವನಿಗೆ ನಾವು ಹೇಳ್ತಾ ಇದೀವಿ, ಕಬ್ಬಿಣದ ಉದಾಹರಣೆ ಕೊಟ್ಟು ಅವನು ಏನನ್ನ ಕಂಡಿದ್ದಾನೆ ಅದನ್ನ, ಆ ಉದಾಹರಣೆಯನ್ನ ಕೊಟ್ಟು ಅಲ್ಲಿ ಚಿನ್ನ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಚಿನ್ನ ಅನ್ನುವಂಥದ್ದು ಕಬ್ಬಿಣದ ಹಾಗೆ ಒಂದು ಲೋಹ, ಆದ್ರೆ ನೀವ್ ನೋಡ್ತಿರುವಂತ ಕಬ್ಬಿಣ ಕಪ್ಪು ಬಣ್ಣದಾಗಿದೆ. ಆದ್ರೆ ಚಿನ್ನ ಅನ್ನುವಂತಹ ಲೋಹ ಅದು ಹಳದಿ ಬಣ್ಣದಿಂದ ಇರುತ್ತೆ, ಮತ್ತೆ ಅದು ಹೊಳೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈ ಭೌತಿಕ ಜಗತ್ತನ್ನ ಒಂದು ಉದಾಹರಣೆಗಳಾಗಿ ಕೊಡ್ತಾ ಅದರಲ್ಲಿ ಭಗವಂತನನ್ನ ಹೇಗೆ ಕಾಣ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ. ವಿಭೂತಿ ವಿಸ್ತಾರ ಯೋಗ ಭೂಯಃ ಕಥೆಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಅಂದ್ರೆ ಯಾರು ತುಂಬಾ ಪ್ರೀತಿಸ್ತಾರೆ, ಅಂದ್ರೆ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾರೆ. ಅವ್ರ ಹತ್ರ ಹೋಗಿ ಅವ್ರ ಮಕ್ಕಳ ಬಗ್ಗೆ ಏನಾದ್ರೂ ಹೊಗಳಿ ಹೇಳ್ತಾ ಇದ್ರೆ ಸಾಕು ಬಿಡಪ್ಪ ಅಂತ ಯಾರು ಅನ್ನಲ್ಲ, ಇನ್ನ ಹೇಳು ಅಂತಾರೆ. ಹಾಗೆ ಇಲ್ಲಿ ಅರ್ಜುನ ತನ್ನ ಸ್ನೇಹಿತ ಮಾತ್ರ ಆಗಿದ್ದ, ಆದ್ರೆ ಈಗ ಸ್ನೇಹಿತ ಮಾತ್ರ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ. ಅವನಿಂದ ಅನೇಕ ಜ್ಞಾನವನ್ನ ತಿಳುವಳಿಕೆಯನ್ನ ಪಡ್ಕೊಂಡ್ಮೇಲೆ ಅವನಿಗೆ ಮತ್ತಷ್ಟು ಕೇಳ್ಬೇಕು ಅನ್ನೋಂತಹ ಆಸೆ ಇರೋದ್ ಕಾರಣ ಅವನು ಹೇಳ್ತಾ ಇದ್ದಾನೆ, ನಾನು ಇನ್ನೂ ಕೇಳ್ಬೇಕು, ನಿನ್ ಬಗ್ಗೆ ಇನ್ನೂ ಕೇಳ್ಬೇಕು, ಮತ್ತು ಕೇಳ್ಬೇಕು, ಮತ್ತಷ್ಟು ನನ್ಗೆ ತಿಳಿಸ್ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಮೃತದ ವಿಷಯ ಹೇಳುವುದಾದರೆ ಕೃಷ್ಣನನ್ನು ಕುರಿತು ಯಾವುದೇ ವೃತ್ತಾಂತ ಅಥವಾ ಹೇಳಿಕೆಯು ಅಮೃತದಂತೆ. ಅಮೃತವನ್ನು ಸ್ವ ಅನುಭವದಿಂದ ಕಂಡುಕೊಳ್ಳಬಹುದು. ಅಂದ್ರೆ ಭಗವಂತನ ವಿಚಾರಗಳು ಯಾವಾಗ್ಲೂ ಕೂಡ ಅದು ಅಮೃತ. ಅಂದ್ರೆ ಮೃತ್ಯು ಇಲ್ಲದು ಅಂತ ಕೂಡ ನಾವು ಅನ್ಬೋದು. ಅಂದ್ರೆ ಮೃತ್ಯು ಅಂತಂದ್ರೆ ಅದಕ್ಕೆ ಒಂದು
ಈ ಭಾಗವತ ಅದನ್ನ ಓದ್ಬೇಕಂತಂದ್ರೆ ಅದು ಇಡೀ ಭಾಗವತದಲ್ಲಿ ಎಲ್ಲಾ ಭಾಗವತರು ಅಂದ್ರೆ ಭಗವಂತನ ಶುದ್ಧ ಭಕ್ತರ ಕಥೆಗಳಿದೆ. ಅಲ್ಲಿ ಎಲ್ಲಾ ಶುದ್ಧ ಭಕ್ತರು ಭಗವಂತನ ಜೊತೆ ಒಂದು ಸಂಬಂಧವನ್ನ ಹೊಂದಿದ್ದಾರೆ. ಆ ಪ್ರೀತಿ ವಿನಿಮಯ ಅನ್ನೋದಿದೆ. ಆ ವೃತ್ತಾಂತಗಳನ್ನ ನಾವು ಎಷ್ಟೆಷ್ಟು ಕೇಳಿದ್ರು ಕೂಡ ಭಗವಂತನ ವಿಷಯ ಹೆಚ್ಚೆಚ್ಚು ಕೇಳಿದಷ್ಟು ನಮ್ಗೆ ಇನ್ನು ಕೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆ ಆ ರೀತಿ ಅನ್ಸುತ್ತೆ ಅಂತಂದ್ರೆ ಆ ಅಲ್ಲಿ ಒಂದು ರುಚಿ ಇರುತ್ತೆ. ಆ ರುಚಿ ನಮ್ಗೆ ಒಂದು ಸತಿ ಸಿಕ್ತು ಅಂತಂದ್ರೆ ಇನ್ನಷ್ಟು ಮತ್ತಷ್ಟು ಸವಿಬೇಕು ಅನ್ಸುತ್ತೆ. ಹಾಗೆ ಭಗವಂತನ ವಿಷಯ ಅದನ್ನ ಅವನ ಲೀಲೆಗಳು, ಅವನ ಬಗ್ಗೆ ಜ್ಞಾನ, ಅವನ ಗುಣ, ಅವನ ರೂಪ, ಅವುಗಳ ಬಗ್ಗೆ, ನಾಮದ ಬಗ್ಗೆ, ಮಹಿಮೆಗಳ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅದು ಸ್ವಾನುಭವದಿಂದ ಕಂಡುಕೊಳ್ಳಬಹುದು. ಅಂದ್ರೆ ನಾವು ಅದನ್ನ ಸರಿಯಾದ ಮೂಲದ ಮೂಲಕ ಅದನ್ನ ಕೇಳುವ ಮೂಲಕ ಆ ಅನುಭವ ನಮ್ಗೆ ಅಮೃತದ ಸವಿ ನಮ್ಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು 82 ಐಶ್ವರ್ಯಗಳನ್ನು ಹೇಳುತ್ತಾನೆ. ವಿವಿಧ ವಸ್ತುಗಳು ಅಥವಾ ಜೀವಂತ ಘಟಕಗಳ ಗುಂಪುಗಳು. ಅವನು ಪ್ರತಿ ಗುಂಪಿನ ಸಾರ ಅಥವಾ ಮುಖ್ಯ ಸದಸ್ಯ. ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ಕೊಡ್ತಾರೆ. ಭಗವಂತ 82 ಐಶ್ವರ್ಯಗಳನ್ನ ಹೇಳ್ತಾ ಇದ್ದಾನೆ. 82 ವಿವಿಧ ವಸ್ತುಗಳಲ್ಲಿ ಅವನು ಆ ಒಂದು ಗುಂಪಿನಲ್ಲಿ ಆ ಗುಂಪಿನ ಸಾರ ಅಂತ ಹೇಳ್ತಾನೆ. ಅಂದ್ರೆ ಏನು ಮುಂದೆ ಹೇಳುವಂತ ಶ್ಲೋಕಗಳಲ್ಲಿ ಯಾವ್ದಾದ್ರು ಗುಂಪುಗಳು ಬರುತ್ತೆ ಅದರಲ್ಲಿ ಅವನು ಮುಖ್ಯನಾದವನು, ಅವನು ಮುಖ್ಯ ಸದಸ್ಯ ಅನ್ನೋದನ್ನ ಆ ಮೂಲಕ ನಾವು ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು. ಸಾಮಾನ್ಯ ಜನರು ಕೂಡ ಅವನನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹಲವು ಉದಾಹರಣೆಗಳನ್ನ ಕೊಡ್ತಾನೆ. ಒಂದು ನಿಮಿಷ ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಇದು ಒಂದು ಚಟುವಟಿಕೆ ನಿಮ್ಗೆ. ಶ್ಲೋಕ 20ರಿಂದ 38ನೇ ಶ್ಲೋಕದವರೆಗೆ 20ರಿಂದ 38ನೇ ಶ್ಲೋಕದವರೆಗೆ ಪ್ರತಿಯೊಬ್ಬರಿಗೂ 6 ಗುಂಪುಗಳು. ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ ಮಾತಾಜಿ? 27 ಜನ ಇದ್ದೀರಾ? 26 ಮಾತಾಜಿ, ನೀವು ಸೇರಿಸಿ 20 ಹೇಳಿದ್ರಿ. 26 ಆಗುತ್ತೆ ಅಲ್ವಾ? 6 ಗುಂಪು ಮಾಡಿದ್ರೆ ಎಷ್ಟು ಜನ ಬರ್ತಾರೆ? 4 ಜನ ಬರ್ತೀರಾ? ಓಕೆ, 4 ಜನ ಮಾಡೋಣ. 6 ಗುಂಪು ಮಾಡ್ತೀನಿ. ಅದು ಹೇಗೆ ಅಂತಂದ್ರೆ 20ರಿಂದ 3 ಶ್ಲೋಕಗಳನ್ನ ಒಂದೊಂದು ಗುಂಪಿಗೆ ತಗೊಳ್ಳಿ. ಅಂದ್ರೆ ಮೊದಲನೇ ರೂಮ್ನವ್ರಿಗೆ 3 ಶ್ಲೋಕ, ಅದೇ ಕೊನೆಯಲ್ಲಿ ಬರ್ತಾರಲ್ವಾ ಅವ್ರಿಗೆ 4 ಶ್ಲೋಕ ಸಿಗುತ್ತೆ. 38ನೇ ಶ್ಲೋಕದವರೆಗೆ ಇರೋದ್ರಿಂದ 18 + 1 19 ಆಗುತ್ತೆ. ಅಂದ್ರೆ 3 ಶ್ಲೋಕನ 3 ಶ್ಲೋಕ ಬರುತ್ತೆ. ಪ್ರತಿಯೊಬ್ಬರಿಗೂ 3 ಶ್ಲೋಕ ಬರುತ್ತೆ. ಕೊನೆಯವರಿಗೆ ಮಾತ್ರ 6ನೇ ಗ್ರೂಪ್ನವ್ರಿಗೆ ಮಾತ್ರ 4 ಶ್ಲೋಕ ಬರುತ್ತೆ. ಅದನ್ನ ಓದಿ ಭಗವಂತನ ಐಶ್ವರ್ಯ ವಿಭೂತಿಗಳ ಬಗ್ಗೆ 2 ನಿಮಿಷ ನೀವು ಮಾತಾಡ್ಬೋದು. ಗುಂಪಿನಿಂದ ಯಾರಾದ್ರೂ ಒಬ್ರು. ಬ್ರೇಕ್ಔಟ್ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಲ್ವ ಎಲ್ಲರಿಗೂ? ಪ್ರಶ್ನೆ ಅದು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದ್ಸಲ ಹೇಳಿ ಮಾತಾಜಿ. ಈಗ ಭಗವಂತನ ವಿಭೂತಿಗಳ ಬಗ್ಗೆ, ಐಶ್ವರ್ಯಗಳ ಬಗ್ಗೆ ಶ್ಲೋಕಗಳು ಬರುತ್ತೆ ಮಾತಾಜಿ. ಶ್ಲೋಕ 20ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೂ ಬರುತ್ತೆ. ನಾನೀಗ ಚಟುವಟಿಕೆಗಳಲ್ಲಿ ಹೇಗೆ ಮಾಡೋದು ಅಂತಂದ್ರೆ ಪ್ರತಿಯೊಂದು 6 ಗ್ರೂಪ್ಸ್ ಮಾಡ್ತೀನಿ. ಪ್ರತಿಯೊಂದು ಗ್ರೂಪ್ಗೂ 3 ಶ್ಲೋಕ. ಮೊದಲನೇ ಗ್ರೂಪ್ ಅಂದ್ರೆ ಮೊದಲ 3 ಶ್ಲೋಕ 20, 21, 22. 2ನೇ ಗ್ರೂಪ್ ಅಲ್ಲಿ ನೀವು ಇದ್ದೀರಿ ಅಂದ್ರೆ 23, 24, 25. 3ನೇ ಗ್ರೂಪ್ ಅಂತಂದ್ರೆ 26, 27, 28. 4ನೇ ಗ್ರೂಪ್ ಅಂದ್ರೆ 29, 30, 31. 5ನೇ ಗ್ರೂಪ್ ಅಂದ್ರೆ ಎಲ್ಲಿಗೆ ನಿಲ್ಲಿಸ್ದೆ? 31, 32, 33. 6ನೇ ಗ್ರೂಪ್ ಅಲ್ಲ ಮಾತಾಜಿ, 5ನೇ 32, 33, 34. ಓಕೆ ಮಾತಾಜಿ, ನೀವು ಅದನ್ನ ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ ಕೌಂಟ್ ಅದು ಮರ್ತೋಗ್ತಾ ಇದೆ. ಅದು ಸ್ಕ್ರೀನ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಕೊನೆನವ್ರಿಗೆ ಮಾತ್ರ 6ನೇ ಗ್ರೂಪ್ನವ್ರಿಗೆ ಮಾತ್ರ 4 ಶ್ಲೋಕ ಬರುತ್ತೆ. ತಿಳಿತಾ ಮಾತಾಜಿ? ಹರೇ ಕೃಷ್ಣ. ಹಾಗಾದ್ರೆ ಬ್ರೇಕ್ಔಟ್ ರೂಮ್ ಮಾಡ್ಲಾ? ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಪ್ಲೀಸ್.
ಹರಿ ಕೃಷ್ಣ. ಯಾರೆಲ್ಲ ಮಾತಾಡ್ತೀರಿ ಅವನ್ ಮಾಡಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತ ದೇವೋತ್ತಮ ಪುರುಷ ಅರ್ಜುನನಿಗೆ ವಿಭೂತಿ ಯೋಗ ಅಂದ್ರೆ ತನ್ನ ಐಶ್ವರ್ಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ನೀಡ್ತಾ ಇದ್ದಾನೆ. ಅಂದ್ರೆ ಅರ್ಜುನನ ಮೂಲಕ ಸಾಮಾನ್ಯ ಜನರಿಗೆ ತಿಳ್ಕೊಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಕೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ವಿಭೂತಿ ಯೋಗದಲ್ಲಿ ಅವನಿಗೆ 6 ಸಿರಿಗಳಲ್ದಿರ ಅಂದ್ರೆ ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ, ವೈರಾಗ್ಯ ಇದಲ್ಲದೆ ಇನ್ನೂ ಹೆಚ್ಚು ಐಶ್ವರ್ಯ ಹೊಂದಿದ್ದಾನೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಐಹಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲೂ ಅವನ ಐಶ್ವರ್ಯಗಳು ಎಲ್ಲಾ ವಸ್ತುಗಳಲ್ಲಿಯೂ ಕಾಣುತ್ತದೆ. ಮತ್ತೆ ಇವನ್ನ ಭಗವಂತನ ಪ್ರತ್ಯೇಕ ಶಕ್ತಿಗಳು ಅಂತ ಹೇಳ್ಬೋದು. ಮತ್ತೆ ಅವನ ಶಕ್ತಿನ ನಾವು ಎಣಿಸಲಾರದಷ್ಟು ಇರುತ್ತೆ, ಅಂದ್ರೆ ಅನಂತವಾದದ್ದು ಅಂತ ನಾವು ಹೇಳ್ಬೋದು ಮಾತಾಜಿ. ಯಾವುದು ನಡೆಯುವುದಿಲ್ಲ. ಉದಾಹರಣೆ, ಒಂದು ಹುಲ್ಲುನು ಸಹ ಒಂದು ಅಲ್ಗಾಡಕ್ ಸಾಧ್ಯ ಇಲ್ಲ. ಮತ್ತೆ ಅವನು ಹೇಗೆ ಇರ್ತಾನೆ ಅಂದ್ರೆ ಅವನ ಐಶ್ವರ್ಯದಲ್ಲಿ, ಅಂದ್ರೆ ಈಗ ಒಂದು ಮುತ್ತಿನ ದಾರದಲ್ಲಿ ಅವನು ಮಣಿನ್ ತೋರಿಸಿದಾಗ ನಮ್ಗೆ ಹೇಗ್ ದಾರ ಕಾಣೋದಿಲ್ಲ, ಹಾಗೆ ಅವನ ಭಗವಂತನ ಐಶ್ವರ್ಯವನ್ನು ನಾವು ಯಾವುದ್ರಲ್ಲೂ ಕಾಣಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಪ್ರಪಂಚದಲ್ಲಿ ನಾವು ಐಶ್ವರ್ಯವನ್ನ ಯಾವ್ಯಾವ ರೀತಿ ಕಾಣ್ಬೋದು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಬಹು ಎಡೆಗಳ ನಾಗರದಲ್ಲಿ ನಾನು ಅನಂತ ಹೇಳ್ತಿದ್ದಾನೆ. ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತ ಎಡೆಗಳಲ್ಲಿ ನಾಗಸರ್ಪಗಳಲ್ಲಿ ಅನಂತನೇ ಬಹು ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಾತಾಜಿ ನಾವು ಇಲ್ಲಿ ರೂಮ್ ನಂಬರ್ 4 ಜ್ಯೋತಿಶ್ರೀ, ರಶ್ಮಿ, ಹರೀಶ್ ಬಾಬು ಮತ್ತು ಉಷಾ ಪ್ರಕಾಶ್ ಇವ್ರು 4 ಜನ ಸೇರ್ಕೊಂಡು ಚರ್ಚೆ ಮಾಡಿದ್ವಿ ಮಾತಾಜಿ. ಜಲವಾಸಿಗಳಲ್ಲಿ ವರುಣದೇವನೇ ಅತ್ಯಂತ ಶ್ರೇಷ್ಠವಾದಂತೆ ಎಡೆಗಳಲ್ಲಿ ನಾಗಸರ್ಪಗಳಲ್ಲಿ ಅನಂತ ಬಹು ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಇದು ಕೃಷ್ಣನನ್ನು ಪ್ರತಿಪಾದಿಸುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪಿತೃಗಳ ಲೋಕದಲ್ಲಿ ಆರ್ಯಾಮ ಅಂತಿದ್ದಾರೆ. ಆರ್ಯಾಮ ಅಂದ್ರೆ ಅವರು ದುಷ್ಟರಿಗೆ ಶಿಕ್ಷೆ ಕೊಡುವಂತಹದ್ದು. ಅದರಲ್ಲಿ ಭಗವಂತ ಆರ್ಯಾಮದ ಮೂಲಕ ಭಗವಂತ ಅವನಲ್ಲಿ ಪ್ರತಿನಿಧಿಸ್ತಾ ಇದ್ದಾನೆ. ಮತ್ತೆ ಇದು ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ದಿತಿ ಮತ್ತು ಅದಿತಿ ಇಬ್ಬರು ಸೋದರಿಯರು. ಅದಿತಿಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು ಮತ್ತೆ ದ್ವಿತೀಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು ಹೇಳ್ತಿದ್ದಾರೆ. ಆದ್ರೆ ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ ಅಂತ ಇಲ್ಲಿ ದೈತ್ಯ ಕುಟುಂಬದಲ್ಲಿ ಹುಟ್ಟಿದ್ರು ಅವನು ಮಹಾಭಕ್ತ, ಭಕ್ತಿ ಸೇವೆಯಿಂದಾಗಿ ಅವನು ದೈವಿ ಸ್ವಭಾವ ಹೊಂದಿರ್ತಾನೆ. ಹಾಗಾಗಿ ಅವನು ಕೃಷ್ಣನ ಪ್ರತಿನಿಧಿ ಎಂದು ಹೇಳ್ತಾ ಇದ್ದಾರೆ. ಮತ್ತೆ ದಮನ ಮಾಡುವ ಅನೇಕ ತತ್ವ, ಕಾಲವು ಐಹಿಕ ವಿಶ್ವದಲ್ಲಿ ಅಂದ್ರೆ ಆ ಕಾಲವು ಸಹ ಆಧುನಿಕ ಅದು ಕೃಷ್ಣನ ಪ್ರತಿನಿಧಿ ಅಂತ ಹೇಳ್ತಿದ್ದಾರೆ. ಮತ್ತೆ ಸಿಂಹವು ಅತ್ಯಂತ ಬಲಶಾಲಿಯಾದದ್ದು ಮತ್ತು ಭಯಂಕರವಾದದ್ದು. ಸಿಂಹದ ಮೂಲಕ ಅವನು ಸಿಂಹವನ್ನು ಪ್ರತಿನಿಧಿಸ್ತಾನೆ ಅಂತ ಪ್ರತಿನಿಧಿಸ್ತೀನಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 10 ಬಗೆಯ ಲಕ್ಷ್ಮಿಗಳಲ್ಲಿ ಗರುಡನಲ್ಲಿ, ವಿಷ್ಣುವಿನ ವಾಹನವಾದ ಗರುಡನಲ್ಲಿ ನಾನು ಅತ್ಯಂತ ಶ್ರೇಷ್ಠನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಶ್ಲೋಕ 31ರಲ್ಲಿ ಜಲವಾಸಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿಗಳಲ್ಲಿ ಮಕರ ಒಂದು ಅಂತ ನನ್ನ ಮಕರ ಹೂವ ಅದು ಕೃಷ್ಣನನ್ನು ಪ್ರತಿನಿಧಿಸ್ತಿದೆ. ಮತ್ತು ಅದು ಕೃಷ್ಣನ ಅದು ನಿಶ್ಚಯವಾಗಿಯೂ ಮತ್ತು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಅಷ್ಟೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರವೀನಾ ನಾರಾಯಣ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮಗೆ ಗ್ರೂಪ್ 1ರಲ್ಲಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಗೆ ಗ್ರೂಪ್ 1 ಬಂದಿದೆ ಮಾತಾಜಿ. ಗ್ರೂಪ್ 1ರಲ್ಲಿ ಶೋಭಾ ಮಾತಾಜಿ, ಸುನೀತಿ ಮಾತಾಜಿ, ಸುನೀತಾ UB ಮಾತಾಜಿ ಮತ್ತು ಭವ್ಯ ಮಾತಾಜಿ ಮತ್ತು ನಾನು. ಗ್ರೂಪ್ 1ರಲ್ಲಿ 20ನೇ ಶ್ಲೋಕ, 21ನೇ ಶ್ಲೋಕ ಮತ್ತು 22ನೇ ಶ್ಲೋಕ ನಮಗೆ ಬಂದಿದೆ ಮಾತಾಜಿ. 20ನೇ ಶ್ಲೋಕದಲ್ಲಿ ಭಗವಂತನು ಈ ರೀತಿಯಾಗಿ ಹೇಳುತ್ತಾನೆ. ಮೊದಲೇ ಅರ್ಜುನನಿಗೆ ಗುಡಾಕೇಶ ಅಂತ ಹೇಳ್ತಾನೆ. ಅಂದ್ರೆ ನಿದ್ರೆಯನ್ನು ಗೆದ್ದವನು, ಅಜ್ಞಾನದ ಕತ್ತಲೆಯಿಂದ ಹೊರಗೆ ಬಂದವನು ನೀನು ಅಂತ ಹೇಳಿ ಸಂಬೋಧಿಸಿ ಹೇಳ್ತಾನೆ. ನಾನೇ ಆದಿಯು ನಾನೇ, ಮಧ್ಯವು ನಾನೇ, ಅಂತ್ಯವೂ ನಾನೇ.
ನಾನೇ ಎಲ್ಲಾ ಜೀವಿಗಳಲ್ಲಿ ನೆಲೆಸಿದ್ದೇನೆ, ನಾನೇ ಎಲ್ಲಾ ಜೀವಿಗಳ ಹೃದಯದಲ್ಲಿನೂ ನೆಲೆಸಿದ್ದೇನೆ ಎಂದು ಇದು 20ನೇ ಶ್ಲೋಕದಲ್ಲಿ ಹೇಳುತ್ತಾನೆ. ಮತ್ತೆ ಮತ್ತೆ ಹೇಳುತ್ತಾರೆ ಮಾತಾಜಿ, ಪ್ರಕೃತಿ ಆದಿ ಸರ್ವಭೂತಾಂತರ್ಯಾಮಿ ಸರ್ವಶೇಷೀಚ ನಾರಾಯಣ. ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿ ಅಭಿವ್ಯಕ್ತವಾಗಿರುವ ಎಲ್ಲಾ ವಿಶ್ವಗಳಲ್ಲಿನೂ ಇದ್ದಾರೆ. ಭಗವಂತನೇ ಎಲ್ಲಾ ಕಾರಣಗಳ ಕಾರಣ, ಎಲ್ಲಾ ಸೃಷ್ಟಿ ಮೂಲ ಕಾರಣನು ಭಗವಂತನೇ ಎಂದು ಇಲ್ಲಿ 20ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಮಾತಾಜಿ. ಇನ್ನು 21ನೇ ಶ್ಲೋಕ 21ನೇ ಶ್ಲೋಕದಲ್ಲಿ ಐಶ್ವರ್ಯಗಳನ್ನೆಲ್ಲ ವಿವರಿಸಿದ್ದಾರೆ. ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಎಲ್ಲಾ ಕಾರಣ, ಎಲ್ಲದಕ್ಕೂ ಕಾರಣನು ಭಗವಂತನೇ. ಅದು ನಾನು ಹೇಳಿ ಆಯ್ತು. ಇವಾಗ ಆದಿತ್ಯದಲ್ಲಿ ವಿಷ್ಣು, ಅದು ಭಗವಂತನ ಪ್ರತಿನಿಧಿ. ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಸೂರ್ಯನಿಲ್ಲದೆ ಯಾವ ಜೀವಿಗಳು ಜೀವಂತವಾಗಿರುವುದಿಲ್ಲ. ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಅದು ಕೃಷ್ಣನ ಪ್ರತಿನಿಧಿ. ಮರುತದಲ್ಲಿ ಅಂದ್ರೆ ವಾಯುವಿನಲ್ಲಿ ಮರೀಚಿ, ನಕ್ಷತ್ರಗಳಲ್ಲಿ ಚಂದ್ರನು. ಇಲ್ಲಿ ಸ್ವಲ್ಪ ವಿವರಿಸ್ತೀನಿ ಮಾತಾಜಿ ನಾನು. ಆದಿತ್ಯರು ಅಂದರೆ ದೇವತೆಗಳ ಮಕ್ಕಳು. ಆದಿತ್ಯರು 12 ಮಂದಿ, ಅವರಲ್ಲಿ ಮುಖ್ಯನಾದವನು ಶ್ರೀಕೃಷ್ಣ, ಎಲ್ಲದರ ಪ್ರತಿನಿಧಿ. ಮತ್ತೆ ವಾಯುವಿನಲ್ಲಿ ಮರೀಚಿ, ಭಗವಂತನ ಪ್ರತಿನಿಧಿ. 50 ಬಗೆಯ ವಾಯು ಬೀಸುತ್ತದೆ, ಆ ನಿಯಂತ್ರಕನು ಮರೀಚಿಯಾಗಿದ್ದಾನೆ. ಮತ್ತೆ ಎಲ್ಲಾ ನಕ್ಷತ್ರಗಳು, ಸೌರಮಂಡಲದಲ್ಲಿ ಅನೇಕ ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳಿವೆ, ಅದರ ಪ್ರತಿನಿಧಿಯು ಚಂದ್ರನು. ಕೃಷ್ಣನು ಚಂದ್ರನನ್ನು ಪ್ರತಿನಿಧಿಯಾಗಿ ನೇಮಕ ಮಾಡಿದ್ದಾನೆ. ಹಾಗೇನೆ ಶ್ಲೋಕ 22ರಲ್ಲಿ, ಹರೇ ಕೃಷ್ಣ ಮಾತಾಜಿ, ಶ್ಲೋಕ 22ರಲ್ಲಿ 4 ವೇದಗಳಲ್ಲಿ ಮುಖ್ಯವಾದದ್ದು 4 ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆ ವೇದಗಳಲ್ಲಿ ಸಾಮವೇದವೇ ಮುಖ್ಯವಾದದ್ದು. ಆ ಸಾಮವೇದದ ಆ ಎಲ್ಲಾ ವೇದಗಳ ಪ್ರತಿನಿಧಿಯು ಸಾಮವೇದ. ದೇವತೆಗಳಲ್ಲಿ ಇಂದ್ರನೇ ಮುಖ್ಯವಾದವನು. ಇಂದ್ರನೇ ದೇವತೆಗಳ ಪ್ರತಿನಿಧಿ, ಭಗವಂತನ ಪ್ರತಿನಿಧಿ. ಹಾಗೆ ಇಂದ್ರಿಯಗಳಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳಲ್ಲಿನೂ ಮನಸ್ಸು ಭಗವಂತನ ಪ್ರತಿನಿಧಿ ಎಂದು ಇಲ್ಲಿ ಹೇಳಿದ್ದಾರೆ. ಜೀವಗಳಲ್ಲಿ ಅದರ ಜೀವಶಕ್ತಿ, ಚೇತನ ಶಕ್ತಿ, ಅದು ಭಗವಂತನ ಪ್ರತಿನಿಧಿ. ಹಾಗೇನೆ ಶ್ಲೋಕ 23ರಲ್ಲಿ, ಸಾರಿ ಮಾತಾಜಿ 22 ನಮಗೆ. ಹಾಗೇನೆ ಒಂದು ನಿಮಿಷ, 22 ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಸ್ವರ್ಗರಾಜನಾದ ಇಂದ್ರನೇ ಪ್ರತಿನಿಧಿ ಹಾಗೂ ಜೀವಶಕ್ತಿ ಚೇತನಾತ್ಮನೇ ಪ್ರತಿನಿಧಿ ಎಂದು ಇಲ್ಲಿ ಹೇಳಿದ್ದಾರೆ. ಹಾಗೇನೆ ಪರಮ ಪ್ರಭು ಶ್ರೀಕೃಷ್ಣನ ಎಲ್ಲಾ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಇಡೀ ಐಹಿಕ ವಿಶ್ವಗಳಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿದ್ದಾನೆ ಶ್ರೀಕೃಷ್ಣನೇ. ಎಲ್ಲದರ ಮೂಲವು ಭಗವಂತನೇ. ಹಾಗಾಗಿ ನಾವೆಲ್ಲರೂ ಕೃಷ್ಣನ ಪೂರ್ಣ ಭಕ್ತಿ ಸೇವೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಕೇಂದ್ರೀಕರಿಸಿದರೆ ಅಲ್ಲಿ ನಾವು ಶ್ರೀಕೃಷ್ಣನಿಗೆ ಶರಣಾಗಿ ನಂತರ ಶ್ರೀಕೃಷ್ಣ ಲೋಕವನ್ನು ತಲುಪಬಹುದು. ಹಾಗೆ ಸೂಕ್ತ ಮಾರ್ಗವೇ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವಿನೀತಾ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ನಮ್ಮ ಗ್ರೂಪ್ ನಲ್ಲಿ ಕೇಶವ ಪ್ರಭು, ಕವಿತಾ ಮಾತಾಜಿ, ವಿನೀತಾ ಕೀರ್ತಿದ ಮತ್ತು ರಾಜು ಪ್ರಭು. ನಮಗೆ 23, 24, 25 ಶ್ಲೋಕ ಬಂದಿದೆ ಮಾತಾಜಿ. ಅಂದ್ರೆ ಭಗವಂತ ಹೇಳ್ತಾನೆ, ರುದ್ರರಲ್ಲಿ ಅಂದ್ರೆ 11 ಮಂದಿ ರುದ್ರರಲ್ಲಿ ಶಿವನು ಪ್ರಧಾನ. ಯಾಕಂದ್ರೆ ಶಿವ ಬಂದು ತಮೋ ಗುಣವನ್ನು ವಹಿಸಿಕೊಂಡಿರುವ ಪ್ರಭುವಿನ ಅವತಾರ. ಆಮೇಲೆ ಕುಬೇರ, ಭಗವಂತ ಹೇಳ್ತಾನೆ ಯಕ್ಷರು ಮತ್ತು ರಾಕ್ಷಸರ ನಾಯಕರಲ್ಲಿ ನಾನು ಕುಬೇರ. ಅಂದ್ರೆ ಕುಬೇರ ಬಂದು ದೇವತೆಗಳ ಇದು ಟ್ರೆಸರ್ ಆಗಿ ಅಂದ್ರೆ ಕೋಶಾಧಿಪತಿ ಆಗಿರ್ತಾರೆ. ಆಮೇಲೆ ಪರಮ ಪ್ರಭುವಿನ. ಹರೇ ಕೃಷ್ಣ ಮಾತಾಜಿ. ಮಥುರಾ ಮಾತಾಜಿ ಸರಿ ಹೇಳ್ತಿದ್ದಾರೆ. ನೀವು ಬುಕ್ಸ್ ಇಟ್ಕೊಂಡು ಯಾರು ಓದೋ ಆಗಿಲ್ಲ. ಆದ್ರೆ ನಿಮ್ಗೆ ಟೈಮ್ ಕೊಡ್ತೀವಲ್ಲ, ಆ ಟೈಮ್ ಅಲ್ಲಿ ನೀವು ಓದ್ಬಿಟ್ಟು ಮುಗಿಸಿರ್ಬೇಕು. ಪಾಯಿಂಟ್ಸ್ ಬರ್ಕೊಳ್ಳಿ, ಒಂದ್ ವರ್ಡ್, ಒಂದ್ ಸೆಂಟೆನ್ಸ್ ತರ ಓನ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿ. ಓಕೆ ಮಾತಾಜಿ. ಆಮೇಲೆ ಇದು ಅದು ಪಾಯಿಂಟ್ಸ್ ಮಾತ್ರ ನೋಡ್ಕೊಳ್ತೀನಿ ಮಾತಾಜಿ. ಅದು 24ರಲ್ಲಿ ಬೃಹಸ್ಪತಿ ಬಂದು ಸ್ವರ್ಗಲೋಕದ ಈ ಇಂದ್ರನ ಪುರೋಹಿತ ಬೃಹಸ್ಪತಿ, ಅದನ್ನು ಭಗವಂತ ತಾನೇ ಅಂತ ಹೇಳ್ತಾರೆ. ಆಮೇಲೆ ಸೇನಾಧಿಪತಿ ಬಂದು ಕಾರ್ತಿಕೇಯ, ಅಂದ್ರೆ ಶಿವ ಮತ್ತು ಪಾರ್ವತಿಯ ಮಗನಾದ ಕಾರ್ತಿಕೇಯ ಸೇನಾಧಿಪತಿ. ಅದರಲ್ಲಿ ನಾನು ಭಗವಂತ ಅಂತ ಹೇಳ್ತಾರೆ. ಇನ್ನೊಂದು ಸಾಗರ, ಸರಸ್ಸುಗಳಲ್ಲಿ ನಾನು ಸಾಗರ, ಅಂದ್ರೆ
ಇದು ದೊಡ್ಡ ಸಾಗರದಲ್ಲಿ ಸರಸ್ಸುಗಳಲ್ಲಿ ನಾನು ಸಾಗರವಾಗಿದ್ದೇನೆ ಅಂತ ಹೇಳ್ತಾನೆ. ಆಮೇಲೆ 25ರಲ್ಲಿ ಇದು ವಿಶ್ವದ ಪ್ರಥಮ ಜೀವಿಯಾದ ಸಂತಾನ ಇದು ಯಾರಂದ್ರೆ ಭೃಗು ಮಹರ್ಷಿ. ಋಷಿಗಳಲ್ಲಿ ಅತ್ಯಂತ ಹಿರಿಯರ ಇದು ಶ್ರೇಷ್ಠರಾದವರು ಭೃಗು ಮಹರ್ಷಿ, ಅದರಿಂದ ಭೃಗು ಅಂತ ಹೇಳ್ತಾರೆ. ಆಮೇಲೆ ಓಂಕಾರ ಇದು ಇದರಲ್ಲಿ ಕಂಪನಗಳಲ್ಲಿ ಓಂಕಾರ ಅಂದ್ರೆ ಆದ್ರೆ ಭಗವಂತ ಅವನಿಗೆ ಹರೇ ಕೃಷ್ಣ ಮಹಾಮಂತ್ರ ಅತ್ಯಂತ ಶ್ರೇಷ್ಠವಾದ ಮಂತ್ರ ಅದು. ಯಾಕಂದ್ರೆ ಪ್ರಾಣಿಗಳಿಗೆ ಅವಾಗಿನ ಕಾಲದಲ್ಲಿ ಬಲಿ ಕೊಡ್ತಾ ಇದ್ರು, ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಪ್ರಾಣಿಗಳ ಬಲಿ ಕೊಡಬೇಕಾಗಿಲ್ಲ. ಅದು ಯಜ್ಞವನ್ನು ಮಾಡಿದಷ್ಟು ಫಲ ಹರೇ ಕೃಷ್ಣ ಮಹಾಮಂತ್ರದಿಂದ ಸಿಗ್ತದೆ. ಆಮೇಲೆ ಅದು ಜಪ ಯಜ್ಞವಾಗಿದೆ. ಯಜ್ಞ ಅಲ್ಲಿ ದ್ವಾಪರ ಯುಗದಲ್ಲಿ ಇದು ಏನ್ ಮಾಡ್ತೇವೆ, ಸತ್ಯಯುಗದಲ್ಲಿ ತಪಸ್ಸು, ಆಮೇಲೆ ತ್ರೇತಾಯುಗದಲ್ಲಿ ಇಲ್ಲ ಸತ್ಯಯುಗದಲ್ಲಿ ಯಜ್ಞ ಮಾಡ್ತೇವೆ, ಅಲ್ಲ ತಪಸ್ಸು ಮಾಡ್ತೇವೆ, ತ್ರೇತಾಯುಗದಲ್ಲಿ ಯಜ್ಞ ಮಾಡ್ತೇವೆ, ದ್ವಾಪರ ಯುಗದಲ್ಲಿ ವಿಗ್ರಹ ಆರಾಧನೆ ಮಾಡ್ತೇವೆ. ಆದ್ರೆ ಈ ಕಲಿಯುಗದಲ್ಲಿ ಈ ಎಲ್ಲವನ್ನು ಮಾಡಿದ ಫಲ ಬಂದು ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದರಿಂದ ಅದು ಆಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ ಯಜ್ಞಗಳಲ್ಲಿ ನಾನು ಜಪ ಯಜ್ಞ ಅಂತ ಹೇಳ್ತಾನೆ. ಆಮೇಲೆ ಕೊನೆಯದಾಗಿ ಹಿಮಾಲಯ ಪರ್ವತಗಳಲ್ಲಿ ಹಿಮಾಲಯ ಅಂದ್ರೆ ಇಡೀ ಆ ಹಿಮಾಲಯ ಪರ್ವತ ತುಂಬಾ ಶ್ರೇಷ್ಠವಾದ ಪರ್ವತ, ತುಂಬಾ ಎತ್ತರವಾದ ಪರ್ವತ, ಅದರಿಂದ ಎಷ್ಟೋ ಉಪಯೋಗ ಇದೆ. ಎಲ್ಲ ಮಹತ್ವವಾದ ಶಿವ ಬಂದು ಇರುವಂತ ಇದು ಪರ್ವತವಾಗಿದೆ. ಆದ್ರಿಂದ ಭಗವಂತ ಹೇಳ್ತಾನೆ ನಾನು ಪರ್ವತಗಳಲ್ಲಿ ಹಿಮಾಲಯ ಅಂತ ಇಷ್ಟೇ ಗೊತ್ತಾಯ್ತು. ಧನ್ಯವಾದಗಳು ಮಾತಾಜಿ. ಪದ್ಮಿನಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ ಗ್ರೂಪ್ ಅಲ್ಲಿ ಮಥುರಾ ಮಾತಾಜಿ ಇದ್ರು. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ನಮ್ ಗ್ರೂಪ್ ಅಲ್ಲಿ ಮಥುರಾ ಮಾತಾಜಿ ಇದ್ರು, ಮಾಲಾಶ್ರೀ ಮಾತಾಜಿ, ಶ್ರುತಿ ಮಾತಾಜಿ, ಮತ್ತೆ ನಾನು ಪತ್ನಿ. ನಮಗೆ 35, 36, 37, 38 ಬಂದಿದೆ ಮಾತಾಜಿ ಶ್ಲೋಕಗಳು. ಮೊದಲನೇದಾಗಿ ಅದು 35ನೇ ಶ್ಲೋಕದಲ್ಲಿ ವೇದಗಳ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ವೇದಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಾಮವೇದ. ಸಾಮವೇದ ಬಂದು ಸಂಗೀತ ಮತ್ತೆ ಈ ಶ್ಲೋಕಗಳಿಗೆ ಸಂಬಂಧಪಟ್ಟಂತದ್ದಾಗಿದೆ. ಇದು ಅತ್ಯಂತ ಉಳಿದ ವೇದಗಳಿಗಿಂತ ಇದು ಸ್ವಲ್ಪ ಉತ್ತಮವಾದದ್ದು, ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಸೊ ಸಾಮವೇದದಲ್ಲಿರುವಂತಹ ಬೃಹತ್ ಸಾಮ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರಲ್ಲೂ ಕೂಡ ಗಾಯತ್ರಿ ಮಂತ್ರ, ಗಾಯತ್ರಿ ಕಾವ್ಯದಲ್ಲಿ ಬರುವಂತಹ ಗಾಯತ್ರಿ ತುಂಬಾ ಶ್ರೇಷ್ಠವಾದದ್ದು, ಅದು ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ, ಮತ್ತೆ ಋತುಗಳಲ್ಲಿ ವಸಂತ ಹಬ್ಬದಲ್ಲಿ ವಸಂತ ಕಾಲದಲ್ಲಾದ್ರೆ ಎಲ್ಲ ಹೂವು ಹಣ್ಣು ಎಲ್ಲ ಬಿಡುವಂತಹ ಒಂದು ಸಮಯ. ಸೊ ಹಾಗಾಗಿ ನಾನು ವಸಂತ ಮಾಸ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ 36ನೇ ಶ್ಲೋಕದಲ್ಲಿ ನಾನು ಎಲ್ಲ ಜೂಜು ಆಡುವಂತವ್ರು ಅಥವಾ ಇಂಥ ಈ ಮೋಸಗಾರರು ಅವರೆಲ್ಲ ಏನಿರ್ತಾರ ಮಾಡುವಂತಹ ಮೋಸ, ಆ ಮೋಸಗಳಲ್ಲಿ ಮಾಡೋ ಎಲ್ಲಾರ್ಗಿಂತ ನಾನು ಮೀರಿದವನು, ಅವರೆಲ್ಲರಿಗಿಂತ ದೊಡ್ಡ ಮೋಸಗಾರ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ತೇಜಸ್ವಿ ಅಂದ್ರೆ ಸೂರ್ಯನ ತೇಜಸ್ ಇರ್ಬೋದು, ಆ ಎಲ್ಲರಲ್ಲಿರುವ ತೇಜಸ್ಸು ನಾನು ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ವಿಕ್ಟರಿ ಅಥವಾ ಜಯ, ಆ ಜಯ ಕೂಡ ನಾನು. ಯಾವುದೇ ಒಂದು ಸ್ಪೋರ್ಟ್ಸ್ ಇರ್ಬೋದು, ಒಂದು ಯುದ್ಧ ಇರ್ಬೋದು, ಯಾವ್ದು ಗೆಲ್ಲೋದ್ರಲ್ಲಿ ಆ ಜಯ ನಾನು ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಾಹಸ ಮತ್ತೆ ಅಂದ್ರೆ ಕುಸ್ತಿ ಮಾಡೋದು ಅಥವಾ ಇಂಥದ್ದೇನಾದ್ರೂ ಇರ್ಬೋದು, ಒಂದು ಅವರ ಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿಗಳಿರ್ಬೋದು, ಅವರಲ್ಲಿರುವಂತಹ ಬಲ ನಾನು ಅಂತ ಕೂಡ ಇಲ್ಲಿ ನಾನು ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಸ್ಮರಿಸ್ಕೋಬಹುದು ಅಂತಂದ್ರೆ ಅವನು ಸಣ್ಣ ವಯಸ್ಸಲ್ಲಿದ್ದಾಗ, ಸುಮಾರು 7 ವರ್ಷ ಇದ್ದಾಗ ಗೋವರ್ಧನಗಿರಿ ಪರ್ವತನ ಎತ್ತಿದ್ದನ್ನ ನಾವು ಇಲ್ಲಿ ಇಟ್ಕೋಬಹುದು. ಮತ್ತೆ ಶ್ಲೋಕ 37ರಲ್ಲಿ ವೃಷ್ಣಿನಾಮ್ ವಾಸುದೇವೋಸ್ಮಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ವೃಷ್ಣಿ ವಂಶದಲ್ಲಿ ಇರುವಂತಹ ವಾಸುದೇವ. ಅಂದ್ರೆ ಇಲ್ಲಿ ವಾಸುದೇವ ಅಂತಂದ್ರೆ ನಾವು ಇಬ್ಬರನ್ನು ತಗೋಬಹುದು, ಕೃಷ್ಣನು ತಗೋಬಹುದು ಅಥವಾ ಬಲರಾಮನನ್ನು ಕೂಡ ತಗೊಳ್ಬಹುದು. ಬಲರಾಮ ಕೃಷ್ಣನ ಮೊದಲನೇ ವಿಸ್ತರಣೆ ಆಗಿರ್ತಾರೆ, ಹಾಗಾಗಿ ಬಲದೇವನ ಕೂಡ ಇಲ್ಲಿ ತಗೊಳ್ಬಹುದು. ಮತ್ತೆ ಪಾಂಡವರಲ್ಲಿ ನಾನು ಅತ್ಯಂತ ಅರ್ಜುನ ಅಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠನಾದವನು. ಮತ್ತೆ ಋಷಿಗಳಲ್ಲಿ ನಾನು ವ್ಯಾಸ ಮಹರ್ಷಿ, ಮತ್ತೆ ಚಿಂತಕರಲ್ಲಿ ನಾನು ಕುಶನ ಅಂತ ಹೇಳ್ತಾ ಇದ್ದಾರೆ. 38ನೇ ಶ್ಲೋಕದಲ್ಲಿ ಇಲ್ಲಿ ಯಾವ್ದು ಶಾಸನಗಳನ್ನ ಯಾರು ಫಾಲೋ ಮಾಡೋದಿಲ್ವೋ ಅವರಿಗೆ ಕೊಡುವಂತಹ ಶಿಕ್ಷೆ ಏನಿರುತ್ತೆ, ಆ ಶಿಕ್ಷೆನಲ್ಲಿ ಅದನ್ನ
ಯಾವುದಕ್ಕೋಸ್ಕರ ಕೊಡ್ತಾರೆ ಅಂದ್ರೆ ನೀತಿನ ಫಾಲೋ ಮಾಡ್ಬೇಕು, ಆ ನೀತಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯಾರಿಗೆ ಜಯನ ಅರಸೋದಕ್ಕೆ ಹೋಗ್ತಾರೆ, ಮತ್ತೆ ಅವರಿಗೆ ಆ ಜಯದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾರೆ. ಗುಹ್ಯ ಅಂತಂದ್ರೆ ಇವಾಗ ರಾಜವಿದ್ಯಾ ಗುಹ್ಯ ಆದ್ರೆ ಹೇಳ್ಬೋದು. ಅದರಲ್ಲಿ ಅದೇನು ಅಂತಂದ್ರೆ ಅತ್ಯಂತ ರಹಸ್ಯಮಯವಾದ ರಹಸ್ಯಗಳಲ್ಲಿ ನಾನು ಮೌನವಾಗಿದ್ದೇನೆ ಅಂತ ಹೇಳ್ಬೋದು. ಮತ್ತೆ ಜ್ಞಾನಿಗಳಲ್ಲಿ ಇರುವಂತಹ ಜ್ಞಾನಿ ನಾನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಶಾ ಹೇಮಂತ್ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಆನ್ ಮಾಡಿ ಮಾತಾಜಿ ವಿಡಿಯೋ. ಎಸ್ ಮಾತಾಜಿ, ನಮಗೆ 3ನೇ ಗ್ರೂಪ್ ಸಿಕ್ಕಿತ್ ಮಾತಾಜಿ. ಇದರಲ್ಲಿ ಲತಾಮಣಿ ಮಾತಾಜಿ, ನಾನು, ರಾಜೇಶ್ವರಿ ಮಾಲಿ ಮಾತಾಜಿ, ಮಂಜುಳಾ BN ಮಾತಾಜಿ, ಮತ್ ಇನ್ನೊಬ್ರು ಇದ್ರು ಮಾತಾಜಿ. ಅವ್ರ ನೇಮ್ ನೋಟ್ ಮಾಡ್ಕೊಂಡ್ಲಿಲ್ಲ ನಾನು, ಸಾರಿ ಮಾತಾಜಿ, ಅದು ಗೊತ್ತಾಗ್ಲಿಲ್ಲ ನಂಗೆ. ನಮಗ್ ಸಿಕ್ಕಿದ್ದು 27ರಿಂದ 29ನೇ ಶ್ಲೋಕದವರೆಗೂ. ಇದರಲ್ಲಿ ಸಮುದ್ರ ಮಂಥನ ಮಾಡಿದಾಗ ಬಂದಂತಹ ಎಲ್ಲ ವಸ್ತುಗಳಿಂದ ಹಿಡಿದು ಎಲ್ಲವೂ ಇದು ಅಂದ್ರೆ ತುಂಬಾ ಶ್ರೇಷ್ಠವಾದಂತ ವಸ್ತುಗಳು. ಅದರಲ್ಲಿ ಅಮೃತ ಮತ್ತೆ ವಿಷ ಕೂಡ ಬರುತ್ತೆ. ವಿಷ ಇದು ಶಿವ ಕುಡಿತಾನೆ, ಅಮೃತ ಇದು ಕೃಷ್ಣನ ಬಳಿಯೇ ಉಳಿಯುತ್ತೆ. ಮತ್ತೆ ಅದರಿಂದ ಬಂದಿರ್ತಕ್ಕಂಥದ್ದು ಲಕ್ಷ್ಮೀದೇವಿ ಕೂಡ ಭಗವಂತನ ಇದು ಸೇವೆನಲ್ಲೇ ಅವರು ಇದು ಬರ್ತಾರೆ. ನೆಕ್ಸ್ಟ್ ಇದು ಉಚ್ರೈ ಅದು ಇದು ಕುದುರೆಯ ಶ್ರೇಷ್ಠವಾದಂತಹ ಕುದುರೆ ಅದು ಸಿಗುತ್ತೆ. ಐರಾವತವನ್ನು ಆನೆ ಕೂಡ ಭಗವಂತನೇ ಆಗಿರ್ತಾನೆ. ಎಲ್ಲದರಲ್ಲೂ ಕೂಡ ಭಗವಂತನೇ ಶ್ರೇಷ್ಠ ಅನ್ನೋದಕ್ಕೆ ಇಲ್ಲಿ ಶ್ರೇಷ್ಠವಾದಂತ ವಸ್ತುಗಳು ಏನು ಮಂಥನದಿಂದ ಹೊರ ಬರ್ತಾ ಹೋಗುತ್ತೋ ಅವು ಎಲ್ಲವೂ ಕೂಡ ಭಗವಂತನನ್ನ ಪ್ರತಿನಿಧಿಸುತ್ತೆ ಅನ್ನೋದನ್ನ ಈ 27ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ಇದು ಮನುಷ್ಯನನ್ನ ಪ್ರತಿನಿಧಿಸೋದು ಅಂದ್ರೆ ಪ್ರಜೆಗಳನ್ನ ಆಳುವಂಥದ್ದು, ಪ್ರಜೆಗಳ ಯೋಗಕ್ಷೇಮಗಳನ್ನ ನೋಡ್ಕೊಂತಕ್ಕಂಥದ್ದು ರಾಜನೇ ಆಗಿರ್ತಾನೆ. ಯಾಕೆ ಅಂತಂದ್ರೆ ಇಡೀ ಜಗತ್ತನ್ನ ಪಾಲನೆ ಮಾಡ್ತಾ ಇರೋನು ಭಗವಂತನೇ. ಅದೇ ರೀತಿ ಈ ಭೂಲೋಕದಲ್ಲಿ ಎಲ್ಲರನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು ರಾಜರು. ಹಾಗಾಗಿ ರಾಜರು ಕೂಡ ಭಗವಂತನ ಪ್ರತಿನಿಧಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಉದಾಹರಣೆಗೆ ಪರೀಕ್ಷಿತ ಮಹಾರಾಜ ಆಗಿರ್ಬೋದು, ಯುಧಿಷ್ಠಿರ ಆಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಗವಂತನ ನಿಜ ಪ್ರತಿನಿಧಿಗಳಾಗಿ ಎಲ್ಲಾ ಇದು ಪ್ರಜೆಗಳನ್ನ ಪಾಲನೆಯನ್ನ ಮಾಡ್ತಾರೆ. ಮತ್ತೆ ಆಯುಧಗಳಲ್ಲಿ ವಜ್ರಾಯುಧ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಆಯುಧ ವಜ್ರಾಯುಧ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಮತ್ತೆ ಗೋವುಗಳಲ್ಲಿ ಸುರಭಿ. ಇದ್ರ ವಿಶೇಷ ಏನು ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ಹಸುಗಳು ಬೆಳಗ್ಗೆ ಮತ್ತೆ ಸಂಜೆ 2 ಹೊತ್ತು ಮಾತ್ರ ಹಾಲುಗಳನ್ನ ಕೊಡುತ್ತೆ. ಆದ್ರೆ ಗೋಲೋಕದಲ್ಲಿ ಇರ್ತಕ್ಕಂತ ಇದು ಹಸುಗಳೇನಿದೆ ಅದು ಪ್ರತಿ ಯಾವ ಕ್ಷಣದಲ್ಲಿ ನಮಗೆ ಬೇಕು ಅಂತ ನಾವು ಇದು ಹಾಲು ಕರೆದ್ರು ಕೂಡ ಹಾಲನ್ನ ಕೊಡ್ತವೆ. ಹಾಗಾಗಿ ಅದು ವಿಶೇಷವಾದಂತಹ ಹಸುಗಳು. ಅಲ್ಲಿರ್ತಕ್ಕಂಥ ಹಸುಗಳಿಗೆ ಸುರಭಿ ಅಂತ ಹೇಳಿ ಕರೀತಾರೆ. ಆ ಸುರಭಿಯು ಭಗವಂತನನ್ನ ಪ್ರತಿನಿಧಿಸುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ. ಪ್ರಜೋತ್ಪತ್ತಿ ಅಂದ್ರೆ ಇದು ಮನುಷ್ಯ ಅಥವಾ ಜೀವಿಗಳ ಉತ್ಪತ್ತಿಗಳಿಗೆ ಕಾರಣ ಯಾರು ಅಂದ್ರೆ ಕಂದರ್ಪ. ಆ ಕಂದರ್ಪ ಕೂಡ ಇದು ಭಗವಂತನನ್ನ ಪ್ರತಿನಿಧಿಯಾಗಿ ಪ್ರಜೋತ್ಪತ್ತಿಗಾಗಿ ಕಳ್ಸಿರ್ತಕ್ಕಂಥದ್ದು. ಆಮೇಲೆ ಸರ್ಪಗಳಲ್ಲಿ ವಾಸುಕಿ, ಹಾವುಗಳಲ್ಲಿ ಶ್ರೇಷ್ಠವಾದದ್ದು ವಾಸುಕಿ. ಇದು ಹೇಗೆ ಇದು ಇದ್ ಮಾಡತ್ತೆ ಅಂತಂದ್ರೆ ಕಾಮಾಪೇಕ್ಷೆ ಆದುದರಿಂದ ಕನ್ನಪ್ಪನ ಕೃಷ್ಣನ ಪ್ರತಿನಿಧಿ ಮತ್ತು ಕೆಲವೊಂದು ಇಂದ್ರಿಯ ಸಿಕ್ಕ ಅಂದ್ರೆ ಇದರಲ್ಲಿ ಅಂದ್ರೆ ಪ್ರಜೋತ್ಪತ್ತಿಗಾಗಿ ಮಾಡ್ತಕ್ಕಂಥದ್ರಲ್ಲಿ ಅದಕ್ಕಾಗಿ ಮಾಡುವಂತ ಅಂದ್ರೆ ಭಕ್ತರಿಂದ ಮತ್ತೊಬ್ಬ ಭಕ್ತರ ಮತ್ತೆ ನೆಕ್ಸ್ಟ್ ಪೀಳಿಗೆಗಳಿಗೂ ಭಕ್ತಿಯನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂಥದ್ದಕ್ಕೆ ಇರೋಂತ ಕಾಮಾಪೇಕ್ಷಿತ ಇದಕ್ಕೆ ಮಾತ್ರ ಭಗವಂತನ ಅಪ್ಪಣೆ ಇದೆ. ಅದರ ಹೊರತುಪಡಿಸಿ ಬೇರೆ ಯಾವ್ದಿದೆಯೋ ಅದಕ್ಕೆ ಭಗವಂತ ಪ್ರತಿನಿಧಿಸೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿರ್ತಾರೆ. ಬಹು ಎಡೆಗಳ ನಾಗರಗಳಲ್ಲಿ ಅನಂತ, ಜಲವಾಸಿಗಳಲ್ಲಿ ವರ್ಣದೇವ. ಜಲಗಳಲ್ಲಿ ಅಂದ್ರೆ ಮಳೆಯನ್ನ ಸುರಿಸತಕ್ಕಂಥದ್ದು, ಭೂಮಿಗೆ ಅಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ಮಳೆ. ಅದರಿಂದ ನಾವು ಬೆಳೆಯನ್ನ ಎಲ್ಲವನ್ನು ಪಡ್ಕೊಳ್ತೀವಿ. ಮತ್ತೆ ನೀರಿಲ್ಲ ಅಂದ್ರೆ ನಾವು ಪಂಚಭೂತಗಳಲ್ಲಿ ಅದು ನೀರು ಕೂಡ ಒಂದು. ಅದರಿಂದ ಯಾರು ಅದರಲ್ಲಿ ಶ್ರೇಷ್ಠ ಅಂದ್ರೆ ವರುಣ. ಆಮೇಲೆ ಪಿತೃಗಳ ಲೋಕಗಳು ಇದೆ, ಅದನ್ನ ನಿರ್ವಹಣೆ ಮಾಡತಕ್ಕಂಥವ್ರು ಆರ್ಯಮ. ಅದು ಕೂಡ
ಭಗವಂತನಿಂದ ಪ್ರತಿನಿಧಿತವಾಗಿರ್ತಕ್ಕಂಥವ್ರು. ಆಮೇಲೆ ನೆಕ್ಸ್ಟ್ ಶಾಸನವನ್ನು ನಿರ್ವಹಿಸುವಂಥದ್ದು ಅಂದ್ರೆ ಇದು ಯಾರೇ ತಪ್ಪು ಮಾಡ್ಲಿ ಅವರಿಗೆ ಶಿಕ್ಷೆ ಮತ್ತೆ ಮತ್ತೊಂದು ಅವ್ರಿಗೇನು ಇದು ಫಲಗಳನ್ನ ನೀಡ್ತಕ್ಕಂಥದ್ದು ಇದ್ರಲ್ಲಿ ಯಮರಾಜನೇ ಮುಖ್ಯ. ಹಾಗಾಗಿ ಯಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ 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 ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 5ನೇ ಗ್ರೂಪ್. ಹರೇ ನಮ್ದು 5ನೇ ಗ್ರೂಪ್. ಅದರಲ್ಲಿ ಯಾರು ಇಲ್ಲ. ದ್ರೌಪದಿ ಮತ್ತೆ ಬಲ್ಲವಿ ಮಾತಾಜಿ ಇದ್ದು ಅದೇ ಅವ್ರದ್ದು ಇಬ್ಬರದು ನೆಟ್ವರ್ಕ್ ಇವಾದ್ರು. ನಿಮ್ದು ಸೌಂಡ್ ತುಂಬಾ ಲೋ ಇದೆ ಮಾತಾಜಿ. ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದೇ ಸೌಂಡ್ ತುಂಬಾ ಲೋ ಇದೆ ಮಾತಾಜಿ. ಹಾ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿತ್ತು. ಈಗ ನಾನು ಒಬ್ಬಳೇ ಇದ್ದೆ. ಹಾ ಮಾತಾಜಿ. 2 ಶ್ಲೋಕಕ್ಕೆ ಹೇಳ್ತೇನೆ ಮಾತಾಜಿ. ಓಕೆ ಮಾತಾಜಿ. ಪಾಯಿಂಟ್ 33ನೇ ಶ್ಲೋಕ ಮತ್ತೆ 34ನೇ ಶ್ಲೋಕ ನಾನೇ ಪಾಯಿಂಟ್ ಹಾಕಿದ್ದೇನೆ. ಅದನ್ನು ಸ್ವಲ್ಪ ಹೇಳ್ತೇನೆ ಮಾತಾಜಿ. 33ನೇ ಶ್ಲೋಕದಲ್ಲಿ ಅಕ್ಷರಗಳಲ್ಲಿ ನಾನು ಅಂತ ಹೇಳಿದರೆ, ಸಮಾಸಗಳಲ್ಲಿ ಒಂದು ಸಮಾಸ, ಮತ್ತೆ ನಾನೇ ಅಕ್ಷಯವಾದ ಕಾಲ, ಮತ್ತೆ ಸೃಷ್ಟಿಕರ್ತರಲ್ಲಿ ನಾನೇ ಬ್ರಹ್ಮ ಅಂತ ಇದೆ ಹೇಳಿದ್ದಾರೆ ಭಗವಂತ. ಅಂದ್ರೆ ಅಕ್ಷರಗಳ ಸಂಸ್ಕೃತ ವರ್ಣಮಾಲೆಯಲ್ಲಿ ಮೊದಲ ಅಕ್ಷರವನ್ನ ಅಕಾರ ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲ ಅಕ್ಷರ ಬರುವುದು ಅದುವೇ ಅಕಾರ ಅಂತ ಹೇಳಿದ್ದಾರೆ. ಮತ್ತೆ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತೆ ಕೃಷ್ಣ 2 ಪದಗಳಿಗೂ ಒಂದೇ ರೂಪ ಇದೆ ಅಂತ ಹೇಳಿ, ಅದೇ ರೂಪ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ಕಾಲ ಅಂದ್ರೆ ಕೊಲ್ಲುವವರನ್ನೇ ಕಾಲವೇ ಕಟ್ಟ ಕಡೆಯದಂತ ಇಲ್ಲಿ ಭಗವಂತ ಇಲ್ಲಿ ಹೇಳಿದ್ದಾರೆ. ಸೃಷ್ಟಿಕರ್ತರಲ್ಲಿ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಪ್ರಧಾನಾದ ಬ್ರಹ್ಮನೇ ಪ್ರಧಾನ ಅಂತ ಇಲ್ಲಿ ಹೇಳಿದ್ದಾರೆ. 34ನೇ ಶ್ಲೋಕದಲ್ಲಿ ಸರ್ವಭಕ್ಷಕನಾದ ಮೃತ್ಯು ನಾನೇ, ಇನ್ನು ಸುತ್ತಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ, ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀವಾಕು, ಸ್ಮೃತಿ, ಮೇಧಾಶಕ್ತಿ ಮತ್ತೆ ದೃಢತೆ ಮತ್ತು ತಾಳ್ಮೆ ನಾನು ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಸರ್ವಭಕ್ಷಕನಾದ ಮೃತ್ಯು ನಾನೇ ಅಂತ ಇಲ್ಲಿ ಹೇಳಿದರೆ, ಮನುಷ್ಯ ಹುಟ್ಟಿದಾಗಿನಿಂದ ಪ್ರತಿ ಕ್ಷಣವನ್ನು ಅವನು ಸಾಯ್ತಾ ಇರ್ತಾನೆ. ಸಾವು ಜೀವಿಯನ್ನು ಪ್ರತಿ ಕ್ಷಣವು ತಿಂತಾ ಇರ್ತದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಸುತ್ತಲೂ ಇರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೆಯದು ಗರ್ಭದಿಂದ ಬಿಡುಗಡೆ ಮಾಡುವುದು, ಇದುವೇ ಕೃಷ್ಣ. ಹುಟ್ಟಿ ಮತ್ತೆ ಮುಂದಿನ ಚಟುವಟಿಕೆಗಳಲ್ಲಿ ಪ್ರಾರಂಭ ಆಗ್ತದೆ. ಸ್ತ್ರೀಯರಲ್ಲಿ ಕೀರ್ತಿ ಅಂದ್ರೆ ಇಲ್ಲಿ ಹೆಸರು 2 ಸಿರಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕೀರ್ತಿ, ಅದೃಷ್ಟ ಮತ್ತು ಸುಂದರ ಮಾತು, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆ, ಇದು ಸ್ತ್ರೀ ಸಹಜ ಅಂತ ಇಲ್ಲಿ ಪರಿಗಣಿಸಿದ್ದಾರೆ. ಮತ್ತು ಶ್ರೀವಾಕು ಮತ್ತು ಸ್ಮೃತಿ, ಮೇಧಾಶಕ್ತಿ, ಅಧಿಕ ಸಂಖ್ಯೆಯ ಪುಸ್ತಕಗಳನ್ನು ಓದಿ ಅವುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಗತ್ಯವಾದ ಬುದ್ಧಿಶಕ್ತಿ ಕೊಡೋದೇ ಮೇಧ. ಅದನ್ನೇ ಅಂದ್ರೆ ಮೇಧಾಶಕ್ತಿ ಅಂತ. ಬುದ್ಧಿಶಕ್ತಿ ಅದೇ ಮೇಧಾಶಕ್ತಿ. ದೃಢತೆಯಲ್ಲಿ ಅಸ್ಥಿರತೆಯನ್ನು ನಿವಾರಿಸಿಕೊಳ್ಳುವ ಶಕ್ತಿ ದೃಢತೆ ಅಥವಾ ಧೃತಿ. ಹರೇ ಕೃಷ್ಣ ಮಾತಾಜಿ. ನಾನು ಹೆಚ್ಚು ಏನು ಪಾಯಿಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೀಗೆ ಭಗವಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ಯಾರು ಅವನ ಶುದ್ಧ ಭಕ್ತರಿರ್ತಾರೆ ಸದಾಕಾಲ ಅವನನ್ನ ಸಾಧಾರಣವಾಗಿ ಅವರು ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಭಗವಂತನ ಮೇಲೆ ಅಷ್ಟು ಪ್ರೀತಿ ಅವ್ರಿಗೆ ಇರುತ್ತೆ. ಆದ್ರೆ ಸಾಮಾನ್ಯ ಜನರು ಕೂಡ ಭಗವಂತನನ್ನ ಹೇಗೆ ಆ ರೀತಿ ಪ್ರೀತಿಸೋದಕ್ಕೆ ಸಾಧ್ಯ, ಅಥವಾ ಅವನನ್ನ ಅಟ್ಲೀಸ್ಟ್ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ 82 ಲಕ್ಷ ಐಶ್ವರ್ಯಗಳ ಬಗ್ಗೆ ಪರಮಾತ್ಮ ತಿಳಿಸ್ಕೊಡ್ತಾನೆ. ಈ 82 ಐಶ್ವರ್ಯಗಳಲ್ಲಿ ಅವನನ್ನ ಯಾವ ರೀತಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾನೆ. ನಾನು ಜೂಜಾಡುತ್ತಿದ್ದೇನೆ. ನಾನು ಜೂಜಾಡುತ್ತಿದ್ದೇನೆ. ನೀವು ಕೃಷ್ಣನಿಗೆ ಮೋಸ ಮಾಡಲು ಬಯಸಿದರೆ ಕೃಷ್ಣನು ಸಹ ನಿಮಗೆ ಮೋಸ ಮಾಡುತ್ತಾನೆ. ದ್ಯೂತಂ ಚಲಯತಂ
ಅಸ್ಮಿ, ಕೃಷ್ಣನು ನನ್ನ ವಿಭೂತಿ ಯೋಗದಲ್ಲಿ ಎಲ್ಲಾ ಮೋಸ ಪ್ರಕ್ರಿಯೆಗಳ ನಡುವೆ ಮೋಸಗಾರರ ಜೂಜು ನಾನೇ ಎಂದು ಹೇಳಿದ್ದಾನೆ. ವಂಚನೆ ಪ್ರಕ್ರಿಯೆ ಇದೆ. ಈ ಮೋಸ ಪ್ರಕ್ರಿಯೆ ಎಲ್ಲಿಂದ ಬರುತ್ತದೆ? ಅಂದ್ರೆ ಭಗವಂತ ನಾವು ನೋಡಿದ್ವಿ ಎಲ್ಲ ಸದ್ಗುಣಗಳಿಗೆ ಮೂಲ ಅವನು ಅಂತ. ಈ ಸದ್ಗುಣಗಳಿಗೆ ಮೂಲ ಭಗವಂತ ಅನ್ನೋದು ನಿಜ. ಹಾಗೆ ಈ ಮೋಸ ಕಳ್ಳತನ ಇದಕ್ಕೂ ಕೂಡ ಭಗವಂತನೇ ಮೂಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಂದ್ ಕಡೆ ಕತ್ತಲೆ ಇದೆ ಅಂತಂದ್ರೆ ಆ ಕತ್ತಲೆಗೆ ಮೂಲ ಕಾರಣ ಏನು ಅಂದ್ರೆ ಸೂರ್ಯ ಅಂತ ಹೇಳ್ತಾರೆ. ಹೇಗೆ ಕತ್ತಲೆಗೆ ಮೂಲ ಕಾರಣ ಸೂರ್ಯ ಆಗ್ತಾನೆ ಅಂತಂದ್ರೆ ಸೂರ್ಯನ ಅನುಪಸ್ಥಿತಿಯಲ್ಲಿ ಅಲ್ಲಿ ಕತ್ತಲೆ ಬರ್ತಾ ಇದೆ. ಅಂದ್ರೆ ಸೂರ್ಯ ಅಲ್ಲಿ ಇಲ್ಲ ಅಂತಂದಾಗ ಅಲ್ಲಿ ಕತ್ತಲೆ ಆಗುತ್ತೆ. ಹಾಗೆ ಎಲ್ಲಿ ಭಗವಂತನ ಭಕ್ತಿ ಸೇವೆ ನಡೆಯೋದಿಲ್ವೋ, ಆ ಭಕ್ತಿ ಕಾರ್ಯಗಳು ನಡೆಯೋದಿಲ್ವೋ ಆ ಜಾಗದಲ್ಲಿ ಈ ಎಲ್ಲ ಅವಗುಣಗಳು ಅಂತ ನಾವೇನ ಕರಿತೀವಿ ಅದು ಕೂಡ ಬರುತ್ತೆ. ಅದು ಕೂಡ ಇಲ್ಲಿ ಭಗವಂತನಿಂದಲೇ ಬರ್ತಿದೆ. ಅಂದ್ರೆ ನೇರವಾಗಿ ಅಲ್ಲ, ಪರೋಕ್ಷವಾಗಿ. ಎಲ್ಲಿ ಭಗವಂತ ಭಕ್ತಿ ಸೇವೆ ಕಾರ್ಯಗಳು ನಡೀತಿಲ್ಲ ಅಲ್ಲಿ ಮೋಸ ಅನ್ನುವಂಥದ್ದು ಮತ್ತೆ ಕಳ್ಳತನ ಅನ್ನುವಂಥದ್ದು ಎಲ್ಲ ಬರುತ್ತೆ. ಆದ್ರೆ ಆ ಭಗವಂತ ಹೇಳ್ತಾ ಇದ್ದಾನೆ, ಮೋಸಗಾರರನ್ನ ಮೋಸ ಮಾಡೋದ್ರಲ್ಲಿ ಭಗವಂತ ಅವ್ರಿಗಿಂತ ನಿಸ್ಸೀಮ ಅಂತ. ಹೇಗೆ ಅಂತಂದ್ರೆ ನಾವು ಏನಾದ್ರೂ ಭಕ್ತಿ ಕಾರ್ಯದಲ್ಲಿ ತೊಡಗಿದ್ದೀವಿ ಆದ್ರೂ ಕೂಡ ನಮಗೆ ಇನ್ನೂ ಐಹಿಕ ಇಚ್ಛೆಗಳು, ಭೌತಿಕ ಇಚ್ಛೆಗಳು ಇದು ನಮ್ಮನ್ನ ಆಕರ್ಷಣೆ ಮಾಡ್ತಿದೆ ಅಂತಂದ್ರೆ ಭಗವಂತ ನಮ್ಗೆ ನಾವು ಇಷ್ಟಪಟ್ಟಿದ್ದನ್ನ ಕೊಟ್ಬಿಡ್ತಾನೆ. ಅಂದ್ರೆ ಭಗವಂತ ನಾವ್ ಏನ್ ಆಸೆ ಪಡ್ತೀವಿ ಅದನ್ನ ಬೇಕಿದ್ರೆ ಕೊಟ್ಬಿಡ್ತಾನೆ. ಆದ್ರೆ ಭಕ್ತಿನ ಎಲ್ಲರಿಗೂ ಸಾಧಾರಣವಾಗಿ ಕೊಡೋದಿಲ್ಲ ಅಂತ. ನಾವು ಯಾರಿಗೂ ಗೊತ್ತಿಲ್ಲದೆ ಏನೋ ಮೋಸ ಮಾಡ್ತಾ ಇದೀವಿ ಭಕ್ತಿ ಕಾರ್ಯದಲ್ಲಿ ಅಂತಂದ್ರೆ ಭಗವಂತ ನಮ್ಗೆ ಗೊತ್ತಿಲ್ಲದ ಹಾಗೆ ಅವನು ನಮ್ಮಿಂದ ದೂರ ಆಗಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ನಾವು ಭಗವಂತನಿಂದ ಭಗವಂತ ಆ ರೀತಿ ನಮ್ಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಆದಷ್ಟು ಭಗವಂತನ ಭಕ್ತಿ ಸೇವೆಯಲ್ಲಿ ಭಕ್ತಿ ಕಾರ್ಯದಲ್ಲಿ ತೊಡಗಿದ್ವಿ ಅಂದ್ರೆ ಇಂತಹ ಒಂದು ಮೋಸ ಅನ್ನುವಂಥದ್ದು ಬೇಡದ್ದು ಇವೆಲ್ಲವುಗಳಿಂದ ನಾವು ದೂರ ಇರ್ಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಮೋಸ ಮಾಡೋದಕ್ಕೆ ಭಗವಂತ ಬಯಸಿದ್ರೆ ಅವನಷ್ಟು ಚೆನ್ನಾಗಿ ಮೋಸ ಮಾಡೋರು ಇನ್ನೊಬ್ರು ಇರೋದಿಲ್ಲ ಅಂತ. ಹಾಗೆ ವಂಚನೆ ಇದೆಲ್ಲವೂ ಕೂಡ ಆ ಉದಾಹರಣೆ ನಾವು ತಗೋಬಹುದು, ಆ ಸಾದೃಶ್ಯ ತಗೋಬಹುದು. ಅಂದ್ರೆ ಸೂರ್ಯ ಅವನು ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ಆದ್ರೆ ಆ ಕತ್ತಲೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸೂರ್ಯನಿಂದಲೇ ಬರುತ್ತೆ. ಹೇಗೆ ಬರುತ್ತೆ ಅಂತಂದ್ರೆ ಅವನ ಅನುಪಸ್ಥಿತಿಯಲ್ಲಿ ಕತ್ತಲೆ ಬರುತ್ತೆ. ಹಾಗೆ ಭಗವಂತನ ಭಕ್ತಿ ಕಾರ್ಯ, ಅದು ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿದಾಗ ನಮ್ಮಲ್ಲಿ ಎಲ್ಲಾ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರುತ್ತೆ, ಮತ್ತೆ ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಇರುತ್ತೆ. ಆದ್ರೆ ಅದರಿಂದ ನಾವು ದೂರ ಆಗ್ತೀವಿ ಅಂತಂದಾಗ ಆಗ ನಾವು ಈ ಬೇಡದ್ದು ಯಾವ್ದಿದೆ ಅವೆಲ್ಲವೂ ಕೂಡ ಅಜ್ಞಾನ ಏನಿದೆ ಅದೆಲ್ಲವೂ ಕೂಡ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. ಅವಾಗೆ ಕೇಳಿಸಿಲ್ಲ, ಈಗ ಓಕೆ ಮಾತಾಜಿ. ಸ್ಕ್ರೀನ್ ಕಾಣಿಸ್ತಿದ್ಯಾ ಮಾತಾಜಿ? ಹಾ ಹಾ ಮಾತಾಜಿ. ಕಾಣಿಸ್ತಾ ಇದೆ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಮಾಡ್ತಾ ಇರ್ತೀವಿ. ಈಗ ಯಾರು ನೇರವಾಗಿ ಶಕ್ತಾವೇಶಿತರಾಗಿರುತ್ತಾರೋ ಅವರನ್ನು ಅವತಾರವೆಂದು, ಯಾರು ಪರೋಕ್ಷವಾಗಿ ಶಕ್ತಾವೇಶಿತರಾಗಿರುತ್ತಾರೋ ಅವರನ್ನು ವಿಭೂತಿಗಳೆಂದು ಕರೆಯಲಾಗುತ್ತದೆ. ಕುಮಾರರು, ನಾರದರು, ಪೃಥು, ಶೇಷ, ಅನಂತ ಮೊದಲಾದವರು ನೇರ ಶಕ್ತ್ಯಾವೇಶಿತ ಅವತಾರಗಳು. ವಿಭೂತಿಗಳಿಗೆ ಸಂಬಂಧಿಸಿದಂತೆ ಭಗವದ್ಗೀತೆಯ ವಿಭೂತಿ ಯೋಗ ಎಂಬ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಶಕ್ತ್ಯಾವೇಶ ಅವತಾರ ಮತ್ತೆ ಯಾರು ವಿಭೂತಿಗಳು, ಅದೆರಡರ ವ್ಯತ್ಯಾಸ ತಿಳಿಸ್ತಾ ಇದ್ದಾರೆ. ಅಂದ್ರೆ ಯಾರು ನೇರವಾಗಿ ಭಗವಂತನ ಸ್ವಾಂಶ ವಿಸ್ತರಣೆಗಳು, ನೇರವಾದ ವಿಸ್ತರಣೆಗಳು ಯಾರಿದ್ದಾರೆ ಅವರನ್ನ ಇಲ್ಲಿ ಅವತಾರಗಳೆಂದು ಅಂತ ಕರೀತಾರೆ. ಪರೋಕ್ಷವಾಗಿ ಅಂತಂದ್ರೆ ಭಗವಂತನ ವಿಭಿನ್ನ ಅಂಶಗಳು ಅವರು ಯಾವಾಗ ಭಗವಂತನಿಂದ ಶಕ್ತಿ ಆವೇಶ ಆಗಿದೆ ಅಂತವರನ್ನ ಇಲ್ಲಿ ವಿಭೂತಿಗಳು. ಈಗ ನೀವು ಎಷ್ಟೊಂದು ಉದಾಹರಣೆಗಳನ್ನ ಕೊಟ್ರಿ, ಅವೆಲ್ಲವೂ ಕೂಡ ವಿಭೂತಿಗಳು. ಭಗವಂತನ ನೇರವಾಗಿ ಬಂದಿರುವಂತದ್ದಲ್ಲ, ಈ ಶಕ್ತಿ ಅನ್ನುವಂಥದ್ದು ಅವರಲ್ಲಿ ಪರೋಕ್ಷವಾಗಿ ಬಂದಿರುವ ಕಾರಣದಿಂದ ಅವರನ್ನ ವಿಭೂತಿಗಳು ಅಂತ ಕರೀತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕುಮಾರರು, ನಾರದರು, ಪೃಥು, ಶೇಷ, ಅನಂತ ಮೊದಲಾದವರು ನೇರ ಶಕ್ತ್ಯಾವೇಶ ಅವತಾರಗಳು. ಇವರೆಲ್ಲರೂ ಕೂಡ ನೇರವಾಗಿ ಬಂದಂತವ್ರು ಅಂತ ಹೇಳ್ತಾ ಇದ್ದಾರೆ. ಕುಮಾರರು, ನಾರದರು, ಪೃಥು, ಶೇಷ ಮತ್ತು ಅನಂತ. ಮತ್ತೆ ವಿಭೂತಿಗಳಿಗೆ ಸಂಬಂಧಿಸಿದಂತೆ ಭಗವದ್ಗೀತೆಯ ವಿಭೂತಿ ಯೋಗ ಎಂಬ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅಂದ್ರೆ ಇಲ್ಲಿವರೆಗೂ ನಾವು ಏನೆಲ್ಲ ಉದಾಹರಣೆಗಳನ್ನ ಕೊಟ್ವಿ ವಿಭೂತಿ ಯೋಗಕ್ಕೆ, ಅವೆಲ್ಲವೂ ಕೂಡ ಪರೋಕ್ಷವಾಗಿ ಶಕ್ತ್ಯಾವೇಶವಾದ ಕಾರಣ ಅದನ್ನ ವಿಭೂತಿಗಳು ಅಂತ ಇಲ್ಲಿ ಕರೀತಾ ಇದ್ದಾರೆ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಂ ಏವವ ತತತದ್ ಏವ ಗಚ್ಚತ್ವಂ ಮಮ ತೇಜೋ ಅಂಶ ಸಂಭವಂ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ನಾವ್ ಇಲ್ಲಿವರೆಗೂ ಯಾವ್ದೆಲ್ಲ ಭಗವಂತನನ್ನ ವಿಭೂತಿಗಳನ್ನ ತಿಳ್ಕೊಂಡ್ವಿ ಅವೆಲ್ಲವೂ ಕೂಡ, ಅಂದ್ರೆ ಅಲ್ಲಿ ಸಿಂಹ ಅಂತ ಹೇಳಿದ್ವಿ, ಚಂದ್ರ ಅಂತ ಹೇಳಿದ್ವಿ, ಸೂರ್ಯ ಅಂತ ಹೇಳಿದ್ವಿ, ಅದು ಕೃಷ್ಣ ಅಂತ, ಅಂದ್ರೆ ನೇರವಾಗಿ ಅದು ಕೃಷ್ಣ ಅಂತಲ್ಲ, ಅದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಆ ವಿಶೇಷತೆಗಳಿಗೆ ಮೂಲ ಕಾರಣ ಕೃಷ್ಣ ಅಂತ. ಅಂದ್ರೆ ಈಗ ಮಕ್ಕಳು ಊರಿಗೆ ಹೋಗಿದ್ದಾರೆ ಹಾಲಿಡೇಸ್ ಅಲ್ಲಿ ಅಥವಾ ಎಲ್ಲೋ ಶಾಲೆಗೆ ಹೋಗಿದ್ದಾರೆ ಅಂದಾಗ ತಾಯಿ ಆ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಕಂಡಾಗ ಮಗುವಿನ ನೆನಪಾಗುತ್ತೆ ಅಂತಾರೆ. ಹಾಗೆ ನಾವು ಈಗ 82 ಐಶ್ವರ್ಯಗಳ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾಗ ಆ ಎಲ್ಲಾ ವಸ್ತುಗಳನ್ನ ನಾವು ಕಂಡಾಗ ಶುದ್ಧ ಭಕ್ತರಿಗೆ ಅದು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಬರುತ್ತೆ. ಆದ್ರೆ ನಾವು ಕೂಡ ಆ ವಸ್ತುಗಳನ್ನ ಕಂಡಾಗ, ಆ ವಿಶೇಷತೆಗಳನ್ನ ಅವುಗಳಲ್ಲಿ ಕಂಡಾಗ ಭಗವಂತನ ಅಸ್ತಿತ್ವವನ್ನ ಅರ್ಥ ಮಾಡ್ಕೋಬೇಕು. ಭಗವಂತ ಅಲ್ಲಿದ್ದಾನೆ, ಅವನಿರೋ ಕಾರಣದಿಂದ ಅದು ಅಷ್ಟು ವಿಶೇಷವಾಗಿದೆ, ಅಷ್ಟು ಭವ್ಯವಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಹಾಗೆ ಈ ಏನೂ ಇಲ್ಲ, ಸುಂದರವಾದ ಕಾಣಿಸ್ತಿದೆ, ಶ್ರೀಮಂತವಾಗಿ ಈ ಪ್ರಕೃತಿ, ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಕೂಡ ಏನೆಲ್ಲ ನಮ್ಗೆ ಗೋಚರಿಸುತ್ತೆ, ತಿಳಿತೀವಿ, ಅವೆಲ್ಲವೂ ಕೂಡ ಅದರಲ್ಲಿರುವಂತಹ ಒಂದು ಶ್ರೇಷ್ಠತೆಗೆ ಮೂಲ ಕಾರಣ ದೇವೋತ್ತಮ ಪರಮ ಪುರುಷ ಭಗವಂತ. ಅವನಲ್ಲಿಲ್ಲ ಅಂತಂದ್ರೆ ಅದು ಆ ಶ್ರೇಷ್ಠತೆ ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ನೋಡಿದ್ವಿ ಹೇಗೆ ಮಣಿ ಹಾರದಲ್ಲಿ ಆ ದಾರ ಇದ್ದ ಹಾಗೆ ಭಗವಂತ ಇದ್ದಾನೆ, ಅವನು ಕಾಣಿಸ್ಕೋತಿಲ್ಲ, ಅವ್ರು ತನ್ನನ್ನ ತಾನು ಯಾರಿಗೂ ತೋರ್ಪಡಿಸ್ಕೋತಾ ಇಲ್ಲ, ಆದ್ರೆ ಅವನಲ್ಲಿದ್ದಾನೆ. ಅವ್ನು ಇರೋ ಕಾರಣದಿಂದಲೇ ಆ ಹಾರ ಇರ್ಲಿಕ್ಕೆ ಸಾಧ್ಯ, ದಾರ ಇಲ್ದಿರ ಹಾರ ಇರೋದಿಲ್ಲ. ಹಾಗೆ ಈ ಇಡೀ ಸೃಷ್ಟಿ ನಾವೇನೆಲ್ಲ ಕಾಣ್ತಾ ಇದೀವಿ ಅಲ್ಲಿ ಭಗವಂತ ಇದ್ದಾನೆ,
ಅವನಿಲ್ಲ ಅಂತಂದ್ರೆ ಈ ಸೃಷ್ಟಿನೇ ಇರ್ತಾ ಇರ್ಲಿಲ್ಲ. ಈಗ ನಾವು ನೋಡ್ತೇವೆ ನಮ್ ದೇಹದಲ್ಲಿ ಪರಮಾತ್ಮ ಅವನು ಇದಾನೆ. ಅವನು ಅಲ್ಲಿ ಇರ್ಲಿಲ್ಲ ಅಂದ್ರೆ ಈ ದೇಹ ಅದು ಜಡವಾಗಿ ಬಿಡುತ್ತೆ. ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ. ಅವನಿಲ್ಲ ಅಂತಂದ್ರೆ ಇದ್ರ ಅಸ್ತಿತ್ವನೇ ಏನೂ ಇಲ್ಲ. ಹಾಗೆ ಭಗವಂತ ಅವನು ಇದಾನೆ, ಆದ್ರೆ ಅವನು ನಮ್ಮ ಅಜ್ಞಾನದಿಂದ ನಾವು ಒಂದು ಭೌತಿಕ ಇಚ್ಛೆಗಳು ನಮ್ಮಲ್ಲಿ ಎಷ್ಟು, ನಮ್ಮ ಪಾಪ ಪ್ರಜ್ಞೆ ಅನ್ನುವಂಥದ್ದು ಎಷ್ಟಿದೆ ಅಂತಂದ್ರೆ ಆ ಪಾಪದ ಕಾರಣದಿಂದಾಗಿ ನಾವು ಅವನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹೊರತು ಅವನು ಎಲ್ಲ ಕಡೆ ಇದ್ದಾನೆ. ಅವನನ್ನ ಶುದ್ಧ ಭಕ್ತರು ಸಾಮಾನ್ಯವಾಗಿ ಕಾಣ್ತಾರೆ. ಆದ್ರೆ ನಾವು ಕೂಡ ಈ ವಿಭೂತಿ ಯೋಗವನ್ನ ಕಲಿತ ನಂತರ ಕೊನೆ ಪಕ್ಷ ಯಾವ್ದಾದ್ರು ವಿಶೇಷವಾದನ್ನ ಕಂಡಾಗ ಅದರಲ್ಲಿರುವ ವಿಶೇಷತೆ, ಅದರ ಮೂಲ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ತಿಳಿಬೇಕು ಅಂತ ಹೇಳಿ ಅರ್ಜುನ ಅದನ್ನ ಬಯಸಿ ಕೇಳಿದ. ಅದನ್ನ ಪರಮಾತ್ಮ ಕೂಡ ಇಲ್ಲಿವರೆಗೂ ತಿಳಿಸಿದ್ದಾನೆ. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಅಂದ್ರೆ ಇಲ್ಲಿ ಈ ಕೊನೆಯ ಶ್ಲೋಕ ಅದು ಭಗವದ್ಗೀತೆ 11ನೇ ಅಧ್ಯಾಯಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ನನ್ನ ಒಂದೇ ಒಂದು ಅಂಶದಿಂದ, ಅಂದ್ರೆ ಅವನ ಒಂದು ಸ್ವಾಂಶ ವಿಸ್ತರಣೆ ಆದಂತಹ ಪರಮಾತ್ಮ ಕ್ಷೀರೋದಕಶಾಯಿ ವಿಷ್ಣು, ಆ ಒಂದು ಅಂಶದಿಂದ ಅವನು ಈ ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ. ಅದಕ್ಕೆ ಯಾವ ರೀತಿ ವ್ಯಾಪಿಸಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ, ಅಂದ್ರೆ ಇಲ್ಲಿ ಕೇಳಿದಾನೆ ಅರ್ಜುನ, ಅದನ್ನ ನೋಡ್ಲಿಕ್ಕೆ ಆಸೆ ಪಟ್ಟು ಅವನು ಕೇಳ್ತಾನೆ. ಮುಂದೆ ಬರುವಂತಹ ವರದಲ್ಲಿ ನಾವು ನೋಡ್ತೀವಿ ಭಗವಂತನ ವಿಶ್ವರೂಪ ದರ್ಶನ, ಅವನು ಹೇಗೆ ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ ಅನ್ನೋದನ್ನ ಅವನು ತೋರಿಸ್ತಾನೆ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಭಗವಂತ, ನಾನು ಕ್ಷೀರೋದಕಶಾಯಿ ವಿಷ್ಣುವಾಗಿ ಪ್ರತಿಯೊಂದರಲ್ಲೂ ಪರಮಾತ್ಮನಾಗಿ ತೃಣಕಾಷ್ಟದಲ್ಲಿ ಪ್ರತಿಯೊಂದರಲ್ಲೂ ನಾನು ಇದ್ದೀನಿ. ಈ ರೀತಿ ಒಂದೊಂದೇ ನಾನು ಇಲ್ಲಿವರೆಗೂ ಹೇಳೋ ಅವಶ್ಯಕತೆ ಏನಿಲ್ಲ. ನಾನು ಹೇಳಿದ್ದು ನನ್ನ ವೈಭವದ ಒಂದು ಸಣ್ಣ ಕಿಡಿ ಅಷ್ಟೇ, ಒಂದೇ ಒಂದು ಅಂಶ ಅಷ್ಟೇ ನಾನು ನಿಮ್ಗೆ ಹೇಳಿದ್ದು. ಅದಕ್ಕಿಂತ ಹೆಚ್ಚಿನದು ಇದೆ ಅಂತ ಹೇಳ್ತಾನೆ. ಅದನ್ನ ಅರ್ಜುನ ಮುಂದೆ ನೋಡ್ಲಿಕ್ಕೆ ಬಯಸ್ತಾನೆ. ಇಲ್ಲಿ ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಭಗವಂತ ಅರ್ಜುನನಿಗೆ ಹೇಳುತ್ತಾನೆ. ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿ ಇವೆ ಎಂದು ತಿಳಿದುಕೊಳ್ಳಬೇಕು. ಅಂದ್ರೆ ಭಗವಂತ ಅಲ್ಲಿ ಇದಾನೆ, ಇರೋದ್ರಿಂದಲೇ ಅದು ಆ ವಿಶೇಷತೆಯನ್ನ ಹೊಂದಿದೆ, ಅದಷ್ಟು ಸುಂದರವಾಗಿದೆ, ಅದಷ್ಟು ಭವ್ಯವಾಗಿದೆ. ಭಗವಂತ ಅಲ್ಲಿ ಇಲ್ಲ ಅಂತಂದ್ರೆ ಅದ್ರ ಅಸ್ತಿತ್ವನೇ ಇಲ್ಲ, ಅದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದೊಂದು ಸೃಷ್ಟಿ ಅದು ಎಲ್ಲದಕ್ಕೂ ಮೂಲ ಭಗವಂತ ಆದ ಕಾರಣ ಅವನಲ್ಲಿ ಇದಾನೆ. ಅವನಿರೋದ್ರಿಂದಲೇ ಅದೆಲ್ಲವೂ ಕೂಡ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತರಣೆಗಳ ಬೇರೆ ಬೇರೆ ವರ್ಣನೆಗಳನ್ನು ಅಧ್ಯಯನ ಮಾಡಿದರೆ ನಿಸ್ಸಂದೇಹವಾಗಿಯೂ ಆತನು ಪರಮಪ್ರಭು ಶ್ರೀಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು. ಅಂದ್ರೆ ಈಗ ನಾವು 82 ವಿಷಯಗಳನ್ನ ನೋಡಿದ್ವಿ. ಹೇಗೆ ಭಗವಂತ ಅವೆಲ್ಲದರಲ್ಲೂ ಕೂಡ ಅವನ ವೈಶಿಷ್ಟ್ಯತೆ ಇದೆ, ಅವನ ವಿಶೇಷತೆ ಇದೆ, ಅವನ ಅಸ್ತಿತ್ವ ಇರೋದ್ರಿಂದಲೇ ಅದು ನಿಜವಾಗ್ಲೂ ಕೂಡ ಅದು ಅಲ್ಲಿ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಅದನ್ನ ಯಾರಾದ್ರೂ ಸಾಮಾನ್ಯವಾದ ಜನ ಕೂಡ, ಅಂದ್ರೆ ಭಕ್ತರಲ್ಲದವರು ಕೂಡ, ಇನ್ನ ಭಕ್ತಿಯ ಮೊದಲ ಹೊಸ್ತಿಲಲ್ಲಿ ಇರುವಂತವ್ರು ಕೂಡ ಅದನ್ನ ಕೇಳಿದಾಗ, ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಅಧ್ಯಯನ ಮಾಡಿದ್ರೆ, ಅಂದ್ರೆ ಒಳ್ಳೆಯ ಗುರು ಶಿಷ್ಯ ಪರಂಪರೆಯಲ್ಲಿ ಸದ್ಗುರುಗಳ ಮೂಲಕ ಅದನ್ನ ತಿಳ್ಕೊಂಡಿದ್ರೆ ಅವರಿಗೆ ಭಗವಂತನ ಮೇಲೆ ಆ ಪ್ರೀತಿ ಅದು ಮನಸ್ಸಿನಲ್ಲಿ ಬರುತ್ತೆ. ಆ ಪ್ರೀತಿ ಅದು ಕೃಷ್ಣ ಪ್ರಜ್ಞೆಯಲ್ಲಿ ಕೊನೆಗೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಭಗವಂತನಲ್ಲಿ ಆ ಪ್ರೀತಿಯನ್ನ ಹುಟ್ಟಿಸ್ಕೋಬೇಕಂತಂದ್ರೆ ಅವನನ್ನ ಪ್ರತಿಯೊಂದರಲ್ಲೂ ಕಾಣುವಂತಹ ಒಂದು ಜ್ಞಾನ, ಆ ಕಣ್ಣು, ಗುರುಗಳಿಂದ ಅಂತಹ ಒಂದು ಏನಂತೀವಿ, ಪ್ರಭುಪಾದರು ಅವರ ಭಾವಾರ್ಥಗಳಲ್ಲಿ ಅವರು ಜೀವಂತವಾಗಿದ್ದಾರೆ. ಅವರ ಅವ್ಯಾಜ್ಯ ಕರುಣೆ ಇದ್ರೆ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾವು ದಿನ ಬೆಳಗಾದ್ರೆ ಸೂರ್ಯನನ್ನ ನೋಡ್ತೀವಿ, ರಾತ್ರಿ ಆಗುವಾಗ ಚಂದ್ರನನ್ನ ನೋಡ್ತೀವಿ. ಆಗ ನೋಡಿದಾಗೆಲ್ಲ ಭಗವಂತ ಅವನ ನೆನಪಾಗ್ಬೇಕು ನಮ್ಗೆ, ಆಗ್ಲೇನೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಇದಿದೆ. ಎಲ್ಲರಿಗೂ ಕೂಡ ಕ್ಷಮೆ ಇರ್ಲಿ, ಇವತ್ತು ಪೂರ್ತಿ ನೆಟ್ವರ್ಕ್ ಇಶ್ಯೂಸ್, ಪವರ್ ಕಟ್ ಎಲ್ಲ ತುಂಬಾ ತೊಂದರೆ ಆಗಿದೆ. ಎಲ್ಲರೂ ಕೂಡ ತಾಳ್ಮೆಯಿಂದ ಕೂತು ಕೇಳಿದ್ದಕ್ಕೆ ಅನಂತ ಧನ್ಯವಾದಗಳು. ಮತ್ತೆ ಇನ್ನೊಂದು ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ ನಾ ಕಳಿಸಿದ್ದೆ, ಹರೇ ಕೃಷ್ಣ, ನಾ ಅದ್ರ ಬಗ್ಗೆ ಹೇಳ್ಬೇಕಿತ್ತು.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಕೇಳ್ಬೇಕು ಅಂತಿದ್ದೆ, ಹೇಳಿ ಮಾತಾಜಿ ಅದ್ರ ಬಗ್ಗೆ. ಮಾತಾಜಿ, ಅದು ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ಸ್ ನಿಮ್ಗೆ ಅದು ಕ್ಲಾಸಸ್ ಇನ್ನೇನ್ ಮುಗ್ದೋಗ್ಬಿಡುತ್ತೆ. ಇನ್ನು ಆಯ್ತು 11, 12 2 ಚಾಪ್ಟರ್ ಮುಗೀತು ಅಂತಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಕೂಡ ಸ್ವಲ್ಪ ಬೇಗ ಕೊಡ್ಬೇಕು ಅಂತ ಅನ್ಕೊಂಡು ಕೇಳಿದೆ. ಕೇಳಿದಾಗ ಅವರು ಲಾಸ್ಟ್ ಬ್ಯಾಚ್ ಏನಿತ್ತು ಸೇಮ್ ಅದನ್ನೇ ನನ್ಗೆ ಕೊಟ್ಟಿದ್ರು. ಇದು ಹೊಸದು ಇನ್ನ ತುಂಬಾ ದಿನ ತಗೊಳುತ್ತೆ ಅದ ಪ್ರಿಪೇರ್ ಆಗೋದಕ್ಕೆ ಅಂತ ಹೇಳಿ, ಸರಿ ಇರ್ಲಿ ಅಂತ ನಾ ಅದನ್ನೇ ನಿಮ್ಗೆ ಫಾರ್ವರ್ಡ್ ಮಾಡ್ಬಿಟ್ಟಿದ್ದೆ. ಅದಕ್ಕೂ ಕಂಪೇರ್ ಮಾಡಿ ನೋಡಿದಾಗ ಅಟ್ಲೀಸ್ಟ್ ಅರ್ಧಕ್ಕರ್ಧ ಸೇಮ್ ಇದೆ ಅಲ್ವಾ? ಹರೇ ಕೃಷ್ಣ. ಕೆಲವು ಕ್ವಶನ್ಸ್ ಗಳಿದೆ ನಾವು ಆಲ್ರೆಡಿ ಒಂದ್ ಸ್ವಲ್ಪ ಅರ್ಧ ಮಾಡಿದೀವಿ ಮಾತಾಜಿ. ಇವಾಗ ಹೊಸದ್ ಕೊಟ್ಟಿದ್ರಲ್ಲ, ಇವಾಗ ಏನ್ ಮಾಡ್ಬೇಕು ಇದಕ್ಕಂತ ನಾವು ಅಷ್ಟು ಅದ್ರ ಬಗ್ಗೆ. ಹೌದು ಮಾತಾಜಿ, ಮೊದ್ಲು ಕೊಟ್ಟಿದ್ದು ನಾವು ಅರ್ಧ ಮಾಡಿದೀವಿ ಮಾತಾಜಿ. ಮಾತಾಜಿ ಕೆಲವೊಂದು ಸೇಮ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು. ಹಾ ಮಾತಾಜಿ, ಇದೆ ಮಾತಾಜಿ. ಕೆಲವೊಂದು ಸೇಮ್ ಇದ್ರೆ ನಿಮ್ಗೆ ಅದು ಇಲ್ಲ ಮಾತಾಜಿ. 8th ಚಾಪ್ಟರ್ 7th 8th ಅಲ್ಲಿ ಸೇಮ್ ಇದೆ ಮಾತಾಜಿ. ಆಮೇಲೆ 9, 10, 11 ಅವೆಲ್ಲ ತುಂಬಾ ಬೇರೆನೆ ಇದೆ ಮಾತಾಜಿ. ನಾವ್ ಅಲ್ಲಿ ಮಾಡಿದೀವಲ್ಲ, ಇದನ್ನೇ ಕೇಳ್ಬೇಕಾಯ್ತು, ನೀವೇ ಹೇಳ್ತಾ ಇದ್ರಲ್ಲ. ಮಾತಾಜಿ, ಅದು ನೀವ್ ಈಗ ಕೊಟ್ಟಿರೋದೇ ಮಾಡಿ ಮಾತಾಜಿ. ಯಾಕಂದ್ರೆ ಈ ಸತಿ ಅವ್ರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾ ಇರೋದು ಈಗ ಕೊಟ್ಟಿದ್ರ ಮೇಲೆನೆ ಮಾಡ್ತಾ ಇದ್ದಾರೆ ಮಾತಾಜಿ. 100 ಮೇಲಿದೆ ಮಾತಾಜಿ ಕ್ವಶನ್ಸ್. ಅದು ಮಾತಾಜಿ 116 ಇದೆ ಮಾತಾಜಿ ಕ್ವಶನ್ಸ್ ಅದ್ರಲ್ಲಿ. ಹೌದು ಮಾತಾಜಿ, ನಾನು ಅನ್ಕೊಂಡಿರ್ಲಿಲ್ಲ ಅವ್ರು ಕೊಡ್ತಾರೆ ಅಂತ. ನಾನು ಅನ್ಕೊಂಡೆ ಅವ್ರು ಅದು ಪ್ರಿಪೇರ್ ಆಗೋಷ್ಟ್ರಲ್ಲಿ ಈ ಬ್ಯಾಚ್ ನಮ್ದು ಯೂನಿಟ್ 2 ದ್ರಲ್ಲಿ ಮುಗ್ದೋಗಿರುತ್ತೆ ಅನ್ಕೊಂಡೆ. ಕೆಲವು ಕ್ವಶನ್ಸ್ ಸ್ವಲ್ಪ ಟಫೇ ಇದೆ. ಹಾಗಾಗಿ ನಮ್ಗೆ ಆನ್ಸರ್ ಮಾಡೋದು ಇವಾಗ ಅದನ್ನೆಲ್ಲ ಹುಡುಕಿ ಮಾಡೋಷ್ರೊಳಗೆ ನಮ್ ಬೇಗನೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಹಾಗೆ ಅನ್ಕೊಂಡೆ ಮಾತಾಜಿ, ಬೇಗ ಕೊಡ್ಬೇಕು ಅಂತ ಹೇಳಿನೇ ನಾನು ಅದನ್ನ ಕೊಟ್ಬಿಟ್ಟೆ. ಇಲ್ಲಾಂದ್ರೆ ಇದಕ್ ವೇಟ್ ಮಾಡಿದ್ರೆ ಇನ್ನ ಟೈಮ್ ಆಗುತ್ತೆ ಅನ್ಕೊಂಡೆ. ಇದಂತೂ ಗ್ಯಾರಂಟಿ ಈ ಯೂನಿಟ್ ಬರೋದೇ ಇಲ್ಲ ಅನ್ಕೊಂಡೆ. ಅಷ್ಟ್ರಲ್ಲಿ ಅವ್ರು ಮುಗಿಸ್ಬಿಟ್ರು, ಮಾಡ್ಬಿಟ್ಟು ಇಲ್ಲೇ ಇದೆ ಕೊಡಿ ಅಂತಂದ್ರು. ಮಾತಾಜಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾಸಸ್ ಇರೋವಾಗ ಅದ್ರ ರಿಲೇಟೆಡ್ ಕ್ವಶನ್ಸ್ ಅಲ್ಲಿ ಡೌಟ್ಸ್ ಬಂದ್ರೆ ಡಿಸ್ಕಸ್ ಮಾಡೋಣ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ ಮಾತಾಜಿ. ಮತ್ತೆ ಮಾತಾಜಿ, ಶಾರ್ಟ್ ಟೈಮ್ ಇದೆ ಅಂತ ನಮಗೆ ಕಷ್ಟ ಆಗುತ್ತೆ. ಸಾಟರ್ಡೆ ಅಷ್ಟೇ ಇರುತ್ತೆ ನಮ್ಗೆ. ಮತ್ತೆ ನೆಕ್ಸ್ಟ್ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ಲ. ನೀವು ಭಕ್ತಿ ವೃಕ್ಷ ಮಾಡ್ತಾ ಇದ್ದೀರಾ ಮಾತಾಜಿ? ಅದ್ರಲ್ಲಿ ನೀವು ಡಿಸ್ಕಸ್ ಮಾಡಿ ಮಾತಾಜಿ. ನಿಮ್ಗೆ ಯಾರಿಗೂ ಅದು ಅರ್ಥ ಆಗಿಲ್ಲ ಅಂದ್ರೆ ಆ ಪ್ರಶ್ನೆಗಳನ್ನ ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದಂತ ಗೊತ್ತಿಲ್ಲ. ಅದು ಪ್ರಶ್ನೆಗಳಿದ್ರೆ ನೀವು ನನ್ಗೆ ಮೆಸೇಜ್ ಮಾಡಿ ಮಾತಾಜಿ. ಅದು ರಿಲೇಟೆಡ್ ಪ್ರಶ್ನೆಗಳಿದ್ರೆ ಅದಕ್ಕೆ ನಾನು ಆನ್ಸರ್ಸ್ ನಾನು ನಿಮ್ಗೆ ಫೈಂಡ್ ಔಟ್ ಮಾಡಿರ್ತೀನಿ. ಓಕೆ ಮತ್ತೆ ಸರಿ ಮಾಡಿ. ಓಕೆ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಎಲ್ಲಾ ಕ್ವಶನ್ ಅಲ್ಲೂ ವಿವರಿಸಿ ಪ್ರತಿಪಾದಿಸಿ ಅಂತ ಹೇಳಿದ್ರೆ ತುಂಬಾ ಬರಿಬೇಕಾಗತ್ ಮಾತಾಜಿ. ಇಲ್ಲ ಮಾತಾಜಿ, 2 marks ಕ್ವಶನ್ಸ್ ಇರುತ್ತೆ ಎಲ್ಲ ಆಲ್ಮೋಸ್ಟ್. ಮತ್ತೆ ಯಾವ್ದಾದ್ರು ದೊಡ್ಡದಾಗಿ 2 ಕ್ವಶನ್ ಕೊಡ್ತಾರೆ ಮಾತಾಜಿ. 4 marksಗೆ 2 ಕ್ವಶನ್ಸ್ ಇರುತ್ತೆ. 2 marks ಎಲ್ಲ ಆಲ್ಮೋಸ್ಟ್ ಇರುತ್ತೆ. ಮಾತಾಜಿ, ಬೆಳಿಗ್ಗೆ ನಾವು ಅದನ್ನೇ ಡಿಸ್ಕಷನ್ ಮಾಡಿದ್ವು. ಒಂದ್ ಕ್ವಶನ್ಗೆ 20ರಿಂದ 23ನೇ ಶ್ಲೋಕದವರೆಗೂ ಅದಕ್ಕೆ ಆನ್ಸರ್ ಮಾಡಿ ಅಂತ ಇದೆ. ಅದು ಆಕ್ಚುಲ್ ಆಗಿ ನಾವು 3-4 ಶ್ಲೋಕ ಓದಿದಾಗ ಅದು ಲೆಂದಿ ಆನ್ಸರ್ ಆಗಲ್ವಾ ಮಾತಾಜಿ? ಹೌದು ಮಾತಾಜಿ, 3-4 ಇದ್ದಾಗ ಲೆಂತಿ ಆನ್ಸರ್ ಅಂದ್ರೆ ಅಷ್ಟು ಬರಿಬೇಕು ಅಂತ ಇರೋದಿಲ್ಲ. ಸಂಕ್ಷಿಪ್ತವಾಗಿ ಆ ಕ್ವಶನ್ಗೆ ರಿಲೇಟೆಡ್ ಆಗಿ ನೀವು ಆನ್ಸರ್ ಕೊಟ್ರೆ ಸಾಕಾಗುತ್ತೆ. ನಾ ಹೇಳ್ತೀನಲ್ಲ, ಈಗ 2 marksದೆ ಎಲ್ಲಾ ಕ್ವಶನ್ಸ್ ಇರುತ್ತೆ. 4 marks ನಿಮ್ಗೆ ಮ್ಯಾಕ್ಸಿಮಮ್ 2 ಕ್ವಶನ್ ಬರುತ್ತೆ. ಆದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ. ಯಾರಿಗಾದ್ರೂ ಏನಾದ್ರು ತುಂಬಾ ಟಫ್ ಅನ್ಸಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಹೇಳಕ್ ಟ್ರೈ ಮಾಡ್ತೀನಿ. ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಮಾತಾಜಿ, ಕ್ವಶನ್ ಪೇಪರ್ ಹೇಳಿದ್ರಲ್ಲ, ನನಗೆ ಕನ್ಫ್ಯೂಷನ್ ಆಯ್ತು ಈಗ ಮತ್ತೆ ಯಾವ್ದು ಅಂತ ಹೇಳಿ. ನಾನು ಪ್ರಿಂಟ್ ಔಟ್ ತಕೊಂಡಿದ್ದೆ, ಅದೇ ಅಲ್ವಾ ನೀವು ಕೊಟ್ಟಿರೋದು? ನನಗೆ ಕ್ವಶನ್ಸ್ ಇದೆ ಅದೇ, ಮತ್ತೆ ಬೇರೆ ಇದೆ ಈಗ ಮೊನ್ನೆ ಒಂದ್ಸತಿ ಕಳಿಸ್ದೆ ಪ್ರಭುಜಿ. ನಾನು ಅದ್ ಬರೋದಿಲ್ಲ ಅನ್ಕೊಂಡೆ, ಈ ಯೂನಿಟ್ ಮುಗ್ದೋಗ್ಬಿಟ್ಟಿರ್ತಾರೆ ಕೊಡೋಷ್ಟ್ರಲ್ಲಿ ಅಂತ. 29 ಕ್ವಶನ್ಸ್ ಇದಾವೆ ನೋಡಿ ಮಾತಾಜಿ. ಅದು ಅಲ್ಲ, ಅದು ಬೇಡ ಈಗ. ಫಸ್ಟ್ ಕಳ್ಸಿದ್ದಿಲ್ಲ ಪ್ರಭುಜಿ, ಅದು ಲಾಸ್ಟ್ ಬ್ಯಾಚ್ಗೆ ಸುಲಭ ಇತ್ತು. ಈ ಬ್ಯಾಚ್ಗೆ ಸ್ವಲ್ಪ ಜಾಸ್ತಿನೇ ಟಫ್ ಇದೆ. ಅದು ಕ್ವಶನ್ ಪೇಪರ್ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ, ಮತ್ತೆ ಅಲ್ಲಿ ಯಾವಾಗ ಹಾಕಿದ್ರಿ ಮಾತಾಜಿ ನೀವು ಅದನ್ನ? ಹಾಕಿದೆ ಪ್ರಭುಜಿ, ಕ್ಲೋಸ್ಡ್ ಅಂತ ಜಸ್ಟ್ 1 week ಮುಂಚೆ ಏನೋ ಹಾಕಿದೆ ಅನ್ಸುತ್ತೆ. ಹೌದಾ? ಮತ್ತೆ ನಿಮ್ಗೆ ತೋರಿಸ್ತಾ ಇಲ್ಲಲ್ಲ ಇದು. 1 week ಮುಂಚೆ ಹಾಕಿದ್ರಾ ಪ್ರಭುಜಿ? ಈಗ ಇದು ಎನಿ ಟೂ ಕ್ವಶನ್ಸ್ ಇದೆ, ಅದು ಇದೆ ನನ್ನ ಹತ್ರ ಈಗ. ಪ್ರಭುಜಿ, ಯೂನಿಟ್ 2 ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ಸ್ ಅಂತ ಮತ್ತೆ ನಾ ಇನ್ನೊಂದ್ಸತಿ ಕಳ್ಸಿದೆ, ಈ ವಾರದಲ್ಲೇ ಅನ್ಸುತ್ತೆ. ಇಲ್ಲ, 2 days ಬ್ಯಾಕ್ ಮಾತಾಜಿ ಅಷ್ಟೇ ಇದೆ. ಇವಾಗ್ಲೂ ಅಲ್ಲೇ ಇದೆ ಅಲ್ಲ ಮಾತಾಜಿ? ಇದೆ ಮಾತಾಜಿ, ಇದೆ ಮಾತಾಜಿ. ಈಗ 2 days ಇದೆ ಮಾತಾಜಿ. ಹೇಳಿ
ಗ್ರೂಪ್ ಅಲ್ಲಿ ಇದೆ ನೋಡಿ. ಅದು ನೋಡ್ತೀನಿ ಇಲ್ಲಾಂದ್ರೆ ಮಾತಾಜಿ ಅದನ್ನ ಕಳ್ಸಿಕೊಡ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದೆ ಪ್ರಭುಜಿ, ಭಕ್ತಿ ಶಾಸ್ತ್ರಿ ಕನ್ನಡ ಗ್ರೂಪ್ ಅಲ್ಲಿ ಇದೆ ನೋಡಿ ಪ್ರಭುಜಿ. ನಾ ಕಳಿಸ್ತೀನಿ ಬಿಡಿ ಪ್ರಭುಜಿ, ನಿಮ್ ಹತ್ರ ಇಲ್ಲ ಅಂದ್ರೆ ನಾನು ಮತ್ತೆ ನಿಮ್ ಕಳಿಸ್ತೀನಿ. ಅದೇ ನೋಡ್ತಾ ಇದ್ದೇನೆ. ಹಾ ಮಾತಾಜಿ. ಕೇಳುದಿಲ್ಲ ಮಾತಾಜಿ ನಾವಿಗೂ. ಹರೇ ಕೃಷ್ಣ ಕೇಳಿಸ್ತಿದೆಯಲ್ಲ ಮಾತಾಜಿ? ಬೇರೆಯವ್ರು ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ ಮಾತಾಜಿ. ಅವರದ್ ನೆಟ್ವರ್ಕ್ ಹರೇ ಪ್ರಾಬ್ಲಮ್. ಕೃಷ್ಣ ಮಾತಾಜಿ ಅದು 7 ರಿಂದ 12 ಇದೆ ಅದೇ ಮಾತಾಜಿ ಈಗ. ಅದೇ ಪ್ರಭುಜಿ ಅದೇನೆ, ಆದ್ರೆ ಕ್ವಶನ್ಸ್ ಬೇರೆ ಚೇಂಜ್ ಮಾಡಿದ್ದಾರೆ. ಅದು ಹಳೇದು, ಅದು ಈಗ ಮೊದಲೇ ಕೊಟ್ಟಿದ್ದು ಬೇಡ ಅಲ್ವಾ ಈಗ ಬರೀದ್ ನಾವು? ಅದು ಬೇಡ ಪ್ರಭುಜಿ. ಅಂದ್ರೆ ನೀವೇನಾದ್ರು ಪ್ರಿಪೇರ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಅರ್ಧಕ್ಕರ್ಧ ಅದರಿಂದ ಸೇಮ್ ಇದೆ ಅನ್ಕೊಂಡೆ ನಾನು. ಅರ್ಧ ಸ್ವಲ್ಪ ಸೇಮ್ ಅದೇ ಕ್ವಶನ್ಸ್ ಇದೆ, ಸ್ವಲ್ಪ ಚೇಂಜ್ ಇದೆ ಅನ್ಕೊಂಡೆ. ಮಾತಾಜಿ ಇದು ಎಕ್ಸಾಮಿಗ ಅಥವಾ ಇದು ಅಸೈನ್ಮೆಂಟ್? ಮೊದ್ಲಿಂದಾದ್ರೆ ಇದು ಓಪನ್ ಬುಕ್ ಅಸೈನ್ಮೆಂಟ್ ಅಂತ ಹೇಳಿತ್ತು, ಈಗ ಇದು ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್. ಅಂದ್ರೆ ಇದು ಎಕ್ಸಾಮಿಗೆ ಪ್ರಿಪರೇಷನ್ ಅಲ್ವಾ ಮಾತಾಜಿ? ಹಾ ಮಾತಾಜಿ, ಈಗ ಕಳ್ಸಿರೋದು ಅದ್ರ ಮೇಲೆ ನಿಮ್ಗೆ ಇದಿರುತ್ತೆ, ಎಕ್ಸಾಮ್ ಇರುತ್ತೆ ಸೇಮ್. ಈಗ ಕ್ಲೋಸ್ಡ್ ಬುಕ್ ಅಲ್ಲಿ ನೀವು ಜಸ್ಟ್ ಆನ್ಸರ್ಸ್ ಪ್ರಿಪೇರ್ ಮಾಡ್ಕೊಂಡು ನೀವು ರೆಡಿ ಆಗ್ಬೇಕು ಎಕ್ಸಾಮ್ಗೆ ಬರೀಲಿಕ್ಕೆ. ಬರೆಯೋ ಹಾಗಿಲ್ಲ, ಇಲ್ಲ ಬರೆಯೋ ಹಾಗೇನಿಲ್ಲ. ನಿಮ್ ಬರೆಯೋದು ಅದು 4 ಕ್ವಶನ್ ಕೊಟ್ಟು 2 ಕೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದು ಮಾಡಿದ್ರೆ ಆಯ್ತು. ನಾ ಅನ್ಕೋತೀನಿ ಯಾವ ಡೇಟ್ ಕೊಟ್ಟಿದ್ದೆ? ಜೂನ್ ಅಲ್ವಾ? ಜೂನ್ 8 ಕೊಟ್ಬಿಟ್ಟಿದ್ದೆ. 30 ಕೊಟ್ಟಿದ್ದಾರೆ ಮಾಡಿದೀನಿ ಮಾತಾಜಿ, ಓಪನ್ ಬುಕ್ ಅಸೈನ್ಮೆಂಟ್ ಆಗಿದೆ, ಅದು ಸೆಂಡ್ ಮಾಡಿದೀನಿ, ಕಳ್ಸಿದೀನಿ. ಓಕೆ ಮಾತಾಜಿ. ಇದು ಎಕ್ಸಾಮಿಗೆ ಅಷ್ಟೇ ಅಲ್ವಾ ಮಾತಾಜಿ ಕ್ಲೋಸ್ಡ್ ಬುಕ್? ಹಾ ಮಾತಾಜಿ, ಈ ಮಂತ್ ಎಂಡ್ ಮಾತಾಜಿ. ನೀವು ಈ ಮಂತ್ ಎಂಡ್ ಆಗೋಸ್ಟ್ ಅಲ್ಲಿ ಇದು ಮುಗ್ದೇ ಹೋಗುತ್ತೆ ಅನ್ಸುತ್ತಲ್ಲ ಮಾತಾಜಿ? ಇನ್ನೊಂದು 4 ಕ್ಲಾಸ್ ಅಷ್ಟೇ. ಹೌದು, ಇನ್ನೊಂದು 4 ಕ್ಲಾಸ್ ಅಲ್ಲಿ ಆಗೋಗುತ್ತೆ. ಹೌದೌದು. ಅದು ನೀವು ಆದಷ್ಟು ಬೇಗ ಮುಗಿಸಿದ್ರೆ ಓದ್ಕೊಳಕ್ಕೆ ಸುಲಭ ಆಗತ್ತಿದು. ಎಕ್ಸಾಮ್ ಏನೋ ಆಗಸ್ಟ್ ಅಲ್ಲಿ ಅಂತ ಹೇಳ್ತಾ ಇದ್ರಲ್ವಾ ಮಾತಾಜಿ? ಇದು PDF ಇಲ್ಲ ಮಾತಾಜಿ, ಜೂನ್ 8ಗೆ ಮುಗ್ದೋಗಂಗಿದೆ ನನ್ಗೇನೋ. ಇನ್ 4 ಕ್ಲಾಸ್ ಹತ್ತಾದ್ರೆ ಆಗೋಗುತ್ತಲ್ಲ ಮಾತಾಜಿ ಜೂನ್ 8ಗೆ? ಅಷ್ಟು ಬೇಗ ಪ್ರಿಪೇರ್ ಮಾಡಕ್ ಆಗಲ್ವಲ್ಲ ಮಾತಾಜಿ, ಇಷ್ಟೊಂದ್ ಕ್ವಶನ್ಸ್ ಗಳಿದೆ. ಅವ್ರು ಈಗ ಕಳ್ಸಿದಾರೆ ಮಾತಾಜಿ, ನಾನು ಏನ್ ಹೇಳಿ, ನಾನು ಅರ್ಜೆಂಟ್ ಮಾಡ್ದೆ ಅವ್ರಿಗೆ. ಅದಕ್ಕೆ ಅವ್ರು ಅದೇ ಕಳ್ಸಿ ಅಂದ್ರೆ ಈಗ ನೋಡಿದ್ರೆ ಇದು ವಸ್ತು ಕಳ್ಸಿದ್ರ. ಇದು ತುಂಬಾ ಕ್ವಶನ್ ಇದೆ ಮಾತಾಜಿ, ಇದನ್ನು ಬರೆಯಕ್ಕೆ ನಮಗ್ ತುಂಬಾ, ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಮಾತಾಜಿ. ಮಾತಾಜಿ ಇದನ್ನೊಂದ್ ಸ್ವಲ್ಪ PDF ಅಲ್ಲಿ ಓಪನ್ ಆಗ್ತಾ ಇಲ್ಲ ಮಾತಾಜಿ. ಇವಾಗ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾತಾಜಿ. ಇವಾಗ ಫಸ್ಟ್ ಅದೇ ಕೊಟ್ಟು ಇವ್ರಿಗೆ ಸ್ವಲ್ಪ ಬೇಗ ಕೊಟ್ಟು ಅವಾಗ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಹರೇ ಕೃಷ್ಣ ಮಾತಾಜಿ, ಇವಾಗ ಈ ಮಂತ್ ಅಲ್ಲಿ ಇದು ಮುಗಿಯುತ್ತೆ ಕ್ಲಾಸಸ್. ನೀವು ಎಕ್ಸಾಮ್ ಯಾವುದು ಅಂತ ಇದೀರಾ ಮಾತಾಜಿ? ಇದು ಕ್ಲಾಸ್ ಮುಗಿದು 1 ವೀಕ್ ನಿಮ್ಗೆ ಪ್ರಿಪರೇಷನ್ ಗೆ ಟೈಮ್ ಕೊಡ್ತಾರೆ ಮಾತಾಜಿ, ಅದಾಗಿ ನೆಕ್ಸ್ಟ್ ವೀಕ್ ಇರ್ತಾರೆ. 1-2 ವೀಕ್ಸ್ ಆದ್ರೂ ಕೊಟ್ರೆ ಬೆಟರ್ ಅಂತ ಅನ್ಕೋತೀನಿ ಮಾತಾಜಿ. ಯಾಕಂದ್ರೆ ಆದ್ರೆ ಈಗ ನಿಮ್ಗೆ ಯಾವ್ದಾದ್ರು ಟಫ್ ಇದೆ ಆ ಕ್ವೆಶನ್ಸ್ ನನ್ಗೆ ಇದ್ ಮಾಡ್ತಾರೆ ಮಾತಾಜಿ, ನಾನು ಹೇಳಕ್ ಟ್ರೈ ಮಾಡ್ತೀನಿ ನಿಮ್ಗೆ. ಓಕೆ ಮಾತಾಜಿ, ಆದ್ರೂ ಒಂದು 15 ಡೇಸ್ ನಮ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ ಬೆಟರ್ ಮಾತಾಜಿ. ಮಾತಾಜಿ ಈಗ ಒನ್ ವೀಕ್ ಕೂಡ ಟೈಮ್ ಕೊಡಲ್ಲ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ 2 ಚಾಪ್ಟರ್ ಇದೆಯಲ್ವಾ, ಇನ್ ಮಾಡೋ ಕ್ಲಾಸ್ ನಿಧಾನವಾಗಿ ಮಾಡಿ, ಅವಾಗ ಇದೆಲ್ಲ ಓದ್ಕೊಂಡು. ಅಲ್ಲ ಆತರ ನಾವ್ ಮಾಡಕ್ಕಾಗಲ್ಲ. ಅವರು PPT ಕೊಟ್ಬಿಟ್ಟಿದ್ದಾರೆ, ಕೊಟ್ಟಿರೋ PPT ನಾನು ಆ ದಿನ ಮುಗಿಸ್ಲೇಬೇಕಾಗುತ್ತೆ. ಅಂದ್ರೆ 1 ಚಾಪ್ಟರ್ಗೆ 2 PPT, ಅಂದ್ರೆ 2 ದಿನ ಮಾಡೋ ತರ ಕೊಟ್ಟಿದ್ದಾರೆ. ಸೊ ಹಾಗೆ ಮಾಡ್ಬೇಕಾಗತ್ತೆ ನಾನು. ಮತ್ತೆ ಅವ್ರು 1 ವೀಕ್ ಕೂಡ ಟೈಮ್ ಕೊಡೋದಿಲ್ಲ ನನ್ನ ತಿಳಿದ ಮಟ್ಟಿಗೆ, ಅಂದ್ರೆ ಓದ್ಕೊಳಕ್ಕೆ ಅಂತ. ನಾನು ಅದ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡೆ. 2 ವೀಕ್ ಅಂದ್ರೆ ಅದು ಆಗುತ್ತೆ ಕಷ್ಟನೇ, ಅದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳ್ತಾರೆ. ಲಾಸ್ಟ್ ಯೂನಿಟ್ ಅಲ್ಲಿ ಕೊಟ್ಟಿದ್ರು ಮಾತಾಜಿ 1 ವೀಕ್. 2 ವೀಕ್ ಮಾತಾಜಿ? ಇಲ್ಲ 1 ವೀಕ್ ಕೊಟ್ಟಿದ್ರು. ಹಾ 1 ವೀಕ್ ಅಷ್ಟೇ ಮಾತಾಜಿ. ಇದನ್ನ PDF ಅಲ್ಲಿ ಕಳ್ಸೋಕ್ಕಾಗತ್ತಾ ಮಾತಾಜಿ? ಇದೆ ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ ಇನ್ನೊಂದ್ಸಲ, ಅದು ಓಪನ್ ಆಗ್ತಾ ಇಲ್ಲ ನನ್ಗೆ. PDF ಅಲ್ವಾ ಮಾತಾಜಿ ನಾ ಕಳ್ಸಿರೋದು? ಇಲ್ಲ, ಇದು ವರ್ಡ್ ಅಲ್ಲಿ ಬರುತ್ತೆ. ವರ್ಡ್ ಅಲ್ಲಿ ಬರ್ತಿದ್ದೆ ಮಾತಾಜಿ? ಮಾತಾಜಿ ಅದು ವರ್ಡ್ ಅಲ್ಲಿ ಇದೆಯಾ? ಹೌದು ಮಾತಾಜಿ, PDF ಇಲ್ಲ. ಹೌದು ಮಾತಾಜಿ, ಅದು ವರ್ಡ್ ಅಲ್ಲಿ ಇದೆ ಮಾತಾಜಿ. ಇನ್ಸ್ಟಾಲ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ ಮಾತಾಜಿ. ಮಾತಾಜಿ ಅದು PDF ಮಾತಾಜಿ? PDF ಇಲ್ಲ ಇಲ್ಲ, ಡಾಕ್ಯುಮೆಂಟ್ಸ್ ಮಾತಾಜಿ. ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಮಾತಾಜಿ. ಮತ್ತೆ ಓಪನ್ ಬುಕ್ ಅಸೈನ್ಮೆಂಟ್ ಏನಿರೋದಿಲ್ಲ ಅಲ್ವಾ ಮಾತಾಜಿ?
ಓಪನ್ ಬುಕ್ ಅಸೈನ್ಮೆಂಟ್ ಮತ್ತೆ ಏನು ಇರೋದಿಲ್ಲ ಅಲ್ವಾ? ಈಗ ನಾವು ಪ್ರಿಪೇರ್ ಆಗ್ಬೇಕಾಗಿರೋದು ಬುಕ್. ಇದೆ ಮಾತಾಜಿ, ಇವಾಗ ಕಳ್ಸಿದೀನಲ್ಲ ಅದು ಲಾಸ್ಟ್ ಫೈನಲ್, ಅದ್ರಲ್ಲೇ ರಿಲೇಟೆಡ್ ಕ್ವಶನ್ಸ್ ಅವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಾಮ್ಗೆ. ಅಂದ್ರೆ ಈಗ ಇನ್ನು ಬರೋ ಚಾಪ್ಟರ್ಸ್ಗೆ 10 ಅಲ್ಲಿಂದ ಇದೆ ಅಲ್ವಾ ಮಾತಾಜಿ? ಇರುತ್ತೆ ಮಾತಾಜಿ, ಈಗ ಅದು 7th ಚಾಪ್ಟರ್ ಇಂದ 12th ಚಾಪ್ಟರ್ ವರೆಗೂ ಇರುತ್ತೆ. ಮಾತಾಜಿ ಕ್ಲೋಸ್ ಬುಕ್ ಇನ್ನೊಂದ್ಸಲ ಕಳಿಸಿ ಮಾತಾಜಿ, ಚೆಕ್ ಮಾಡ್ಕೋಬೇಕು ಅದೇ ಕ್ವೆಶ್ಚನ್ಸ್ ಇಲ್ಲ ಅಂತ. ಸರಿ ಮಾತಾಜಿ, ನಾನು ಇನ್ನೊಂದ್ಸಲ 2ರಲ್ಲಿ ಪೋಸ್ಟ್ ಮಾಡ್ತೀನಿ. ಕೆಲವ್ರಿಗೆ ಅದು ಇದಿರೋದಿಲ್ಲ, ವರ್ಡ್ಸ್ ಅಲ್ಲಿ ಇರೋದಿಲ್ಲ ಮಾತಾಜಿ, ಅದಕ್ಕೆ ಡಾಕ್ಯುಮೆಂಟ್ PDF ಮಾಡ್ಬಿಟ್ಟು ಕಳ್ಸಿ ಮಾತಾಜಿ, PDF ಆಪ್ಷನ್ ಅಲ್ಲಿ ಟ್ರೈ ಮಾಡ್ತೀನಿ ಮಾತಾಜಿ, ಅದು PDF ಆಗತ್ತಾ ನೋಡ್ತೀನಿ. ಕಳ್ಸಿದ್ದು ಆಲ್ಮೋಸ್ಟ್ ಎಲ್ಲರದ್ದು ಓಪನ್ ಆಗಿದೆ ಮಾತಾಜಿ, ಕೆಲವೊಬ್ಬರದ್ದು ಆಗಿಲ್ಲ ಅನ್ಸ್ತದೆ. ನೋಡ್ತೀನಿ ಮಾತಾಜಿ, ಅದು PDF ಇದೆಯಾ ಡಾಕ್ಯುಮೆಂಟ್ ಇದೆಯಾ ನೋಡ್ಬಿಟ್ಟು ಅದ್ ಮಾಡಕ್ಕಾಗತ್ತಾ ನೋಡಿ ಡಾಕ್ಯುಮೆಂಟ್ ಕಳ್ಸಿ. ಇದೆ ಮಾತಾಜಿ, ಹರೇ ಕೃಷ್ಣ ಡಾಕ್ಯುಮೆಂಟ್ ಇದೆ ಮಾತಾಜಿ. ಈಗ ಜಸ್ಟ್ ಅದೇ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಯ್ತು, ಅದು ಡಾಕ್ಯುಮೆಂಟ್ ಇದೆ. ಓಪನ್ ಆಗ್ತಾ ಇದೆಯಾ ಪ್ರಭುಜಿ? ಆಗ್ತಿದೆ ಪ್ರಭುಜಿ, ಆಗ್ತಿದೆ. ಅವ್ರ ಗ್ರೂಪ್ ಲೀಡರ್ಸ್ ಅವ್ರ ಇದ್ರಲ್ಲಿ ಹಾಕ ಕೇಳಿ ಮಾಡಿ ಮಾತಾಜಿ, ಅವ್ರುಗಳೇ. ಹಾ, ಹಾಗಿದ್ರೆ ಗ್ರೂಪ್ ಲೀಡರ್ಸ್, ಹೌದು, ನಿಮ್ ಭಕ್ತಿ ವೃಕ್ಷದಲ್ಲಿ ಇದ್ದೀರಲ್ವಾ ಲೀಡರ್ಸ್ ಮಾತಾಜಿ? ಎಷ್ಟ್ ಜನ ಇದ್ದಾರೆ ಮಾತಾಜಿ ಭಕ್ತಿ ವೃಕ್ಷ? 2-3 ಮಾತಾಜಿ ನಿಮ್ದು? 3 ಇದೆ ಮಾತಾಜಿ. ಮಾತಾಜಿ ನೀವು ಮತ್ತೆ ಇನ್ನ ಇಬ್ರು ಯಾರು ಮಾತಾಜಿ? ಲಕ್ಷ್ಮಿ ಮಾತಾಜಿ ಹೋಗ್ತಿದ್ದಾರೆ, ಇನ್ನೊಬ್ರು ಕುಂದಲತಾ ಮಾತಾಜಿ. ಲೆಫ್ಟ್ ಆಗಿದ್ದಾರೆ ಅನ್ಸುತ್ತೆ, ಸುಮಾರು ಜನ 24 ಆಗ್ಬಿಟ್ಟಿದೆ. ಗ್ರೂಪ್ ಅಲ್ಲಿ ಅವ್ರಿಗೆ ಹೇಳ್ತೀರಾ ಮಾತಾಜಿ? ಗ್ರೂಪ್ ಅಲ್ಲಿ ಅವ್ರು ಏನಾದ್ರು ಹೆಲ್ಪ್ ಮಾಡಕ್ಕಾಗತ್ತಾ ಅವ್ರಿಗೆ ಓಪನ್ ಮಾಡಕ್ಕೆ? ಇದು VPS ಆಫೀಸ್ ಇನ್ನೂ ಓಪನ್ ಆಗ್ತಿದೆ ಅದು ಮಾತಾಜಿ. ಆ VPS ಇದು WPS ಆಫೀಸ್ ಅಂತ ಒಂದು ಆಪ್ ಇದೆ, ಅದ್ರಲ್ಲಿ ಓಪನ್ ಆಗ್ತಾ ಇದೆ ಅದು. ಹೌದು, ಹಾಗಿದ್ರೆ ಆ ಆಪ್ ಅದು ಎಲ್ಲರಿಗೂ ಕಳಿಸ್ತೀರಾ ಮಾತಾಜಿ? ಇಲ್ಲಾಂದ್ರೆ ನಿಮ್ ಗ್ರೂಪ್ ಅಲ್ಲಿ ಇರೋರ್ಗಾದ್ರೂ ಕಳ್ಸಿದ್ರೆ? ಓಕೆ ಮಾತಾಜಿ, ಕಳಿಸ್ತೀನಿ. ಅದೇ ಮಾತಾಜಿ, ಅದು ವರ್ಡ್ ಅಲ್ಲಿ ಇದೆ, PDF ಅಲ್ಲಿ ಇಲ್ಲ, ಹಾಗಾಗಿ ಅದು ಇನ್ಸ್ಟಾಲ್ ಮಾಡ್ಕೋಬೇಕು. PDF ವರ್ಡ್ ಎಲ್ಲ ಇರೋಂಥದ್ದು. ಅದೇ ಮಾತಾಜಿ, ಅವ್ರು ಹೇಳ್ತಾ ಇದಾರೆ WPS ಅಂತ ಆಪ್ ಡೌನ್ಲೋಡ್ ಮಾಡ್ಬೇಕಂತ ನೀವು. ಮೈಕ್ರೋಸಾಫ್ಟ್ 365 ಅಂತ ಇರುತ್ತೆ, ಅದನ್ನಾದ್ರೂ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ ಗ್ರೂಪ್ ಲೀಡರ್ಸ್ ಯಾರು ಇರ್ತಾರೋ ಅವ್ರಿಗೆ ಹೇಳಿ, ಅವರು PDF ಕನ್ವರ್ಟ್ ಮಾಡಿ ಸೆಂಡ್ ಮಾಡ್ಲಿ ನಿಮ್ ಗ್ರೂಪ್ ಅಲ್ಲಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹೌದು, ಅಟೆಂಡೆನ್ಸ್ ಹಾಕಿದ್ರಾ ಮಾತಾಜಿ? ಹಾಕಿದ್ದೆ ಮಾತಾಜಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಈಗ ರುದ್ರರಲ್ಲಿ ಶಿವ ನಾನೇ ಅಂತ ಹೇಳ್ತಾ ಇದಾರಲ್ವಾ? ಹಾ ಮಾತಾಜಿ. ಹಾಗಿದ್ರೆ ಈ ಬೇರೆಯವ್ರು ಹೇಳ್ತಾರೆ, ಮತ್ತೆ ನಾವ್ ಶಿವನನ್ನೇ ಪೂಜೆ ಮಾಡ್ತೀವಿ ಬಿಡು, ಕೃಷ್ಣನನ್ನ ಯಾಕೆ ಮಾಡೋದು? ಶಿವನ ಮಾಡಿದ್ರು ಕೃಷ್ಣನೇ ಆಗುತ್ತಲ್ವಾ ಅಂತ ಹೇಳ್ತಾ ಇದಾರೆ ಮಾತಾಜಿ, ಏನ್ ಹೇಳೋದು? ಆದ್ರೆ ಮಾತಾಜಿ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಏನಂತಾರೆ, ಮೃಗಗಳಲ್ಲಿ ಸಿಂಹ ಅಂತ ಹೇಳ್ತಾರೆ, ಜ್ಯೋತಿಗಳಲ್ಲಿ ಸೂರ್ಯ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ನೋಡಿದಾಗ ನಮ್ಗೆ ಕೃಷ್ಣನ ನೆನಪಾಗ್ಬೇಕು. ಅವರಲ್ಲಿ ಒಂದು ವಿಶಿಷ್ಟತೆ ಏನಿದೆ ಅದು ಕೃಷ್ಣನ ಅಸ್ತಿತ್ವದಿಂದ ಆಗಿರುವಂತದ್ದು. ಕೃಷ್ಣ ಇರೋದ್ರಿಂದ ಅದು ಅವರಲ್ಲಿ ಆ ಸ್ಪೆಷಲ್ ಥಿಂಗ್, ಅದು ಸ್ಪೆಷಾಲಿಟಿ ಅವ್ರಿಗೆ ಕಾಣಿಸ್ತಿರುವಂತದ್ದು ಅಂತ. ಅಂದ್ರೆ ರುದ್ರ ಅವನು ಕೂಡ ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ. ಅವನ ಸ್ವಾಂಶ ವಿಸ್ತರಣೆಗಳು ಆದ್ಮೇಲೆ ಗರ್ಭೋದಕ ಶಾಯ ವಿಷ್ಣುವಿನಿಂದ ಬ್ರಹ್ಮ ಬಂದು ಬ್ರಹ್ಮನ ಹುಪ್ಪಿನ ನಡುವೆ ಅವನ ಕೋಪಗೊಳ್ತಾನೆ. ಅಂದ್ರೆ ಸೃಷ್ಟಿ ಕಾರ್ಯದಲ್ಲಿ ಕುಮಾರರಿಗೆ 4 ಜನ ಮಾನಸ ಪುತ್ರರು ಕುಮಾರರಿಗೆ ಅವನು ಹೇಳ್ತಾನೆ, ಸೃಷ್ಟಿ ಕಾರ್ಯದಲ್ಲಿ ಸಹಾಯ ಮಾಡಿ ಅಂದ್ರೆ ಅವ್ರು ಮಾಡಲ್ಲ ಅಂತ. ನಾವು ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗ್ತೀವಿ, ನಮಗೆ ಬೇಡ ಸೃಷ್ಟಿ ಮಾಡೋದು ಅಂತ ಹೇಳ್ತಾರೆ. ಹಾಗೆ ಅವ್ರಿಗೆ ಕೋಪ ಬರುತ್ತೆ.
ತುಂಬಾ ಕೋಪ ಬಂದು ಅವನಿಗೆ, ಆಗ ಬ್ರಹ್ಮ ಅವನ ಹಣೆಯಿಂದ ರುದ್ರನ ಅವತಾರ ಆಗತ್ತೆ. ಆ ರುದ್ರ ಅವನು ಅವನ್ ಕೋಪದಲ್ಲಿದ್ದಾಗ ಬಂದ ಕಾರಣ ಅವನೇನ್ ಮಾಡ್ತಾನೆ ಅಂತಂದ್ರೆ ತಮೋ ಗುಣದಲ್ಲಿ ಇರ್ತಾನೆ, ಮತ್ತೆ ಅವನು ನಾಶಕ್ಕೆ ಕಾರಣನಾಗ್ತಾನೆ ಹೊರತು ಸೃಷ್ಟಿಗೆ ಕಾರಣ ಆಗೋದಿಲ್ಲ. ಹೀಗೆ ಎಲ್ಲವೂ ಕೂಡ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಅದ್ರ ಮೂಲ ಹೋದಾಗ ನಮ್ಗೆ ಅದು ದೇವೋತ್ತಮ ಪರಮಪುರುಷ ಕೃಷ್ಣ, ಅವನನ್ನ ನಾವು ನೆನಪಿಸ್ಕೋಬೇಕು. ಆ ಕಾರಣಕ್ಕೋಸ್ಕರ ಇಲ್ಲಿ ಭಗವಂತ ವಿಭೂತಿಗಳನ್ನ ಹೇಳ್ತಾ ಇದ್ದಾನೆ, ಅವನ ವೈಭವಗಳನ್ನ ತಿಳಿಸ್ತಾ ಇದ್ದಾನೆ. ಇಲ್ಲಿ ಏನೆಲ್ಲಾ ನಾವು ನೋಡಿದ್ವಿ 82 ವಿಷಯಗಳು, ಅದರ ವಿಶಿಷ್ಟತೆ, ಅದರಲ್ಲಿರುವ ವೈಶಿಷ್ಟ್ಯ, ಅದಕ್ಕೆ ಮೂಲ ಕಾರಣ ಕೃಷ್ಣ. ಅಂದ್ರೆ ನಾವು ಅದನ್ನ ನೋಡಿದಾಗ ಅದು ತುಂಬಾ ಸುಂದರವಾಗಿದೆ. ಅಂದ್ರೆ ಅದಕ್ಕೆ ಸುಂದರವಾಗಿ ಕಾಣಿಸೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ ಅಂದ್ರೆ ಭಗವಂತ, ಅವನ ಸೃಷ್ಟಿ ಇದೆ, ಅವನ ಶಕ್ತಿ ಇದೆ, ಅವನ ಕೈವಾಡ ಇದೆ. ಅಂದ್ರೆ ಆ ಹಾರದ ಹಿಂದೆ ಇರೋ ದಾರ ಅವನು. ಆದ ಕಾರಣ ನಾವ್ ಯಾವ್ದನ್ನೇ ನೋಡ್ದಾಗ್ಲೂ ಕೂಡ ಅದು ನಮ್ಗೆ ಶ್ರೇಷ್ಠ ಅಂತ ಯಾವ್ದೆಲ್ಲ ಅನ್ನಿಸ್ತಿದೆ, ಅದ್ರ ಶ್ರೇಷ್ಠತೆಗೆ ಮೂಲ ಕಾರಣ ಕೃಷ್ಣ. ಆದ ಕಾರಣ ನಾವು ಅಂದ್ರೆ ಅದನ್ನೇ ಕೃಷ್ಣ ಅಂತ ಹೇಳುವಂತದ್ದಲ್ಲ. ಅಂದ್ರೆ ಸಿಂಹನೇ ಕೃಷ್ಣ ಅಲ್ಲ, ಅಥವಾ ಸೂರ್ಯನೇ ಎಲ್ಲದಕ್ಕೂ ಮೂಲ. ಅಂದ್ರೆ ಅವನೆಲ್ಲದಕ್ಕೂ ಮೂಲ. ಅವನಿಗೆ ಮೂಲ ಆಗೋದಿಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಸೂರ್ಯ, ಅವನು ಬೆಳಗ್ತಾ ಇದ್ದಾನೆ. ಅವನು ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಭಗವಂತನ ಪ್ರಭೆ ಏನಿದೆ, ಆ ಬ್ರಹ್ಮಜ್ಯೋತಿ. ಅಂದ್ರೆ ಅವನ ಈ ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಅಲ್ಲಿ ಎಲ್ಲೂ ಕೂಡ ನಾವು ಮುಂದೆ ನೋಡ್ತೀವಿ ಸೂರ್ಯ ಚಂದ್ರ ಆಗ್ಲಿ ಅಥವಾ ಬೆಳಕಿನ ಮೂಲ ಬೆಂಕಿ ಆಗ್ಲಿ ಅದ್ಯಾವುದು ಇರೋದಿಲ್ಲ. ಅವೆಲ್ಲವೂ ಕೂಡ ಸ್ವಯಂ ಪ್ರಭೆಯನ್ನ ಹೊಂದಿರ್ತವೆ, ಭಗವಂತನಿಂದ ಹೊರಹೊಮ್ಮತಿರುವಂತಹ ಕಾಂತಿ. ಅದರಿಂದಲೇ ಸೂರ್ಯನಿಗೂ ಕೂಡ ಆ ಬೆಳಕು ಅವನ್ಗೆ ಎಲ್ಲಿಂದ ಸಿಗ್ತಾ ಇದೆ ಅಂದ್ರೆ ಅದು ಕೂಡ ಭಗವಂತನ ಪ್ರಭೆಯಿಂದ ಸಿಗ್ತಾ ಇರೋದ್ರಿಂದ ಅದನ್ನೆಲ್ಲ ಕಂಡಾಗ ನಮ್ಗೆ ಭಗವಂತನ ನೆನಪಾಗ್ಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದಾರೆ. ಹೊರತು ನಾವು ಸರಿ ಕೃಷ್ಣನನ್ನ ಬಿಟ್ಟು ಸೂರ್ಯನ ಮುಗಿತೀವಿ, ಚಂದ್ರನ ಮುಗಿತೀವಿ, ಅಥವಾ ಸಿಂಹವನ್ನ ಆರಾಧನೆ ಮಾಡ್ತೀವಿ, ಗರುಡನನ್ನ ಆರಾಧನೆ ಮಾಡ್ತೀವಿ, ಆ ರೀತಿ ಹೇಳ್ತಾ ಇರುವಂತದ್ದಲ್ಲ ಮಾತಾಜಿ. ಹರೇ ಕೃಷ್ಣ. ಅರ್ಥ ಆಯ್ತಾ ಮಾತಾಜಿ? ಹಾ, ಅರ್ಥ ಆಯ್ತು. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಈಗಾಗ್ಲೇ ನೀವು ಆ ಕ್ವಶನ್ಸ್ ಒಂದ್ಸಲ ನೋಡಿದಿರಿ ಅಂತಂದ್ರೆ ಯಾವ್ದಾದ್ರು ಅದ್ರಲ್ಲಿ ಟಫ್ ಅಂತ ಅನಿಸಿದ್ರೆ ಈ ತರ ಕ್ಲಾಸ್ ಇದ್ದ ತಕ್ಷಣ ಬೇಕಿದ್ರೆ ನಾವು ಡಿಸ್ಕಸ್ ಮಾಡಿ ಅದು ಸುಲಭ ಮಾಡ್ಕೊಳ್ಳೋಣ ಮಾತಾಜಿ. ಆದಷ್ಟು ಈಸಿ ಆಗುತ್ತೆ ಎಲ್ಲಾರ್ಗು ಕೂಡ ಪ್ರಿಪೇರ್ ಆಗುತ್ತೆ. ಈಗ ನೀವು ಹೊಸದಾಗಿ ರೀಸೆಂಟ್ ಆಗಿ ಕಳ್ಸಿರೋದು ಇಲ್ಲ ಮಾತಾಜಿ, ನಾನು ಚೆಕ್ ಮಾಡ್ದೆ, ಹಳೇದೇ 2-3 ಇದಾಗಿದೆ, ಹೊಸದು ನೋಡೇ ಇಲ್ಲ ನಾನು ಮಾತಾಜಿ. ನಾನ್ ಮತ್ ಕಳಿಸ್ತೀನಿ ಮಾತಾಜಿ, ಈಗ ಹಾಕ್ತೀನಿ ಗ್ರೂಪ್ ಅಲ್ಲಿ ಮತ್ತೆ ಹಾಕ್ತೀನಿ. PDF ಕಳ್ಸಿದೀನಿ ಮಾತಾಜಿ ನಾನು ನಿಮ್ಗೆ. ಧನ್ಯವಾದಗಳು ಮಾತಾಜಿ. ಅಂದ್ರೆ ವಾಟ್ಸ್ಆಪ್ ಮಾಡಿದೀರಾ ಮಾತಾಜಿ? ವಾಟ್ಸ್ಆಪ್ ಮಾಡಿದ್ದೀನಿ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಒಂದು ನಿಮಿಷ ಹರೇ ಕೃಷ್ಣ ಮಾತಾಜಿ, 1 ಸೆಕೆಂಡ್ ಮಾತಾಜಿ. ಅದು ಓಪನ್ ಮಾಡ್ತಾ ಇದ್ದೀನಿ ನೋಡೋಣ, ಅದನ್ನೇ ಪ್ರಿಂಟ್ ತೆಗಿತೀನಿ ಮಾತಾಜಿ. ಕ್ವಶನ್ಸ್ ಆನ್ಸರ್ ಅದೇ ನಾನು ನೋಡಿ ಕನ್ಫರ್ಮ್ ಮಾಡಿ ಮಾತಾಜಿ. ಆಯ್ತಾ ಪ್ರಭುಜಿ? 1 ಸೆಕೆಂಡ್ ಮಾತಾಜಿ, ಪ್ರಿಂಟ್ ಬರ್ತಾ ಇದೆ ಮಾತಾಜಿ. ಇದು ಪ್ರಭುಜಿ ಅದು ಸ್ಟಾರ್ಟಿಂಗ್ ಅಲ್ಲಿ 7 to 12 ಅಂತ ಹೇಳ್ಬಿಟ್ಟು ಜಸ್ಟ್ 2 ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ. 2 ಕ್ವಶನ್ಸ್ ಆಗುತ್ತೆ, ಆಮೇಲೆ ಮತ್ತೆ ಚಾಪ್ಟರ್ ವೈಸ್ 7th ಕ್ವಶನ್ ಆತರ ಅಂದ್ರೆ 7th ಚಾಪ್ಟರ್ ಆತರ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಬರ್ತಾ ಇಲ್ಲ ಮಾತಾಜಿ, ಪ್ರಿಂಟ್ ಬರ್ತಾ ಇಲ್ಲ ಪ್ರಭುಜಿ. ಬರ್ತಾ ಇಲ್ಲ ಮಾತಾಜಿ. ಅದು ನಾನೀಗ ಆಗ್ತೀನಿ ಪ್ರಭುಜಿ.
ಓಕೆ ಮಾತಾಜಿ. ಮಾತಾಜಿ ಕಳ್ಸಿದಾರಂತೆ, ನಾನು ನಿಮಗೆ ಫಾರ್ವರ್ಡ್ ಮಾಡ್ತೇನೆ ಗ್ರೂಪ್ ಅಲ್ಲಿ. ಓಕೆ ಮಾತಾಜಿ. ಭಗವದ್ಗೀತೆಯ 7ರಿಂದ 12 ಅಧ್ಯಾಯಗಳ ಹೆಸರು ಅಲ್ಲಿಂದ ಶುರು ಆಗುತ್ತಲ್ವಾ ಪ್ರಶ್ನೆ? ಮಾತಾಜಿ ಅದು ಮಾತಾಜಿ ಸ್ಟಾರ್ಟಿಂಗ್ ಅಲ್ಲಿ 2 ಕ್ವೆಶನ್ಸ್ ಮಾತ್ರ ಚಾಪ್ಟರ್ ವೈಸ್ ಸ್ಟಾರ್ಟ್ ಆಗ್ತೀರಾ ಹಾಗೆ ಸ್ಟಾರ್ಟ್ ಆಗ್ತಾ ಇದೆ, ಆಮೇಲೆ ಚಾಪ್ಟರ್ ವೈಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಸಂಪೂರ್ಣ ಜ್ಞಾನ ಎಂದರೇನು ಮತ್ತು ಅದನ್ನು ಹೇಗೆ ಸಾಧಿಸಬಹುದು? ಹೌದು ಮಾತಾಜಿ, ಕರೆಕ್ಟ್ ಮಾತಾಜಿ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ, ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ದೇಹವನ್ನು ತೊರೆಯುವ 2 ಮಾರ್ಗಗಳನ್ನು ವಿವರಿಸಿ, ಹೇಗೆ ಎಲ್ಲಿ ಗಮ್ಯಸ್ಥಾನ. 23 ಮಾತಾಜಿ ಅದು ಶ್ಲೋಕ ಮೆನ್ಷನ್ ಮಾಡಿದಾರ ಮಾತಾಜಿ? 23ರಿಂದ 26ನೇ ಶ್ಲೋಕದವರೆಗೆ ಅದಷ್ಟು ವಿವರಿಸಿ ಅಂತ ಅಂದಾಗ ಅದು ತುಂಬಾ ಲೆಂದಿ ಆಗಲ್ವಾ ಮಾತಾಜಿ? ಅದು ವಿವರಿಸೋದಂದ್ರೆ ಪೂರ್ತಿ ಹಾಗೆ ಹೇಳಕ್ ಹೋಗ್ಬೇಡಿ ಮಾತಾಜಿ. ಅಂದ್ರೆ ಅದು ದೇಹವನ್ನ ಬಿಡೋದು ಅಂತಂದ್ರೆ ಒಂದು ಷಟ್ಚಕ್ರ ಯೋಗದ ಬಗ್ಗೆ, ಇನ್ನೊಂದು ಭಕ್ತರ ಬಗ್ಗೆ ಹೇಳ್ತಾರೆ, ಅದಾ ಮಾತಾಜಿ ಅದು? ಆ ದೇಹವನ್ನು ತೊರೆಯುವ 2 ಮಾರ್ಗಗಳು. 2 ಮಾರ್ಗಗಳು ಅದೇ ಯಾರು ಅಷ್ಟಾಂಗ ಯೋಗ ಮಾಡಿ ದೇಹ ತ್ಯಾಗ ಮಾಡ್ತಾರೆ ಅವರು, ಮತ್ತೆ ಇನ್ನೊಬ್ರು ಭಕ್ತರು ಅಲ್ವಾ ಮಾತಾಜಿ? ಗಮ್ಯಸ್ಥಾನ ಎಲ್ಲಿ? ಭಕ್ತರು ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ, ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ, ಇಲ್ಲ ವೈಕುಂಠ ಲೋಕಗಳಿಗೆ ಹೋಗ್ತಾರೆ. ಈ ಅಷ್ಟಾಂಗ ಯೋಗ ಮಾಡುವಂತವ್ರು ಅವರು ಬ್ರಹ್ಮ ಜ್ಯೋತಿಯವರಿಗೆ ಮಾತ್ರನೇ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆಚೆಗೆ ಅವರು ಭಗವಂತನ ವೈಕುಂಠ ಲೋಕಗಳಿಗೆ ಅವರಿಗೆ ಪ್ರವೇಶ ಇರೋದಿಲ್ಲ ಮಾತಾಜಿ. ಅದು ಗಮ್ಯಸ್ಥಾನ. ಅಂದ್ರೆ ಮೇನ್ ಪಾಯಿಂಟ್ಸ್ ಬರೆದ್ರೆ ಸಾಕು? ಅಷ್ಟೇ ಸಾಕು ಮಾತಾಜಿ. ನೀವು ಪೂರ್ತಿ ಅದು ಸ್ಟೋರಿ ಏನು ಬರೆಯಕ್ ಹೋಗ್ಬೇಡಿ, ಜಸ್ಟ್ ಆ ಪಾಯಿಂಟ್ ಗೆ ಟು ದ ಪಾಯಿಂಟ್ ಕರೆಕ್ಟ್ ಆನ್ಸರ್ ಕೊಟ್ರೆ ಸಾಕು ಮಾತಾಜಿ. ಯಾಕಂದ್ರೆ 23ರಿಂದ 26 ಇತ್ತಲ್ಲ, ಅದಷ್ಟು ಅದಕ್ಕೆ ನಮ್ಗೆ ಅದು ಕನ್ಫ್ಯೂಷನ್ಸ್ ಇತ್ತು. ಅಂದ್ರೆ ಅದು ಜಸ್ಟ್ ರೆಫರ್ ಮಾಡೋದಕ್ಕೆ ಮಾತಾಜಿ. ನೀವು ಅದ್ರಲ್ಲಿ ಆನ್ಸರ್ ನಿಮ್ಗೆ ಸಿಗುತ್ತೆ, ಅಲ್ಲಿ ಓದ್ಕೊಳ್ಳಿ, ಅದ್ರಲ್ಲಿ ಹುಡುಕಿ ಅಂತ ಅಷ್ಟೇ ಹೊರತು ಪೂರ್ತಿ ಬರಿಬೇಕು ಅಂತಿಲ್ಲ ಮಾತಾಜಿ. ಓಕೆ ಮಾತಾಜಿ. ಮಾತಾಜಿ ಮಾತಾಜಿ ಈಗ ಮತ್ತೆ ನೀವು ಕ್ವಶನ್ಸ್ ಬಿಟ್ಟಿದ್ದೀರಾ ಮಾತಾಜಿ? PDF ಬಿಟ್ಟಿದ್ದೀರಾ? ಇದು ಡಾಕ್ಯುಮೆಂಟ್ಸ್ ಅಲ್ಲಿ ಓಪನ್ ಆಗ್ತಿದೆ, ಆದ್ರೆ ಅವರೇ ಇಂಗ್ಲಿಷ್ ವರ್ಡ್ಸ್ ಆಲ್ಫಾಬೆಟ್ಸ್ ಬರ್ತಾ ಇಲ್ಲ ಕನ್ನಡದಲ್ಲಿ. ಇದ್ರದ್ದು ಇಂಗ್ಲಿಷ್ ಬರ್ತಾ ಇದೆ, ಮತ್ತೆ ಇದು ಸಂಖ್ಯೆ ಬರ್ತಾ ಇದೆ ಮಾತ್ರ ಅಷ್ಟೇ ಪ್ರಿಂಟ್. ಅದು ಇಂಗ್ಲಿಷ್ ಇಲ್ಲ ಅಲ್ಲ ಪ್ರಭುಜಿ, ಕನ್ನಡನೇ ಕೊಟ್ಟಿರೋದು. ಇಲ್ಲ ಇಂಗ್ಲಿಷ್ ಅಂದ್ರೆ ಅದ್ರ ಸಂಖ್ಯೆ ಇದಾವಲ್ಲ ಮತ್ತೆ 7.12 ಅಥವಾ 7.1 8 7.24 7.7 17.18 ಅದಷ್ಟೇ ಬರ್ತಾ ಇದೆ. ಕನ್ನಡ ಅಕ್ಷರ ಮೂಡ್ತಾ ಇಲ್ಲ ಮಾತಾಜಿ. ಸರಿ ಪ್ರಭುಜಿ, ನಾನು PDF ಕಳಿಸ್ತೀನಿ ಇರಿ ಪ್ರಭುಜಿ, 1 ನಿಮಿಷ ಇರಿ, ಆ PDF ಕಳಿಸ್ಬಿಡ್ತೀನಿ. ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಅದು ಆಕ್ಚುಲಿ ವರ್ಡ್ ಅಲ್ಲಿ ಇದೆ, ನೀವು ವರ್ಡ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಸೆಲ್ ಅಲ್ಲಿ ಅದು ಓಪನ್ ಆಗುತ್ತೆ ಪ್ರಭು. ಮಾತಾಜಿ ಹರೇ ಕೃಷ್ಣ. ಇಲ್ಲ ಓಪನ್ ಆಗಿದೆ, ನನ್ನ ಫೋನ್ ಅಲ್ಲಿ ಓಪನ್ ಆಗಿದೆ, ಆದ್ರೆ ಅದನ್ನ ಪ್ರಿಂಟ್ ಔಟ್ ತೆಗಿಲಕ್ ಬರ್ತಾ ಇಲ್ಲ ಮಾತಾಜಿ. ಪ್ರಿಂಟ್ ಔಟ್ ಬರ್ತಾ ಇಲ್ಲ. ಅದ್ರ ಪ್ರಿಂಟ್ ಔಟ್ ತೆಗಿಬೇಕಂದ್ರೆ ಅದು ಇದು ಬರ್ತಾ ಇದೆ, ಇಂಗ್ಲಿಷ್ ಇವು ಅಷ್ಟೇ ಬರ್ತಾ ಇದೆ. ಪ್ರಿಂಟ್ ಔಟ್ ಗೆ ಟ್ರೈ ಮಾಡ್ತಿದ್ದೀರಾ ಪ್ರಭುಜಿ? ಪ್ರಿಂಟ್ ಔಟ್ ತೆಗೆದಿದ್ರೆ ನೋಡ್ಕೊಳಕ್ಕೆ ಬರೋಕೆ ಪ್ರಾಬ್ಲಮ್ ಇಲ್ಲ ಮಾತಾಜಿ. ಅಲ್ಲೇ ಅದ್ರ ಕೆಳಗಡೆ ಬರೋದು ರೆಫರೆನ್ಸ್ ಮಾಡಬಹುದಲ್ಲ. ನೋಡಿ ಪ್ರಭುಜಿ, ಈಗ ನಾನು PDF ಹಾಕಿದ್ದೀನಿ, ಇದು ಬರುತ್ತಾ ನೋಡಿ, ಮಾತಾಜಿ ಕಳ್ಸಿದ್ರು. ಓಕೆ ಮಾತಾಜಿ, ನೋಡ್ತೀನಿ. क्या था देखा? ಮಾತಾಜಿ ಹರೇ ಕೃಷ್ಣ. ಇದು ಬರುತ್ತೆ ಮಾತಾಜಿ, ಇದು ಪ್ರಿಂಟ್ ಔಟ್ ತೆಗಿತೀನಿ ಮಾತಾಜಿ. ಓಕೆ ಪ್ರಭುಜಿ. ಓಕೆ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಶೋಭಾ ಮಾತಾಜಿ, ಹೆಲ್ಪ್ ಆಯ್ತಿಲ್ಲ ಅಂದ್ರೆ ನಾನಿನ್ನ ಈಗ ಕನ್ವರ್ಟರ್ ಹುಡುಕ್ಬೇಕಾಗಿತ್ತು ಅದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.